ಸಮಿತಿದ ಗೌರವ ಸಲಹೆಗಾರ ನೆಂಚಿನ ರವೀಂದ್ರನಾಥ್ ರೈಗಳು ವೇದಿಕೆ ಬರಡುವುದು ವಿನಂತಿ ಮಾಡ್ತೇವೆ. ನಮ್ಮ ಗ್ರಂಥ ರಚನೆದ ಪ್ರಧಾನ ಸಂಪಾದಕರೇ ನಮ್ಮ ಸಲಹೆಗಾರ ನೆಂಚಿನ ಕದ್ರಿ ನವನೀತ ಶೆಟ್ಟರ್ಲ ವೇದಿಕೆ ಬರಡುವುದು ವಿನಂತಿ ಮಾಡ್ತೇವೆ. ಅಂಚನೆ ಸಮಿತಿದ ಪ್ರಧಾನ ಸಂಚಾಲಕರ ನೆಂಚಿನ ಚಂದ್ರ ಸೆಟ್ಟಂದೇರ್ ವೇದಿಕೆ ಬರಡು, ನನ್ನೂರೇ ಪ್ರಧಾನ ಸಂಚಾಲಕರೇ ಶ್ರೀ KT ವೇದಿಕೆ ಬರಡು, ಅಂಚನೆ ನನ್ನೂರೇ ಪ್ರಧಾನ ಸಂಚಾಲಕರೇ ಶ್ರೀ ಹರೀಶ್ ಕುಮಾರ್ ಗುದ್ದಾರ್ ಬೆರ್ಲ ವೇದಿಕೆ ಬರಡು, ಇರುವೇರೆ ಪ್ರಧಾನ ಸಂಚಾಲಕರ ಬರೆಯರುಳ್ಳೇರೆ ಚಂದ್ರಾಸುರ್ಲಾಲ್ ಅಂಚನೆ ಸೀತಾರಾಮ್ ಶೆಟ್ಟರೆ, ಸಮಿತಿದ ಪ್ರಧಾನ ಕಾರ್ಯದರ್ಶಿ ನೆಂಚಿನ ಚಿದಾನಂದ ಅರುಂಜೇಲ್ ಬೆರ್ಲ ವೇದಿಕೆ ಬರಡು ವಿನಂತಿ ಮಾಡ್ತೇವೆ. ಸೇರಿದಂಚಿನ ಸೀತಾರಾಮ್ ಶೆಟ್ಟರ್ ಅಂಚನೆ ಚಂದ್ರ ಸೋಲಾಲ್ರ ಒಳ್ಳೆಯರು ಹಾಗೆಲ್ಲ ದಯಮಾಡ್ತದೆ ವೇದಿಕೆ ಬರಡೊಂದು ವಿನಂತಿ ಮಾಡ್ತದಲ್ಲ. ಸೇರಿದಂಚಿನ ನಮ್ಮ ಐನಮ ಗಣದ 17 ಗ್ರಾಮದ ಮಾತಾ ಗ್ರಾಮ ಸಮಿತಿದ ಅಧ್ಯಕ್ಷರನ್ನಾಗಲೇ ಸದಸ್ಯರನ್ನಾಗಲೇ ಮಾತಾ ಪದಾಧಿಕಾರಿನಾಗಲೇ ಮೋಕೆಡೆ ಸ್ವಾಗತ ಮಾಡ್ತದೆ. ಶುರುವತ್ತ ನಮ್ಮ ಮಾತೆಲ್ಲ ಲಘುದೊಂದು ದೇವರನ್ನ ಪ್ರಾರ್ಥನೆ ಸಾಮೂಹಿಕವಾದ ಮಾಲ್ಪಡು ಮಾಡದೆ ವಿನಂತಿ ಮಾಡ್ತೇವೆ. ಸೇರಿದಂಚಿನ 17 ಗ್ರಾಮದ ಸರ್ವ ಬಂಧುಲೆಲ್ಲ ಸಮಿತಿದ ಸರ್ವ ಸದಸ್ಯರೆಲ್ಲ ಮೋಕೆಡ್ ನನ್ನವರ ಸ್ವಾಗತ ಮಾಡ್ತದ್ದು. ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆದ ಪಾತ್ರ ಮಾತಾಡು ಮಾಡದೆ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಚಿದಾನಂದ ಅರುಂಜೇಲ್ ವಿನಂತಿ ಮಾಡ್ತದ್ದು. ಎಲ್ಲರಿಗೂ ವಂದನೆಗಳು. ನಾವು ಸುಮಾರು ನವೆಂಬರ್ನ ನಂತರ ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವ್ಯಸ್ತವಾಗಿದ್ದ ಕಾರಣ ನಮಗೆ ಮಾಗಣಿಗಳ ಒಕ್ಕೂಟದ ಸಭೆಯನ್ನು ತೆರೆಯಲು ಸಾಧ್ಯವಾಗಲಿಲ್ಲ. ನಮ್ಮ ಮುಖ್ಯ ಉದ್ದೇಶಗಳಲ್ಲಿ ಒಂದಾದ ಗ್ರಂಥ ರಚನೆಯ ಕಾರ್ಯಕ್ರಮ ಅದು ಸ್ವಲ್ಪ ಸ್ಥಗಿತಗೊಂಡ ಹಾಗೆ ಕಾಣುತ್ತದೆ. ಆದರೆ ಅದನ್ನು ಪುನಃ ಚಾಲ್ತಿಗೆ ತಂದು ಅದಕ್ಕೆ ಹೆಚ್ಚಿನ ಒತ್ತು ನೀಡಿ ನಾವು ಆದಷ್ಟು ಬೇಗ ಆ ಕಾರ್ಯಕ್ರಮವನ್ನು ಮುಗಿಸಬೇಕು. ನಮ್ಮ 17 ಗ್ರಾಮಗಳ ಜನರಿಗೆ ನಮ್ಮ ಕ್ಷೇತ್ರಗಳ ಪರಿಚಯದ ಮತ್ತು ಆಚಾರ ವಿಚಾರಗಳ ವಿಷಯವನ್ನು ಸರಿಯಾಗಿ ತಿಳಿಸುವಂತಹ ಸಂಪೂರ್ಣ ಮಾಹಿತಿಯ ಆಕರ ಗ್ರಂಥವಾಗಿ ಈ ಗ್ರಂಥ ಬರಬೇಕು ಅಂತ ನಮ್ಮ ಆಶಯ. ಆ ಆಶಯಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು. ಇನ್ನು ಯಾವ ಯಾವ ಗ್ರಾಮಗಳಲ್ಲಿ ಆ ಕಾರ್ಯ ಪೂರ್ಣ ಆಗಲಿಲ್ಲವೋ ಆ ಎಲ್ಲ ಗ್ರಾಮಗಳು ಹೆಚ್ಚಿನ ಮುತುವರ್ಜಿ ವಹಿಸಿ ಆ ಕಾರ್ಯವನ್ನು ಆದಷ್ಟು ಬೇಗನೆ ಮಾಡಿ ನಮಗೆ ಸಮಿತಿಗೆ ತಲುಪಿಸಿ ಅದನ್ನು ಗ್ರಂಥ ರೂಪದಲ್ಲಿ ಬರುವ ಹಾಗೆ ನಾವು ಶ್ರಮಿಸಬೇಕು ಎಂದು ನಮ್ಮ ಇಂದಿನ ಈ ಸಭೆಗೆ ನಾವು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಹೆಚ್ಚಿನ ವಿಷಯಗಳನ್ನು ಸಂಚಾಲಕರು ಪ್ರಧಾನ ಸಂಚಾಲಕರಾದ ಚಂದ್ರಸ್ ಅಡ್ಯಂತಾಯರು ಮತ್ತು ಗ್ರಂಥ ರಚನೆಯ ವಿಷಯದಲ್ಲಿ ಶ್ರೀ ಕದ್ರಿ ನವನೀತ ಶೆಟ್ಟಿ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇವೆ. ಮಾಹಿತಿ ಕೋಶದ ಬೇರೆ ಒಳ್ಳೆಯ ಎತ್ತದಿಂದ ಬಂದು ನೆಚ್ಚಿನ ಮಾಹಿತಿ ಕೊಡುವುದು ಒಂದು ವರ್ಷ ಕರೆಯಿಂದ ನಮ್ಮ ಈ ವಿಚಾರದ ಸಂಗ್ರಹ ಆರಂಭ ಮಾಡ್ತದೆ. ಮೂಜಿ 4 ಗ್ರಾಮದ ಮಾಹಿತಿಲು ಬಾಕಿ ಉಂಟು. ಅವು ಬುಡ್ದು ಸಾಧಾರಣ ಒಂಜಿ 250 ಪುಟ ಫೋಟೋ ಬುಡ್ದು 250 ಪುಟದ ಆತ ಗ್ರಂಥ ತಯಾರಾದ ನೋಡಿ ಡಮ್ಮಿ ಸುರುತ ಪ್ರೂಫ್ ನೆಟ್ಟು ಇಂದುವೇ ಸೈಜ್ದ ಪುಸ್ತಕ ಆಪಿನ ಗ್ರಂಥ ಒಂಜಿ ಚಾರಿತ್ರಿಕ ದಾಖಲೆ ಅದೆಲ್ಲ ಒರಿ ಉಂಡು. ಇನ್ನಿ ನಮ್ಮ ಕುಡ್ಡಡ ಒಂಜಿ ಕಾರ್ಯಕ್ರಮ ದಿದಿತ್ತೆ ಅಂಕಲು ಬಾಸೆಲ್ ಮಿಷನರಿದ ಕೆಲ್ನ ಪ್ರಾರ್ಥನಲು ಐತ ಬಗ್ಗೆ ಒಂಜಿ ಪಾತೆರ ಕತೆ ಬೆನೆಟ್ ಅಮ್ಮನ್ನ ಪನ್ಪಿನಾರು ಬತ್ತಿತ್ತೇರು. ಆರು ಬಾಸೆಲ್ ಮಿಷನ್ ದಕ್ಕಲು ಸುಮಾರು ಒಂಜಿ 125-150 ವರ್ಷದ ದುಂಬು ನಮ್ಮ ತುಳುನಾಡದ ಬಗ್ಗೆ ಬರೆತಿನಂಚಿನ ಪ್ರಾರ್ಥನಲು ಬೊಕ್ಕ ಕೆಲವು ಟಿಪ್ಪಣಿಲು ಅವು ಪೂರ ಮುದ್ರಣ ಆತನು ಐತೆ ಯಥಾವತ್ತಾದ ನಮ್ಮದ ಅಪಗದ ಪೂಜಾ ವ್ಯವಸ್ಥೆಲು ಒಂಜಿ ನೇಮದವಳು ಎಂಚಿನ ನಡತೊಂದಿತ್ತದೆ. ಒಂಜಿ ಜಾರಂದಾಯನ ನೇಮನಾಗ ಪದ್ರಾಡು ಕೋರಿ ಕೊರೊಂದಿತ್ತೇರು.
ಅವೇನು ಚುಚ್ಚುದು ಅವೆ ಪಿರಕೊಲು ಹೊಂದಿತ್ತೆ ಪಂಡ ಅವಳು ಎಂಚಿನ ದೃಶ್ಯ ತೂಯೇರಕುಲು ಅವೇನು ಆಸ್ ಇಟ್ ಈಸ್ ಬರೆತಿರಕುಲು ಇಂಚಿನ ಮಾಹಿತಿಲು ಅಪಗದ ಒಂಜಿ ಭೂತದ ಕೊಟ್ಯ ಅನ್ನೊಂಜಿ ಚಿತ್ರ ಅವಳ ಒಂಜಿ 125 ವರ್ಷದ ತುಂಬುದ ಭೂತದ ಕೊಟ್ಯ ಅದಕ್ಕೆ ಬಾಕಿಲು ಇಜ್ಜಿ ದಾಲ ಇಜ್ಜಿ ಒಂಜಿ ಎಲ್ಲಿಯ ಒಂಜಿ ಮರತ ಮುದೆಳ್ದು ಅವಳು ಕೂಚಿ ಒಕ್ಕ ಒಂಜಿ ಎಲ್ಲಿಯ ಬಿಂಬಲ ತೋಜುಂಡ ದೈವಲದ ರಕ್ಷಣೆಗೆ ಆ ಬಾಕಿಲ್ಲ ಬೊಡ್ಚಿ ಗುಡಿಲ ಬೊಡ್ಚಿ ದೈವಲನ ಸುತ್ತಲೇನು ರಕ್ಷಣೆ ಮಲ್ಪನೆತ ಒಟ್ಟಿಗೆ ಊರ್ದಕ್ಕೆಲ್ಲ ರಕ್ಷಣೆ ಮಲ್ತೊಂದು ಇತ್ತಿಂದ ಮಲ್ಪಿನ ನಂಗೆ ಕೈತೆ ಆ ಚಿತ್ರ ತುಣ ಗೊತ್ತಾಪಣ ಅಂಚಿನ ಅಪರೂಪದ ಚಿತ್ರಲು ಅವು 125 ವರ್ಷದ ದುಂಬುದೈದಿ ನಾವು ಈ ಮಾಹಿತಿ ಕೋಶ ಒಂಜಿ ಪೂರ್ಣ ಆವಡು ಉಂದಾಂಡ ನಮ್ಮ ದುಂಬುದ ಇತ್ತೆ ಹೆಚ್ಚಿನ ಕ್ಷೇತ್ರಲು ಜೀರ್ಣೋದ್ಧಾರ ಆತನೆ ಆ ಜೀರ್ಣೋದ್ಧಾರ ಆಪಿನ ಹಿಡಿದು ದುಂಬುದ ರಚನೆಯಲ್ಲಿ ಹೆಚ್ಚಿನ ಪುರ ಇತ್ತಂಡೆ ಆ ರಚನೆಲೆದ ಫೋಟೋಸ್ ಏತ್ ಸಾಧ್ಯ ಉಂಡ ಆತ್ ಫೋಟೋಸ್ ನಂಗೆ ಕೊರಡು ಇತ್ತೆ ಏನ ಒಂಜಿ ಡಮ್ಮಿ ಚಿತ್ರಡ್ ಮುಲ್ಪದನೆ ಸೋಮೇಶ್ವರದನೆ ಒಂದು ಪಾಡ್ದ ಬಹುಶಃ ಈ ರಚನೆ ತೆಜ್ಜಿ ತೋಜ್ಜಿ ನಂಗೆ ಒಂದೊಂದು ಸಾಂಕೇತಿಕವಾದೀನಿ ಒಂದು ಇತ್ತೆಜ್ಜಿ ಮೂಲ ಎದುರಿತ್ತಿ ನಾವು ಅಂದ ಅದು ಒಂದು ತೋಜ್ಜಿ ಇದು ಎದುರುಡುದು ಸೋಮೇಶ್ವರ ಅಂದ ಪಂಡ ಒಂದೇನು ತೂರ್ನಾಗೊಂದು ಸೋಮೇಶ್ವರ ಅಂದದ್ದು ನನದ ಕೆಳಗೆ ಇತ್ತದ ಚಿತ್ರ ಮಾತ್ರ ತೋಜುಂಡು ಒಂದು ಉದಾಹರಣೆ ಪಂಡಿನಿ ಅಂದ್ರೆ ಇಂಚ ಪ್ರತಿಯೊಂದು ಕ್ಷೇತ್ರದಲ್ಲ ದುಂಬುದ ಇತಿಹಾಸ ಉಂಟು ಇತ್ತೆ ಉಳ್ಳಿಯಡ ಜೀರ್ಣೋದ್ಧಾರ ಒಂದುಂಟು ಮೂಡು ಮಾಡ ಪಡು ಮಾಡದ ದುಂಬುದ ಚಿತ್ರ ನಿತ್ತ ನೆಟ್ಟು ಪಾಡು ಬಂದಿತ್ತೆ ನನ ಆಪಿನ ಬೇತೆ ಜೀರ್ಣೋದ್ಧಾರ ಅನ್ನಾಗ ನನ ಆಪುಂಡು ಐಡ್ದಲ ದುಂಬುದ ಈ ಜೀರ್ಣೋದ್ಧಾರ ಆಪಿನ ಹಿಡಿದು ದುಂಬು ಇತ್ತಿನ ಫೋಟೋಸ್ ಇತ್ತಿನ ಅವಳ ಬೋರ್ಡು ಅಂಚಾದ ಆ ಫೋಟೋ ಸಂಗ್ರಹದ ಬೇಲೆ ಅವೇನು ನಮ್ಮ ಆಯ್ನಾತ್ ಬೇಗ ಮಲ್ಪೋಡು ಬೊಕ್ಕ ಹೊರ ಪುಸ್ತಕ ಪ್ರಿಂಟ್ ಆಯಿ ಬೊಕ್ಕ ಎಂಡ ಇತ್ತಿನ ಫೋಟೋ ಪಂಡದ ನಂಗೆ ದಾಲ ಮಲ್ಪರೆ ಆಪುಜಿ ಅಂಚಾದ ಏರಡ ಪೂರ ಫೋಟೋಸ್ ಉಂಡ ಅಕುಲು ಆ ಫೋಟೋಲೇನು ಅವು ಹೆಚ್ಚಾದ ಬ್ಲ್ಯಾಕ್ ಆ್ಯಂಡ್ ವೈಟ್ ಉಪ್ಪರೆ ಅವು ಬೊಕ್ಕ ಕೊರ್ನ ಮಾತ್ರ ಫೋಟೋ ಪಬ್ಲಿಷ್ ಆಪಣೊಂದು ಬಂದ್ರೆ ಆಪುಜಿ ಅನುಕೂಲ ಈ ಲೆಕ್ಕ ಅವೇನು ಉಪಯೋಗ ಮಲ್ತದೆ ನೆಕ್ ಪಾಡು ಐದು ಬೊಕ್ಕ ಗ್ರಾಮಕ್ಕೆ ಸಂಬಂಧಪಟ್ಟಂಚಿನ ಮಾಹಿತಿರು ಒಂಜಿ ಮಾದರಿ ಮಂಜನಾಡಿದ ಗ್ರಾಮದ ಇಡೀ ಒಂಜಿ ಸಚಿತ್ರ ವರದಿನಕುಲು ಎಂಚ ಮಲ್ದೇರ ಐತೆ ಸ್ಥಳನಾಮದ ಬಗ್ಗೆ ಒಂಜಿ ಪಟ್ಟಿಯೇ ಉಂಟು ಉಲ್ಲೇಖ ಪ್ರತಿಯೊಂಜಿ ಊರುಡ್ಲ ಎಲ್ಲೆಲ್ಲೇ ಜಾಗಲುಂಟು ಒಂಜಿ ಸಾಧಾರಣ ಒಂಜಿ ಫರ್ಲಾಂಗ್ ಸುತ್ತಳತೆಡ್ ಒಂಜಿ 10 ಜಾಗಲೆದ ಪುದರ್ಲಂಗ್ ತೋಜುಂಡು ಆ ಬೊಟ್ಟುಲೆಗೆ ಒಂಜಿ ಪುದರ್ ಎಂಕಲ ಒಂಜಿ ಕಣ್ಣ ಬೊಟ್ಟು ಒಂದುಂಡು ಮೊನ್ನೆ ಅರಡ ನಮ್ಮ ಈ ಮಾಹಿತಿ ಕೋಶ ಮಲ್ಪುನ ನಾಗೇಶ್ ಆರ್ ಪಂಡೆರ ಬಗ ಯಾ ಪಂಡ ಕಣ್ಣ ಪಂಡವು ಹೆಚ್ಚಿನ ನಿಮಿಷ ಎಂಕಲ ಐತ ಕೈತಡ್ ಬೆಲ್ಚಟರ್ನ ಬಿತ್ತುಲುಪ್ಪುಂಡು ಆ ಕಣ್ಣ ಪಂಪಿನಕುಲು ಬೆಲ್ಚಟರ್ ಅದು ಉಪ್ಪೇರಿಂದ ಪಂಡೆ ಆರ್ ಪಂಡೆ ಇಜ್ಜಿ ಕಣ್ಣ ಪಂಪಿನ ಒಂಜಿ ಜಾತಿಲ ಒಂಜಿ ಇತ್ತಂಡೆ ಅಕೆಲ್ನ ಬೊಟ್ಟುಲು ಅದು ಉಪ್ಪರೆ ಅವು ಅವು ಸತ್ಯ ಒಂದು ಎಂಕೆಲ್ಲ ತಿಳುವಳಿಕೆದ ಪ್ರಕಾರ ಬೆಲ್ಚಡೆ ರೂಪ ನಾವು ಸೈಡ್ ಆ ಕಣ್ಣ ಪಂಪಿನವು ಅಕೆಲೆಗೆ ಸಂಬಂಧಪಟ್ಟ ಜಾಗ ಅಂಡ ಕಣ್ಣ ಪಂಪಿನಂಚಿನ ಒಂಜಿ ಸಮುದಾಯ ಇತ್ತಂಡು ಒಂದು ಮಾಹಿತಿ ಅಂಚಿನ ದುಂಬುದ ಪುದರ್ಲು ಪುರೈತೆ ಕನ್ನಡೀಕರಣ ಆತನಿತ್ತೆ ಪೂಪಾಡಿ ಕಲ್ಲು ಹೂ ಹಾಕುವ ಕಲ್ಲು ಅಂತ ಆತನು ಆ ದುಂಬುದ ಪುದರ್ಲು ಎಂಚ ಇತ್ತಂಡು ಆ ಪುದರ್ಲದ ಜಾಗೆಲು ಕೆಲವು ಜಾಗೆಲು ಇಜ್ಜಿತ್ತೆ ಅಂಚಿನ ಜಾಗೆಲದ ಪಟ್ಟಿಲ ಬೋರ್ಡು ಇನ್ನಿತು ಇನ ದೈವಲೆದ ಪಾರ್ದನಲೆಡ್ ಆ ಪಾರ್ದನೆಡ್ ಮಸ್ತ್ ಊರ್ಲೆದ ಪುದರ್ಲು ಬರ್ಕೊಂಡವು ಆ ದೈವಲು ಪ್ರಸರಣಾತನೆ ಒಂಜಿ ಕಡೆ ಹಿಡಿದು ಬೊಕ್ಕೊಂಜಿ ಕಡೆ ಇಟ್ಟು ಪೋನಾಗ ಪಂಪಿನ ಪುದರ್ಲು ಆ ಪುದರ್ಲೆದ ಊರು ಇತ್ತೆ ನಂಗೆ ಓಲುಂದೆ ಗೊತ್ತಾವಂದು ಅಂಡ ಪಾರ್ದ ನಡು ಉಂಡವು ಅಂಚಿನ ಪುದರ್ಲೆಲ್ಲ ನಮ್ಮ ಊರ್ದ ಪರಿಸರ ಉಪ್ಪುನ ಅಂಚಿನ ಪುದರ್ಲು ದುಂಬುದ ಪುದರ್ ಸ್ಥಳನಾಮಲು ಒಂಜಿ ಕೆರೆ ಎತ್ತಿನ ಆ ಕೆರೆಗೆ ಒಂಜಿ ಪುದರ್ ಗುಡ್ಡೆ ಎತ್ತಿನ ಗುಡ್ಡೆಗೆ ಒಂಜಿ ಪುದರ್ ಆ ಪುದರ್ಲು ಬೋಡು ಐದಿನ ವಿಶೇಷವಾದ ಸೋಮೇಶ್ವರ ಮಾಗಣೆಯ ಪ್ರಧಾನ ದೈವ ದೇವರುಗಳು ನೆಟ್ಟೆ ಉಳ್ಳಾಲ್ತಿ ಧರ್ಮರಸು ಭಗವತಿ
ಮಲರಾಯ, ವೈದ್ಯನಾಥ, ಕೊರಗಜ್ಜ, ಪಿಲ್ಚಾಂಡಿ, ಕಾಂತೀರ್ ಜುಮಾದಿ ಒಂದು ಈ ನಂಗೆ 17 ಗ್ರಾಮಲೆಗಳ ಸಂಬಂಧಪಟ್ಟ ಲೆಕ್ಕ ನಂಗೆ ತೋಜುಂಡು. ಬೊಕ್ಕ ಒಂಜೊಂಜಿ ದೈವಗ್ ಬೊಕ್ಕೊಂಜಿ ಗ್ರಾಮಗಳ ಸಂಬಂಧ ತೋಜುಂಡು ನಂಗೆ ಒಂದು ಪ್ರಧಾನವಾದ ಅವು ಪ್ರಸರಣ ಒಂಜಿ ಗ್ರಾಮ ಹಿಡಿದು ಬೊಕ್ಕೊಂಜಿ ಗ್ರಾಮಕ್ಕೆ ಬೈದಿನ ಆ ಲಿಂಕ್ ನಂಗೆ ತೋಜುಂಡು. ಬೊಕ್ಕೊಂಜಿ ಮ್ಯಾಪ್ ನಮ್ಮ ಒಂದು ಅಂದಾಜಿಡು ಬುಡ್ಪಾಯಿನಂಚಿನ ಮ್ಯಾಪ್ 17 ಗ್ರಾಮಲೇನ ಸೇರಾದು ಒಲ್ ತೋಡೆ ಮುಟ್ಟ ಬರ್ಕೊಂಡು ಒಂದು ಆ ಗೂಗಲ್ಡು ನಾಂಡ ಐಟ್ ಹೆಚ್ಚಿನ ಊರ್ದ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಉಂಡು. ಐದು ಬೊಕ್ಕ ನಮ್ಮ ಉಳ್ಳಾಲ ತಲಪಾಡಿದಲ್ಪಡ್ದು ಕೇರಳದ ಬಾರ್ಡರ್ ಐಟ್ ಗೂಗಲ್ ಮ್ಯಾಪ್ ಕರೆಕ್ಟ್ ತೋಜುಂಡು ನಂಗೆ. ಅವಳು ನಮ್ಮ ಊರ್ದ ಬಾರ್ಡರ್ ಪ್ರತಿ ಒಂಜಿ ಗ್ರಾಮದ ಒಂಜಿ ಮ್ಯಾಪ್ ಅವೇನು ಆಯಾಯ ಗ್ರಾಮದಕ್ಕೂ ಅವೇನು ಐತ ಅರು ಓಲುಂಡು ಒಂದು ಐತ ಬೌಂಡ್ರಿ ಓಲುಂಡು ಅಂತುದು ಭೌಗೋಳಿಕವಾದ ಆ ಗ್ರಾಮಲು ಎಂಚ ಉಂಡು ಪಂಪಿನಂಚಿನ ಒಂಜಿ ಮ್ಯಾಪ್ ಒಂದು ಮಲ್ಪುನಲ ಅಗತ್ಯ ಉಂಡು. ಇತ್ತ ಉಳ್ಳಾಲ ತಾಲೂಕು ಆತಂಡು ನೆಟ್ ಸೋಮೇಶ್ವರ ಮಾಗನೇಡು ನಂಗೆ ತೋಜುನ ಆತಿ ಗ್ರಾಮ ಲೈಟ್ ಬರ್ಪುಂಡ ಈ ತಾಲೂಕು ಇಜ್ಜಂದಿನ ಅಂಡ ಮಾಗನೇಡು ಉಪ್ಪುನಂಚಿನ ಊರು ಲೆಕ್ಕ ಉಂಡ ಒಂದು ಮಾತ ಉಳ್ಳಾಲ ತಾಲೂಕೆ ಅತ್ತ ಸೋಮೇಶ್ವರ ಮಾಗನೇಡಿತ್ತಿನ ಮಾತ ಉಂಡೆ ಅವು ಹತ್ತೊಂದು ಎಕ್ಸ್ಟ್ರಾ ಉಂಡ ಅವು ಇತ್ತಿನ ಐತ ಬಾರ್ಡರ್ ನಂಗೆ ಅಂಚನೆ ಒಂದು 17 ಉಳ್ಳಾಲಡು ಉಂಟು ಉಳ್ಳಾಲ ತಾಲೂಕು ಉಳ್ಳಾಲ ತಾಲೂಕು ಸರಿಯದೆ ಅಂಚನ ಇತ್ತದ ಉಳ್ಳಾಲದ ಮ್ಯಾಪ್ ದೆತ್ತೊಂದು ಐಟ್ ಈ ಒಂದು 10 ಇತ್ತಿನೆಂದು ಎತ್ತು ಬಿಡೋಡು ಎನ್ಮ ಗ್ರಾಮದ ಪಡೆದುಕೊಂಡು ಆಯ್ತು ಒಂಜಿ ಮ್ಯಾಪ್ ರೆಡಿ ಆವಡು ಬಕ್ಕ ಪ್ರತಿ ಒಂಜಿ ಗ್ರಾಮದ ಒಂಜಿ ಬೌಂಡ್ರಿ ಅವಕ್ಕೊಂದು ಆವಡು. ಇತ್ತೆ ಪೆರ್ಮನ್ನೂರ್ದ ಮೇರೆ ಸುಖೇಶ್ ಚೌಟೇರ್ ಬಂಡೇರು ಅವಳು ಪ್ರಧಾನವಾದ ಒಂದು ಊರು ಉಂಡು ಅಂಡ ಇದಕ್ಕೆ ಸಂಬಂಧಪಟ್ಟ ಪೂರ ಊರ್ದ ಪುದರ್ ಬಂದಾಗ ಬೊಕ್ಕೊಂಜಿ ಊರ್ದ ಪುದರ್ ಬರ್ಕೊಂಡವು ಐತ ಲಿಂಕ್ ಆ ಮಾಹಿತಿಲು ಬೋಡು. ಈತ್ನೆಂಟ ಕೊಡ್ತಿನ ಮಾಹಿತಿ ಇದೆ ಅವೇನೆ ಎಂದೈತೆ ಉಳ್ಳಾಲ್ತಿ ಧರ್ಮರಸು ಇಡೀ 17 ಗ್ರಾಮ ಒಂಜೇ ಕಡೆ ಟುಪ್ಪುನು ಭಗವತಿ ನೆಟ್ ಮಲಯಾಳ ಚಾಮುಂಡಿ ದೈವಸ್ಥಾನ ಕೊಲ್ಯ ಅಡ್ಕ ಭಗವತಿ ಚಿರುಂಬ ಭಗವತಿ ಉಳ್ಳಾಲ ಅಂಚೆನೆ ವ್ಯಾಘ್ರ ಚಾಮುಂಡೇಶ್ವರಿ ದೈವಸ್ಥಾನ ಮೊಗವೀರಪಟ್ಟಣ ಅವು ಬೆತ್ತೆ ಭಗವತಿ ಆರಾಧನೆ ನಂಗೆ ಮೂಜಿ ತೋಜುಂಡು ಒಂದು 10 ನಲ್ಲ ಕೂಡ ಸೇರಾರು ಉಂಡು ಅವು ಮಾತ ಗ್ರಾಮದ ಮಾಹಿತಿ ಬಂದಾಗ ಅವು ಸೇರುಂಡ. ಅಂಚನೆ ಮಲರಾಯ ದೈವಸ್ಥಾನ ಕೊಟ್ಟಾರ ಸ್ಥಾನ ಬಂಡಿ ಕೊಟ್ಟ್ಯ ಉಳ್ಳಾಲಡು ಮಂಜನಾಡಿಡು ಮಲರಾಯ ಬಂಟ ದೈವಸ್ಥಾನ ತಲಪಾಡಿಡು ರಡ್ ಅಲಂಕಾರ ಗುಡ್ಡೆ ಬೊಕ್ಕ ಪಟ್ನಾ ತಲಪಾಡಿ ಕಿನ್ಯಡು ಮೂಜಿ ಕಡೆಟ್ಟು ಕಿನ್ಯ ಬೆಳರಿಂಗೆ ಸಾಂತ್ಯ ಕಿನ್ಯ ಬೆಳರಿಂಗೆ ಪಾವೂರು ಒಂದು ಈ ಲಿಸ್ಟ್ ಎಂಚ ಮಾಡ್ತೀನಿ ಮಂಡ ನಿಕುಲ್ ಕೊರ್ನ ಮಾಹಿತಿ ಇರ್ದು ಆ ಗ್ರಾಮದ್ದು ಬೆತ್ತದು ಒಂದೇನು ಒಂದೇ ಕಡೆ ಪಾಡ್ನಾಗ ವೈದ್ಯನಾಥೆ ಉಳ್ಳಾಲ ಬೈಲು ಕುತ್ತಾರು ಪರಿಯಾಲಗುತ್ತು ಕುತ್ಕೋಳಿ ಕೋಟೆಗಾರ ಉರಿದಿನ ಪರ ಬನ್ನ ಗೊತ್ತಾಗ್ಬಿಡ ಲಿಸ್ಟ್. ಅಂಚನೆ ಕೊರಗಜ್ಜನ ಸಾನ್ನಿಧ್ಯಲು ಬೇತೆ ಬೇತೆ ಕಡೆ ಟುಪ್ಪುನ ಪೆರ್ಮನ್ನೂರು ಮುನ್ನೂರು ಸೋಮೇಶ್ವರ ಅಂಚನೆ ಬೆಳ್ಮ ಕೋಟೆಕಾರು ನೆಕ್ಕಿ ಸಂಬಂಧಪಟ್ಟಂಚಿನ ಕೆಲವು ಕಟ್ಟೆಲು ಜಾಗೆಲು ಒಂದೇನು ಪೂರ ಫೈನಲ್ ಮನ್ಪೊಡುಂದಾಂಡ ಪ್ರತಿ ಗ್ರಾಮದ ವರದಿಲು ತಿಕ್ಕದು ಬೊಕವೇನು ಒಟ್ಟಿಗೆ ಸೇರ ಹೊರಡು ಹಾಕೊಂಡು ಅಂಚಾದ ಆ ಬೇಸಿಕ್ ಇತ್ತು ಒಂದು ಫಸ್ಟ್ ಪ್ರಾಥಮಿಕ ಹಂತ ಒಂದು 2ನೇ ಸ್ಟೆಪ್ ಕೋಡುಂದಾಂಡ ಮಾತ ಗ್ರಾಮದಲ್ಲಿ ಮಾಹಿತಿ ತಿಕ್ಕೋಡು ಇತ್ತೆ 4 ಗ್ರಾಮದಕ್ಕೆಲ್ಲ ತಿಕ್ಕಿದ್ದು ಜೈಟ್ ದಯಮಲ್ತದವು ಏಪ ತಿಕ್ಕೊಂಡು ಆಯ್ತಾ ಡೆವಲಪ್ಮೆಂಟ್ ಒಡೆಮುಟ್ಟ ಆತನ ನಾವೇನು ಸುರುಟು ಪಂಡ
ಬೊಕ್ಕ 2ನೇ ಸ್ಟೆಪ್ ದುಂಬೋರೆ ಹಾಕೊಂಡು ಆ 4 ಗ್ರಾಮದ ಮಾಹಿತಿಲು ಬರಂದೆ 2ನೇ ಹೆಜ್ಜೆ ದುಂಬುದಿಯಾರೆ ಹಾಕುಚ್ಚು ಆತ ಮಾಹಿತಿ ಬತ್ತಿ ಬೊಕ್ಕ 2ನೇ ಹಂತದ ಬೇಲೆಯನ್ನು ಹೊರನೇ ಮುಂದುವರಿಸರೆ ಹಾಕೊಂಡು ಈತ ಮಾಹಿತಿನು ತಿಕ್ಕಂಡ 5 ಬೊಕ್ಕ ಐಕ್ ಪೂರಕ ಮಾಹಿತಿಲೇನು ಎಂಕ್ಲು ಪರ್ಟಿಕ್ಯುಲರ್ ಅದಕ್ಕೆ ಏನೊಂದು ಹೋಗ ಐಕ್ ಆ ಮಾಹಿತಿಲೇನು ಕಡಪರೋಡ ಹಾಕೊಂಡು ಇತ ಹೋಗ್ಪುರ ಬೈಜಿ ಮರೆ ನಮ್ಮ ಮರಣಿ ಕೊರಿಯನ ಮೂಜಿ ಪೆರ್ಮನ್ನೂರು ಬೊಕ್ಕ ಮುನ್ನೂರ್ಲ ಪೆರ್ಮನ್ನೂರ್ಲ ಮುನ್ನೂರ್ಲ ಪೆರ್ಮನ್ನೂರ್ಲ ಅವಾಂಡ್ ಬೊಕ್ಕ ನನ ರೆಡ್ ಕೋಟೆಕಾರ್ ಓ ಕೋಟೆಕಾರ್ ಅಂತ 2 ದಿನ ತೊಲೆ ತಿಕ್ಕೊಂಡು ಅಂದ ಏತು ದಿನ ಬೋಡವ ಅಂದ ಓ ಎಡಿಟೋರಿಯಲ್ ದಕ್ಕಲು ಒಟ್ಟಿಗೆ ಕೊಲ್ಲುದು ತಂತ್ರಿಯಲ್ನ ಒಟ್ಟಿಗೆ ಇತ್ತದು ನೆಕ್ಕೆ ಓಪುರ ಪೂರಕ ಮಾಹಿತಿ ಬೋರ್ಡು ಅವೇನು ಬೊಕ್ಕ ಕೇಂದ್ರದ ತನ್ನುವ ಅಂಚಾದ ಸುರುತ ಹೆಜ್ಜೆ ಇತ್ತ ಕೋಟೆಗಾರದಕ್ಕೆಲ್ಲ ಒಂಜಿ ಬತ್ತಂಡ ಒಂಜಿ ವಾರದೊಲಾಯಿ ಬತ್ತಂಡ 5 ಬೊಕ್ಕ 2ನೇ ಹೆಜ್ಜೆಗೆ ದುಂಬು ಪೋಯರೆ ವಾಪುಂಡು ಫೋಟೋಸ್ ನೆತ್ತ ಬಗ್ಗೆ ಒಂಜಿ ಬೊಕ್ಕ ಸಾಧ್ಯ ಆಂಡ ಲೇಟೆಸ್ಟ್ ಫೋಟೋಲ ಬೋರ್ಡು ಇತ್ತದ ಬೊಕ್ಕ ನಿಖುಲ್ ಕೊರ್ನ ಮಾಹಿತಿ ಪಾರ್ಧನದ ಕಥೆಲು ನನ್ನ ಸೇರ್ಪಡೆ ಅವರೇ ಇತ್ತಂಡ ಅತ್ತಿಂದ ಈ ಮಾಗಣೆಗೆ ಸಂಬಂಧಪಟ್ಟಂಚಿನ ಬೇತೆ ಮಾಹಿತಿಲು ನಿಖಿಲಿಗೆ ತಿಕ್ಕಂಡ ಜನರಲ್ ಆದ ಅತ್ತಿಂದ ಇಂಚಿನ ಪುಸ್ತಕಡುಂಡವು ಈ ಗ್ರಂಥಡುಂಡು ಇಂಚಿನ ದಾಖಲೆಡುಂಡು ಇಂಚಿನ ಮಾಹಿತಿಲಿತ್ತಂಡ ಆ ಮಾಹಿತಿಯನ್ನು ಕೊರೋಲಿ ಅವಿನಯಕ್ಕೆ ಸೇರಾವ ಇದು ಸಾಧ್ಯ ಆಂಡ ಅತ್ತ ಐತೆ ಕಾಂಪ್ಲಿಕೇಶನ್ ಇತ್ತದ ರಡ್ಡು ಮೇಯ್ತಲ್ಲ ಮಾಹಿತಿ ಕೊರ್ಲೆ ರಡ್ಡು ಕಡಿತಲ್ಲ ಮಾಹಿತಿ ಕೊರ್ಲೆ ಅವೇನು ಒಟ್ಟು ಸೇರ ಅದು ತಂತ್ರಿನ ಉಪಸ್ಥಿತಿ ಒಂಜಿ ಮಲ್ತದ ಬರಪ್ಪ ರಡ್ಡು ಕ್ಷೇತ್ರದಲ್ಲ ಮಾಹಿತಿ ಅದು ರಡ್ಡು ಒಂದಿತ್ತಂಡ ರಡ್ಡು ವರ್ಷನ್ಲ ಬರಡು ಪೂರ್ಣ ಮಾಹಿತಿ ತಿಕ್ಕಡು ಅಥವಾ ಜನಕ್ಲೆಡನೆ ನಮ್ಮ ಮಾಗಣ ತೀರ್ಮಾನ ಮಲ್ತದವರ ಪೋಕ ಅಂತ ಪಂಡ ನಿರ್ಧಾರ ಮಂತಿತ್ತ ಅಂಡ ಸಮಸ್ಯೆದಾದ ಕೆಂಡ ಏರ್ಲೈಕ್ ದುಂಬು ಬತ್ತದ ಪಾತಿ ಇರ್ತದೆ ಜರಿ ನಿಮುಟ್ಟ ಈ ಪೋಲ ಆಯ್ ಪೋಲ ಪಂಡದ ಎದುರು ಜನ ಕಡಪುರ್ತು ನತ್ತಂದೆ ಐಟು ಒರಿ ವ್ಯಕ್ತಿ ಪೋತು ದೇವಗಂಡತೆ ಯಾನನ ನೇರ್ ದುಂಬುಲವರ ಪೋಲ ಅಂತ ಪಂಡಿರಿ ಅಂಡ್ ಎಂಕಲ್ಪ ನೇರವಾದ ಏರನೆಲ್ಲ ಪರಿಚಯ ಇತ್ತು ಅಂಚಾದಿತ್ತ ಏರಾಣಲ ನಮ್ಮ ಪ್ರಧಾನ ಸಮಿತಿ ದಕ್ಕಲು ನಿಖಲು ಒಂಜಿ ಲೆಪ್ಪು ಕೊರ್ದ ಅಕ್ಕಲಡೆ ಇಂಚೆಂಚ ಬರ್ಪೇರು ನಿಖಲು ಐನೊಂಜಿ ತೆರಿಪಾದ ಕೊರಳಿ ಅಂದ್ರೆ ರಡ್ಡು ಪಾರ್ಟಿ ದಕ್ಕಲೆಲ್ಲ ತೆರಿಪಾಂಡ ಖಂಡಿತವಾದ ಐತ ಮನದನಿಯ ಪೋತಿ ಆನ ವಿಷಯ ಒಂದು ಬರೋಳಿ ಬೇಕೆಂಡ ಎಂಕುಲು ಪೋಯಣ್ಣ ನನಯಲ್ಲೇ ಆಯ ಏರು ಕಡಪುಡ್ನಿ ಆಯ ಏರು ಪಂಪುನ ಪ್ರಶ್ನೆ ಬರ್ಕೊಂಡು ಪ್ರಧಾನ ಸಮಿತಿ ಹಿಡ್ದ ವಿಷಯ ಹೊರ ಎತ್ತುಂಡ ಸೆಕೆಂಡ್ ಅದು ಇಂಕ್ಲ ಏನು ಮಾಹಿತಿನ ಪೂರ್ಣವಾದ ರಡ್ಡೆ ತಲದಿ ಐದೊಕ್ಕ ಕೊಡುವರೈಕು ಕೆಲವೊಂಜಿ ಇತ್ತ ದುಂಬದ ಕಟ್ಟುಗಟ್ಟಲೆದ ಐಕದೆಲ್ಲ ಆಧಾರ ಒಪ್ಪುಜನ ಮಾಡ ಅವಾಗ ನಮ್ಮ ಈ ಅಷ್ಟಮಗಳ ಬಸ್ ಸ್ಟ್ಯಾಂಡ್ ಬತ್ತು ದುಂಬು ಕಟ್ಟು ಇಂಚ ಇತ್ತಂಡು ಕಟ್ಟುಕೊಟ್ಟಾಳು ಇಂಚ ಇತ್ತು ಇತ್ತ ಇಂಚ ಸೇದಾದ್ರಿಂದ ಐನು ನಮ್ಮ ಅವತರೈಸ್ ಸಾಧ್ಯತೆ ಉಂಡ್ರೆ ಹಾಕೊಂಡ ನಾನು ಬೋಳಾರದ ಮಾರಿಗುಡಿತ ಬಗ್ಗೆ ಒಂಜಿ ಪುಸ್ತಕ ಬರೆದಿದ್ದೆ ಇಡೀ ಗ್ರಂಥ ಖಾಲಿ ಒಂಜಿ ಕ್ಷೇತ್ರದ ಬಗ್ಗೆನೆ ಬೋಳಾರದ ಮಾರಿಗುಡಿ ಎಂದು ಆ ಬೋಳಾರ ಮಾರಿಗುಡಿತ ಗ್ರಂಥಡ್ ಅವು ಬರೆಯೊಂದು ಪೋನಾಗ ವಿಸ್ತಾರ ಮಲ್ತೊಂದು ಪೋನಾಗ ಇಡೀ ತುಳುನಾಡದ ಇತಿಹಾಸನ ಐಟ್ ಬರ್ಕೊಂಡು ಐಟ್ ಪಾಡ್ನಾಗ ಮೂಜಿ ಸಲಗಳು ಅಷ್ಟಮಂಗಲ ಆತನು ಆ ಬೂಕುಡು ಮೂಜಿ ಅಷ್ಟಮಂಗಲದ ಪ್ರಧಾನ ವಿಷಯ ಎಲ್ಲ ಪಾಡ್ದೇನೆ
ಇಂಚ ಇಂಚ ಬೈದಿನ ಐಟ್ ಅಷ್ಟಮಂಗಲಡ್ ಬೈದಿನ ಪ್ರಶ್ನೆಲಿಟ್ಟು ಕೆಲವು ನಂಗೆ ಇತ್ತೆ ಉಪ್ಪುನ ಕೆಲವು ದಾಖಲೆಗೆ ಕರೆಕ್ಟ್ ಲಿಂಕ್ ಎಲ್ಲ ತೋಜುಂಡು ಕೆಲವು ಅಂಚಾದ ಅನುಕೂಲ ಅಗತ್ಯ ಪೂರ್ಣ ಅಷ್ಟಮಂಗಲದ ಪ್ರಶ್ನೆಯಲ್ಲಿ ಉಲ್ಲೇಖಿಸಿದ ಹಾಗೆ ಇಂಚ ಅವಳು ಎಲ್ಲಮ್ಮನ ಸಾನ್ನಿಧ್ಯ ಉಂಟು. ಎಲ್ಲಮ್ಮನ ಗುಡಿ, ಎಲ್ಲಮ್ಮ ಪಂಪಿನವು ಉತ್ತರ ಕರ್ನಾಟಕದ ಆರಾಧ್ಯ ಶಕ್ತಿ, ಸವದತ್ತಿದ ಎಲ್ಲಮ್ಮ ಅಂತ. ಆ ಎಲ್ಲಮ್ಮ ಮೂಲೆಂಚ ಅಂತ ಬೊಕ್ಕತಿ ಬೇರೆ ಪೋನಾಗ ಮೂಲು ಬಂಡಾರ ಮನೆ ಅವಲಿತ್ತಂಡ ಉರುವ ಮಾರಿ ಗುಡಿಟ್ಟು ಗರ್ಭಗುಡಿ ತೌಲಾಯಿ ಎಲ್ಲಮ್ಮನ ಸಾನ್ನಿಧ್ಯ ಉಂಟು. ಅವು ಹೆಚ್ಚಿನ ಕೆಲ ಏರಿಯಾಗಳು ಗೊತ್ತಿದೆ. ಅರ್ಚಕೇರ್ನಕೆಲ್ಲ ಬುಡ್ಪಾದಿಕೇರ್ನಾಗ ಅక్కడ ಬಂದ್ಪೇರು ಐಟು ಒಂಜಿ ಮೂರ್ತಿ ಎಲ್ಲಮ್ಮನ ಮೂರ್ತಿ ಎಂದು ಅಷ್ಟಮಂಗಲದ ನೆಟ್ಟು ಬಂದಾಗಲ ವಿಷಯಲು ಬರ್ಕೊಂಡು ಕೆಲವು ವಿಷಯಲು ನಂಗೆ ಅಗತ್ಯ ಅಂದ್ಬೋಂಡ ಅದಕ್ಕೆ ತಾಳೆ ಆಪಿನಂಚಿನ ವಿಷಯಲ್ಲಿ ಇತ್ತಂಡ ಅಷ್ಟಮಂಗಲದ ಮಾಹಿತಿಯನ್ನು ಕೋರುಂಡ ಅವೇನು ಸೇರವಳಿ ಅವೇನು ಅಂಚನೆ ಉಲ್ಲೇಖ ಮಲ್ಪುವ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ಇಂಚ ವಿಷಯಗಳು ಬಂದದ್ದು. ನೆಟ್ಟೆ ಪ್ರಮಾಣಲೊಂದುಂಡು ಪ್ರಮಾಣಲೊಂದು ಕೇಂಡ ನಂಗೆ ಒಂಜಿ ಪಾರ್ಧನದಿಂದ ತೊನ್ನುವ ಅವು ಪಾರ್ಧನದ ಲೆಕ್ಕನೆ ಯಾವುದು ಒಂದಿಜ್ಜಿ ಕೆಲವು ದುಂಬುದ ಚರಿತ್ರದ ಪುಸ್ತಕಗಳು ಮಾಡಿತ್ತಿನ ಶಿಲಾಶಾಸನಲು ಅಂಚಿನ ಕೆಲವು ಅವು ನಂಗೆ ಪ್ರಮಾಣಲು ಬೊಕ್ಕೊಂಜಿ ಪ್ರಮಾಣ ಇತ್ತದ ನೆಕ್ಕೆ ಲಾಸ್ಟ್ಗೆ ಇತ್ತೆ ಚೇಳುಡ್ದ ಪನ್ಲೇಖನೆ ಪ್ರಮಾಣವು ಒಂದು ಕೆಂದ ಇತ್ತದ ಹಿರಿಯ ಎಂಚಿನ ಮಾಹಿತಿ ಕೊರ್ಪೇರು ಅವೇ ಪ್ರಮಾಣ ಹಾಕೊಂಡು ಲಾಸ್ಟಿಗೆ ಹಿರಿಯ ಕೆಲ್ದ ಕೇಂದೊಂದು ಮನ್ಪುಣ ಅಧಿಕೃತವಾದಂಚಿನ ಪುಸ್ತಕಲಿತ್ತಂಡ ದಾಖಲೆಯಲ್ಲಿ ಇತ್ತು ನಾವೇನು ಕೊರ್ಲ ಐಕ್ಯಾನಿಕೆ ನೀ ಚಿತ್ರಲೇನು ಕೊರ್ಲೆ ಅಂದ ಆ ಒಂಜಿ ಚಿತ್ರನೇ ಕಥೆಯನ್ನು ಪನ್ಪುಂಡು ಬೋಳಾರಡು ಎರುನ್ನು ಬಲಿ ಕೊರೊಂದಿತ್ತೇರು ಕೇಂದಿನಿ ಮಾತ್ರ ನಮ್ಮ ತೂತಿನಕಲು ಏರ್ಲೆಜ್ಜ ಆಂಡ ಐತೆ ಒಂಜಿ ಚಿತ್ರ ಬಾಸಲ ಮಿಷನ್ ದಾಖಲೆ ಒಂಜಿ ಚಿತ್ರಡು 11 ಎರುತ್ತ ತರೆ ದೀತಿನ ಉಂಡೈಟ್ ಆ ತರೆತ ಮಿತ್ತು ಎರುತ್ತ ತರೆತ ಮಿತ್ತು ದೀಪ ದೀತೇರು ಕೋಣ ಬಲಿ ಎರುತ್ತ ಬಲಿ ಆಯ್ಬೊಕ್ಕ ಐತ ತರೆಕ್ಕೆ ಆ ದೀಪ ದೀಪಿನಂಚಿನ ಪದ್ಧತಿ ಉಂಡು ಆ ಒಂಜಿ ಚಿತ್ರ ಕತೆ ಬಂದ್ಪುಂಡು ನಂಗೆ ರಣಕಂಬದ ಎದುರುಡು ಏಡನೇ ಕರ್ಪುನಂಚಿನ ಒಂಜಿ ಸೀನೆ ಉಂಡೈಟ್ ತೋಜುಂಡು ಚಿತ್ರ ಅವು ಆ ಚಿತ್ರ ನಂಗೆ ಕೆಲವು ಕಥೆಯನ್ನು ಬಂದ್ಪುಂಡು ಬಂಡಿ ದುಮ್ಮುದ ಬಂಡಿದ ಓಂಡ ಒಂಜಿ ಫೋಟೋ ಎತ್ತಂಡ ಅಪಗದ ಬಂಡಿ ಹೆಂಚೆ ಎತ್ತಂಡು ಇತ್ತದ ಬಂಡಿ ಹೆಂಚೆ ಉಂಟು ಕಂಪೇರ್ ಮಲ್ಪರೆ ಹಾಪುಂಡು ನಂಗೆ ಅಷ್ಟಮಂಗಲದ ಬಗ್ಗೆ ಅದಕ್ಕೆ ನೆಡ್ಡ ವಿಷಯ ಅಂಚಿನ ದಾಖಲೆಯಲ್ಲಿ ಇತ್ತಂಡ ಅವೆಲ್ಲ ಕೊರ್ಲೆ ಅಂಚೆನೆ ಅವು ಅಕ್ಕಲೆ ಊರ್ದಕ್ಕಲೆ ಕೊರೋಡು ಮಾತ್ರ ಅವೇನು ಸೇರವಲ್ಲಿ ದಾಲೈಟ್ ಒಂದೇ ಇಚ್ಚಿ ಅವಳ ಕೆಲವು ಆಧಾರ ಎಲ್ಲ ಅದು ಉಪ್ಕೊಂಡು ಓ ಇಂದೇ ಚಿತ್ರ ಬಂದಾಗಲ್ಲ ಆ ಮಾಹಿತಿಲ್ಲ ಇನ್ನೇ ಕಾಕತಾಳೀಯವಾದ ಇನ್ನೇ ತಿಕ್ಕಿನೇವು ಬಾಸಲ್ ಮಿಷನ್ ದಕ್ಕೆಲ್ನ ಪಾರ್ದನಲ್ಲು ಚಿತ್ರಲೇಡು ಐಟ್ ರೇಖಾ ಚಿತ್ರಲು ಹೊರ ಉಂಡು ಬೊಕ್ಕದೆಟ್ಟು ಒಂಜಿ ಚಿತ್ರಡು ಅಣಿಕಟ್ಟಿದಿನಂಚಿನ ಚಿತ್ರ ಉಂಡೈಟ್ ನನಕೆಂಡ ಬೇತೆ ದಯಿಂದ ಅಪಕಾರ ಪಂಡೇರು ಈ ಫೋಟೋಗ್ರಫಿಯಿಂದ ಬೈದಿನಿ ವಾಯಿಸಿ ಹಿಡಿದು ಪಂಡೇರಾರು 1845 ಬೊಕ್ಕ 5 ದುಂಬು ಫೋಟೋಗ್ರಫಿ ಇತ್ತೀಚಿ ಫೋಟೋ ಬೈದಿನೇ ಸಾಧಾರಣ 150 ವರ್ಷದ್ದು ದುಂಬು 5 ದುಂಬು ಫೋಟೋ ಇತ್ತೀಚಿ ಅಪಗ ರೇಖಾಚಿತ್ರ ಅಪಗ ಪುಸ್ತಕಲ್ಲಿ ಇತ್ತಂಡೆ ಪ್ರಕಟ ಒಂದಿತ್ತಂಡೆ ಬೊಕ್ಕ ಪೇಪರ್ ನಮ್ಮೆತ್ತ ಯೂಸ್ ಮಾಡ್ಕೋ ಪೇಪರ್ ಆ ಪೇಪರ್ ಬೈದಿನ ವರ್ಷಲ ಉಂಡು ಐಕೆ ಸಾಧಾರಣ 250 ವರ್ಷ ಆತಿನ 5 ದುಂಬು ತಾಳೆಗೆರಿತ ಮಾತ್ರ ಪೇಪರ್ ಬತ್ತಿ ಬೊಕ್ಕ ಪೇಪರ್ ಚಿತ್ರಲು ರೇಖಾಚಿತ್ರಲು ದುಂಬುದ ಪುರ ಇತ್ತೆ ನಮ್ಮಂಜಿ 150 ವರ್ಷದ ದುಂಬುದ ರೇಖಾಚಿತ್ರಲು ಮಾತ್ರ ತಿಕ್ಕೊಂಡು ನಂಗೆ ಫೋಟೋಗ್ರಫಿ ಸ್ಟಾರ್ಟ್ ಆಗಿ ಬೊಕ್ಕದ ಅಪರೂಪದ ಫೋಟೋಲು ತಿಕ್ಕೊಂಡು ಅಂಚ ದುಂಬುದ ರೇಖಾಚಿತ್ರಲು ಇತ್ತಂಡ ಅವಳ ನಂಗೆ ಕೊಂಚ ಆಧಾರನೇ ಇಲ್ಲಡ್ ಎರಡನ ನಮ್ಮ ಪರ ಗ್ರಂಥಲು ಅಂಚಿನ ಪುರ ಇತ್ತಂಡ ಉಪ್ಪರೆ ಸಾಧ್ಯ ಉಂಡು 5 ಬೊಕ್ಕ ಕೆಲವು ಇಲ್ಲಡ್ ಮೂರಿಲು ಪಂಡದ ಒಂಜಿ ಆರಾಧನೆ ಒಪ್ಪುಂಡು ಮೂರಿ ಪಂಡದು ಅವು ನಂಗೆ ಗೊತ್ತೇ ಪುಜಿ ಒಂಜಿ ನೆತ್ತ ಮಣ್ಣದ ಮೂರಿ ಅವು ಆರಾಧನೆದ ಪದ್ಧತಿ ಕಾಸರಗೋಡು ಪಂತೇಡ್ ಮಸ್ತ್ ಉಂಡು ನಮ್ಮ ಈ ಮೈತಿ ಮೀನು ಇತ್ತುಂಡ ಅಂಚಿನ ಸೊತ್ತುಲು ಅವಿತ ಆರಾಧನೆ ಮುಂಚುದು ಬೋತುಂಡು ಅಂಚಿನ ವಸ್ತುಲು ಇತ್ತುಂಡ ಐತ ಬಗ್ಗೆ ಮಾಹಿತಿ ಕೊರ್ಲೆ ಅಪಗ ಅವು ನಂಗೆ ಆ ಆರಾಧನೆ ನಂಗೆ ಇತ್ತುನೆಂದು ಗೊತ್ತಾಪುಂಡು ಸಿರಿ ಆರಾಧನೆದ ಈ ಪ್ರದೇಶಡ್
ಇತ್ತ ನೆಟ್ ಬೈದು ನೆಟ್ ನಂಗೆ ಸಿರಿ ಆರಾಧನೆದ ನಂಗೆ ನೆಟ್ ಕೊರಗಜ್ಜನ ನೆಟ್ ಬರ್ಕೊಂಡು ಕೊರಗಜ್ಜನ ಕತೆ ಇಟ್ಟು ಸಿರಿ ಆರಾಧನೆದ ಬರ್ಕೊಂಡು ಆ ಸಿರಿ ಆರಾಧನೆದ ಲಿಂಕ್ಲ ನಂಗೆ ಬೇತ ಕಡೆಟ್ಟು ಓಲಾಂಡಲ ಉಂಡವು ಸಿರಿ ಆರಾಧನೆದ ಉಂಡ ಪಂಪಿನ ಮಾಹಿತಿ ನಂಗೆ ಬೋಡವು ಬೇತೆ ಗ್ರಂಥಾಲಯದ ಜೊತೆ ನಾವು ಎರಡನೇ ಭಾಗದ ನಮ್ಮ ಸುರೂಪು ನಮ್ಮದೆತ್ತೊಂದು ಐಕ ಪೂರಕವಾಗಿನ ಮಾಹಿತಿನ ಆಲ್ರೆಡಿ ನಂಗೆ ಸಂಶೋಧನೆ ಮಂತ್ರಿನಾಗಲು ದೀತಿನ ಮಾಹಿತಿ ಉಂಡ ಇದು ಪೆಜ್ಜಿದ್ದು ನಂಗೆ ಮೂಲ ಪಾಡ್ರೆ ಸುರುಕು ನಮ್ಮ ಇನ್ಫಾರ್ಮೇಶನ್ ನಮ್ಮ ಕಲೆಕ್ಟ್ ಮಾಡ್ತಾರೆ. ನಮ್ಮ ಮೂಲ ಉದ್ದೇಶ ಬಂದ ನೀಲೇಶ್ವರ ಗೌರವಾನ್ವಿತ ನೀಲೇಶ್ವರ ಪದ್ಮನಾಭ ನೇತೃತ್ವದ ನಮ್ಮ ಮಾಗಣದ ಒಂದು ಒಕ್ಕೂಟ ಐತ ಬಗ್ಗೆ ನಮ್ಮ ತುಂಬುದ ನಮ್ಮ ಸಂಪ್ರದಾಯ ದೈವದೇವರನ್ನ ಆರಾಧನೆದ ಬಗ್ಗೆ ಒಂದು ಮಾಹಿತಿ ಕೋಶನ ಹೆಂಚ ಬತ್ತಿನ ದೈವಲೊಂದು ಪಂಪಿನ ಒಂದು ಮೂಲ ಉದ್ದೇಶದ ಒಂದು ಈ ಒಂದು ಮಾಗನ ಒಕ್ಕೂಟವನ್ನು ನಮ್ಮ ಕೆಲವು ಒಂದು 2-3 ವರ್ಷದಿಂಚಿ ಮಲ್ತೊಂದಲ್ಲ ಇತ್ತಾಯ್ಕೆ ಮಾತನ್ನ ಇತ್ತ ಪ್ರಭಾಕರ್ನ ನೇತೃತ್ವದ ಬಾರಿ ಆಯ್ಕೆ ಒಂದು ರೂಪುರೇಷೆ ಬರೋದೊಂದು ನಮ್ಮ ಕದ್ರಿ ನವನೀತ್ ಶೆಟ್ರು ಆಯ್ತ ಬಗ್ಗೆ ಒಂದು ಭಾರಿ ಶೋಕದ ಮಾಹಿತಿಯನ್ನು ನಂಗೆ ಇನ್ನಿ ಕೊರಿಯದು ನಮ್ಮ ಮೂಲ ಉದ್ದೇಶ ಕರೆಕ್ಟ್ ನಮ್ಮ ತಂತ್ರಜ್ಞಾನದ ಮೂಲ ಉದ್ದೇಶ ನಮ್ಮ ಸಂಪ್ರದಾಯ ನಮ್ಮ ಸಂಪ್ರದಾಯ ಒಂದು ಕಟ್ಟಲೆ ಹೆಂಚ ನಡಪೋಡು ಹೆಂಚ ಒಂದು ತುಂಬ ಇತ್ತನ ಪನ್ಪನ ನಿಟ್ಟಿಡು ಈ ಒಂಜಿ ಈ ಮಾಗನ ಒಕ್ಕೂಟ ಮಲ್ತದನ್ನ ಅದನ್ನ ಒಂಜಿ ಇದು ನಮ್ಮ ತುಂಬದ ಒಂದು ನಿಟ್ಟು ಬೇತದಾಲ ಉದ್ದೇಶ ಹೆಚ್ಚು ಆಂಡ ಕೆಲವು ಕಡೆ ಟಿತ್ತೆ ಕೆಲವು ವರ್ಷದಿಂಚ ತೊಂದಲೆ ನಮ್ಮ ಕಟ್ಟಲೆ ನಮ್ಮ ಸಂಪ್ರದಾಯದ ಅವೆನ್ನೆ ಮುಂತಾವನಂಚಿತ್ತಿನ ಅವೆನ್ನೆ ಆಯ್ಕೆ ಅಡಚಣೆ ಮನ್ಪಿನ ಒಂಜಿ ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ನಡಪೊಂದು ಬರೋದುಂಡು ಹೆಚ್ಚಿನಕ್ಲೆ ಗೊತ್ತುಪ್ಪ ಅಂದ್ರೆ ಭಾರಿ ಗುಪ್ತವಾದ ಬಣ್ಣ ಹಿಂದುತ್ವದ ಒಂಜಿ ಮುಖವಾಡಾಕಲ್ನ ಪನ್ನಗ ನಮ್ಮ ಹಿಂದೂದ ಮಕ್ಕಳ ಎಂಕ್ಲು ಸಾಕಾರ ಗುರುಪನಕ್ಲೇ ಬಣ್ಣ ಒಂದು ಭಾರಿ ಒಂಜಿ ಪಾತ್ರ ಒಂದು ಬಣ್ಣಗ ದಾಲ ಹಾಕ್ಲಿ ಹಿಂದುತ್ವನ ಪ್ರೊಟೆಕ್ಟ್ ಮನ್ಪನ ರೀತಿಡು ಮನ್ಪೇರು ಆಂಡ ಹಾಕ್ಲಿ ಅನೇಕ ಕಟ್ಟಲೆ ಸಂಪ್ರದಾಯ ದೇವಸ್ಥಾನದ ನೆಕ್ಕ ಕೈಪಡ್ನು ಆಡಳಿತ ನೆಕ್ಕ ಕೈಪಡ್ನು ಅಂಚಿತ್ರ ವ್ಯವಸ್ಥೆ ಅವೊಂದು ಬರೋದುಂಡು ಅರ್ಚಕರ್ನ ಮಿತ್ತು ಸವಾರಿ ತಂದೆ ತಕ್ಕಲ ಮಿತ್ತು ಸವಾರಿ ಕೆಲವು ಹಿಂದೂ ಭಕ್ತರ್ನ ಮಿತ್ತು ಸವಾರಿ ಇತ್ತೆ ಕೆಲವು ದಿನೊಟ್ಟು ನಂಗೆ ಈ ಮಾಗಣಿಗೆ ಪೂರ ಅನಾದಿ ಕಾಲದ ಒಂದು ತಂತ್ರಿದಾರ ಬಣ್ಣ ಕುಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿನಾಕಲಂದು ಬಣ್ಣ ಅನಾದಿ ಕಾಲ ಹಿಡ್ದಲ್ಲ ಹಾಕಲ್ಲ ಪೂರ್ವಜರ ಪುದರ್ ಒಂಜೆ ನೀಲೇಶ್ವರ ಪದ್ಮನಾಭ ತಂತ್ರಿ ಅರೆಗೆ ಮುರಾಣಿ ಒಂಜಿ ಕಾಕಾಜಿ ಬರ್ಬೋದು ಒಂಜಿ ಗಂಭೀರವಾದ ಆರೋಪ ಮಾಡ್ತಾರೆ ನಮಿತ್ತು ಅವ ಒಂಜಿ ಪ್ರಮುಖ ದೇವಸ್ಥಾನ ಈ ಮಾಗಣ ಸಂಬಂಧಪಟ್ಟ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಬಂಡದು ಅಕ್ಲ ಅಧ್ಯಕ್ಷರು ಬಂಡದು ಲೆಟರ್ ಎಡ್ಡೇ ಬರ್ಕೊಂಡು ಅಣ್ಣ ಫಸ್ಟ್ದ ಲೆಟರ್ ತಗೊಂಡಾಗ ಪೂರ ವೈಯಕ್ತಿಕ ಆರೋಪ ಉಂಡು ಅಂಡ್ ಅವು ಧಾರ್ಮಿಕ ದತ್ತಿ ಇಲಾಖೆದ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ನೆಟ್ ಹೆಚ್ಚ ಬರ್ತದೆ ನಿಂಗೆ ಆಶ್ಚರ್ಯ ಒಂದೊಂದು ಮೇನ್ ಮಿತ್ತು ಆರೋಪ ரெண்டுனே லெட்டர் ಇಂಜಿನ ಬಂಡ ಅರೇನ ಆಯ್ತು ದೇತ ತಂತ್ರಿದಾರರು ಇದಕ್ಕೆ ಮೂಲ ತಂತ್ರಿ ಮುನಿಗೆ ದಾಖಲಿಚ್ಚಿ ಇರೇನ ಮೂಲ ಬರ್ದು ನಾನು ಇರು ಬರ್ರೆ ಬಲ್ಲಿ ಬಂದು ನಿರ್ಬಂಧ ಬಂದ್ಬಿಟ್ಟು ಇದಕ್ಕಾಗ ಈ ದಾಖಲೆ ಇನ್ನೇನು ಪೂರ ನಂಗೆ ಅನಾದಿಕಾಲ ನಮ್ಮ ಹಿರಿಯಕ್ಕಲು ಪೂರ ಬಂದ್ರೆ ನಂಗೆ ತಂತ್ರಿದಾರ ಆರೇನು ಅದಕ್ಕೆ ದಾಖಲೆ ಎಂದು ಉಪ್ಪು ಕೆಲವು ಕಡೆಗೆ ದಾಖಲೆ ಉಪ್ಪು ಆನುವಂಶಿಕ ಉಪ್ಪು ಉಪ್ಪು ಕೆಲವು ಕಡೆ ದಾಖಲೆ ಉಪ್ಪುಜಿ ಅವು ನಮ್ಮ ನಿಷ್ಠೆ ನಮ್ಮ ಹಿರಿಯಕ್ಕಲು ಪೂರ್ವಜನ ತೆರಿಪೊಂದು ಬೈದನ ನೆಟ್ಟು ಆಂಡ ಇತ್ತೆ ಅರಣ್ಯ ಮಿತ್ತ ಅರಣ್ಯ ದೇಯ್ತನ ಒಂಜಿ ಮೇಟು ದೈವಸ್ಥಾನಕ್ಕೂ ನೆತ್ತನೆಕ್ಕು ತಂತಿ ದಾಖಲೆ ಇಚ್ಚಿಂದು ಮಾಡಿದ್ದೇರಿ ಮುಖಂಜಿ ಕಡೆ ಆಗಲೇ ಎಂಗ್ಲು 300 ತಂತಿರಿಂದಲ್ಲ ಮನ್ಪ ಅಂತೆಲ್ಲ ಪಾಡ್ತೀರ ಕಾಕಾಜಿದ ಒಂದು ಉಂಡು ಮಾತ್ರೆಗಳಿಗೆ ಪೊಟ್ಟ ತೆರಿಪವ ನೆತ್ತ ಬಗ್ಗೆ ನಮ್ಮ ಗ್ರಾಮಸ್ಥೆ ನಮ್ಮ ಊರ್ದಾಗ್ಲಿ ನಮ್ಮ ಈ ವರ್ಮ ಮಾಗಣದಾಗ್ಲಿ ನೆಕ್ಕೆ ಹೆಂಚಿನ ಇನ್ನು ಇತ್ತ ಮೇರಿನ ಮಿತ್ತು ಮಲ್ತೇವೆ ನಾನು ತುಂಬಾಗು ನಮ್ಮ ದೇವಸ್ಥಾನ ನೆಕ್ಕು ಬರೋಕೆ ಐ ಬಣ್ಣ ಅಂತಿದ್ದು ವ್ಯವಸ್ಥೆ ನೆಕ್ ನಮ್ಮ ದಾದ ಮಲ್ಪೊಂಡೆ ನಮ್ಮ ಇಂಚ ಈ ಹೋರಾಟನ ಮಲ್ಪೋಡು ಕೊಂಡ ಇತ್ತೆ ಬೈದಿನಿ ಕೊಂಡಾಣದ ಕೊಂಡಾಣದ ದೇವಸ್ಥಾನದ ನೆಟ್ ವ್ಯವಸ್ಥಾನ ಸಮಿತಿಗೆ ಗೊತ್ತು ನಾನು ನೆತ್ತ ಬಂದು ಬೈದಿನಿ ಮಾತ್ರ ಅಫಿಷಿಯಲ್ ಲೆಟರ್ ಬೈದಿನಿ ಅದಕ್ಕೆ ಕಾನೂನು ಇಂಚಿನ ಅಂದು ಎಂಕ್ಲೆ ಮಲ್ಪ ಪಕ್ಕದ ಪ್ರಶ್ನೆ ನೆತ್ತ ಬಗ್ಗೆ ಹೆಂಗೆ ಹೆಚ್ಚು ಅದು ಗೊತ್ತು ಕೊಂಡಾಣದಲ್ಲ ನೆತ್ತ ಸಂಪ್ರದಾಯ ನೆತ್ತ ಬರೋಕೆ ಹೆಂಗೆ ಪದ್ಮನಾಭ ಶೆಟ್ಟಿ ವರ್ಕಾಡಿ ಗೊತ್ತು ಆರು ಈ ಬಗ್ಗೆ ನೆತ್ತ ಬಗ್ಗೆ ಒಂದು 2 ಪಾತ್ರ ಬನ್ನೋಡು ನೆಟ್ ಹೆಂಚೆ ನಮ್ಮ ಮುಂದುವರೆಯೋಡು ಬಂದದ್ದು ಏನೋಡು ಬಣ್ಣ ಹೆಂಗೆ ನೆತ್ತ ಬಗ್ಗೆ ಜಾಸ್ತಿ ಕಾಕಾಜಿ ಬೈದ ನೆತ್ತ ಬಗ್ಗೆ ಅನ್ನೊಂದು ಸೂಕ್ಷ್ಮವಾದ ತೆರಿಪಾದೆ ನಾನು ದುಂಬದ ನೆತ್ತ ಬಗ್ಗೆ ಯಾರು ಹೆಂಚಿನ ಅಂದಿಗ್ಲೇ ತೆರಿಪೋರು ನೆತ್ತ ಬಗ್ಗೆ ಕ್ಷೇತ್ರ ಕೊಂಡಾನ ಪಿಲಿಚಾಮುಂಡಿ ಬಂಟೆ ಬಂಡ ಬಾರಿ ಕುದುರ ದೆಪ್ಪೆರ್ನೆ ಪೋಡಿಯವ ಅಂತನ ಒಂದು ಜಾಗೆ ಅವಳು ಇದು ಹೆಂಚಿನ ಆತನ ಕೊಂಡ ದ್ವಂದ್ವ ಮಾತೆಕ್ಲ ದ್ವಂದ್ವ ಎಂಕಲು ಪಿದೈದು ಪೋಪನಕ್ಲೆಂದು ಎಂಕ್ಲೆಂಚಿನ ಎಂದಿರ್ತಾವಂಡ ಎಂಕಲು ಕೋಟೆಕ್ಕಾರ ಸೋಮೇಶ್ವರ ಗ್ರಾಮದಾಗಲು ಸೇರಿದ ವರ್ಷಕರ ಮೂಲ ಸೋಮನಾಥ ದೇವಸ್ಥಾನ ಬಂಡಾಭಿಷೇಕ ಅಂತ ಒಂದು ಕ್ರಮ ಉಂಟು
ಐಕೆ ಈ ದೊಂದ ಬರ್ಚಿ ಪಂದ್ಪುಣ ಅಂಕಲು ಗೊತ್ತನ್ನೇ ಯಾನ್ ಸಂತೋಷ್ ಕೋಟೆಕಾರ್ ಸಂತೋಷ್ ಶೆಟ್ಟಿ ఒక ಮಾತೆಲ್ಲ ಸೇರಿದೆ ನಮ್ಮ ಸೋಮೇಶ್ವರಗಳ ಸೇರಿದ ಅಜಿತ್ ರಾಮದಾಸ್ ಎಂಗ್ಲ ರವಿಶಂಕರ್ ಮತ್ತು ಸೇರಿದ ಒಂದು ಸಮಿತಿ ಮಲ್ತದೆ ಐದು ಬೊಂಡಾರ್ಷಕ ಬಾರಿಗೆ ಹೋಜಿದಿ ಮಂತದ ಇತ್ತದ ನಮ್ಮ ಅಧ್ಯಕ್ಷರನ್ನ ಒಂಜಿ ಇನ್ನೆಂಚ ಉಂಡು ಪಂಡ ತಂತ್ರಿ ಪಂಡ ನಂಗೆ ಮಾರ್ಗದರ್ಶಕರು ತಂತ್ರಿ ಅದನ್ನ ಪ್ರಧಾನ ಅರ್ಚಕರು ನಂಗೆ ಮಾರ್ಗದರ್ಶಕರು ಅರೆಗೆ ಐಕ್ಯದಲ್ಲ ಸರ್ಕಾರದ ನೇಮಕಾತಿ ಇತ್ತೆ ಬತ್ತೀನಿ ನೇಮಕಾತಿ ವ್ಯವಸ್ಥಾಪನಾ ಸಮಿತಿ ಬತ್ತೀನಿ ಇಂಚಿಪ್ಪ ದುಂಬು ನಮ್ಮ ಪೂರ್ವಜರನ ಕಾಲೊಳಿತೀನಿ ಸಂಪ್ರದಾಯ ಕಟ್ಟುಕಟ್ಟಲೆ ಜಾತಿಗೆ ಒಂಜಿ ಗುರಿಕಾರೆ ಮಾತ ಜಾತಿಗಳ ಗುರಿಕಾರೆ ಕೊಂಡು ಕೊಂಡಾಡು ಎಂಜಿನ ಮಾತಾಡ ಗುರಿಕಾರನೆಲ್ಲ ತಂತ್ರನ ಒಂಜಿ ಬೊಟ್ಟು ಮಂತದ್ದು ಅದನ್ನ ಅಕ್ಲಿಗೆ ಒಂಜಿ ಆ 2 ಜನವನ್ನು ಒಂಜಿ ಅಕ್ಲ ಮಿತ್ತೆ ಆಪಾದನೆ ಪಾಡ್ನಂಚಿನ ಆ ಪತ್ರನ ಮೇಲ್ಮೇಲೆ ಅಂತಿಯೇ ಇದು ಸರಿಯತ್ತೆ ಇದಕ್ಕೆ ಪೂರಕವಾದ ಪಂಪೊಂದಂಡ ಇಂಚಿಪವಲು ಜೀರ್ಣೋದ್ಧಾರ ಸಮಿತಿ ಅಂಡ ಯಾವನ ಪೂಜ್ಯ ತಂತ್ರಧಾರನ ಹೇಳಿ ಒಂದಿನ ಇಂಚಿನ ಪಾತ್ರ ಪೋತೆ ತಂತ್ರಧಾರಿಗೆ ನೆನಪುಂಡದನ್ನ ರವೆ ವಿಷಯಡು ಇನ್ನೊಂಜಿ ಅಲ್ತಡೆ ಕೊನೋಡು ಪಂಪನ ಯಾವನ ಬೇತೆ 5 ಜನ ಎಲ್ಲ ಬೋದಿತ್ತ ಅವೇ ರೀತಿ ನಮ್ಮ ಅಧ್ಯಕ್ಷರೇನಲ್ಲ ಕೊಂಡಾನ ಕ್ಷೇತ್ರ ಅಧ್ಯಕ್ಷರಲ್ಲಿ ಇರ್ತದೆ 3 ಗಂಟೆ ಪಾತಿರ್ದ ಆ ಒಂದು ಪೂರ ಓದ್ತದ್ದು ಅವಳು ಅಸ್ತಮಂಗಲ ಆನಾಗ ಆರನ ದುಂಬದ ಕಥೆನೆ ಅವೇ ಎಕ್ಲಿಂಚಿನ ಯಾನೆಂಚಿನ ಪಂಡಿತ ಪಂಡ ಈ ಮಣಿಪೇರದಲ್ಲಿ ಅವು ನಂಗೆ ದೊಂದೋಗು ಪಕ್ಕ ನಮ್ಮ ಕ್ಷೇತ್ರಗೂ ತೊಂದರೆ ಹಾಕೊಂಡು ಇದು ಆರ್ನ ಆ ಒಂಜಿ ಟೆನ್ಷನ್ ಆದ ಪಂಡ ಗುರಿಕಾರೆ ಇಜ್ಜಿ ನಾರಣವಾದ ಅವತ್ತಂದೆ ಅವಳು ಆ ನೆಟ್ಟು ಮುತ್ತನ್ನ ಶೆಟ್ಟಿಯಿಂದ ಒಂಜಿ ಪುದರ ಪಾಡ್ದು ಆಡ ಬರೀತೇರು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷಗೆ ಧಾರ್ಮಿಕ ದತ್ತಿ ಇಲಾಖೆದ ಲೆಟರ್ ಹೆಡೆಡ್ ಸೀಲ್ ಪಾಡ್ದು ಸೈನ್ ಪಾಡ್ದು ಕೊರ್ಪುನ ರೈಟ್ ಉಂಡಾ ಅವ್ರ ಮಾತೆಗಳ ದಾಖಲಿಕೆ ಎಂದಾರು ಉದಾಹರಣೆಗೆ ಎಗ್ಲಿಗೆ ಜೀರ್ಣೋದ್ಧಾರ ಸಮಿತಿ ಸ್ಟಾರ್ಟ್ ಆಫ್ ನಡೆದುಂಬು ಎಂಕೊಂದು ಫೋನ್ ಬರ್ತನಾರು ನಾನೇ ಯಾವನ ಓದಿತ್ತೆ ಆತನಾಗ ಯಾವನ ಗೋಪಾಲ್ ಕುತ್ತಲ್ಲ ಕೈತಲ ಓದಿತ್ತ ಅಪ್ಪಾಗ ಎನ್ನ ಪುದರ ಬರ್ತಾರೆ ಪದ್ಮನಾಭ ಶೆಟ್ಟಿ ವರ್ಕಾಡಿ ಅಂದ್ರೆ ಅವು ಆಪೂಜಿ ಸೋಮೇಶ್ವರದಾಕಲು ಆಪೂಜಿ ಇಂದ ಪಂಡೇರು ಇನಿಯಾನ ಅರಡಕ್ಕೆ ಕೇಂದ್ರ ಸೋಮೇಶ್ವರದಾಕಲು ಆಪೂಜಿ ದಂಡ ಬಂಟೆ ಉಲ್ತ ಕೊಂಡಾನದ ಬಂಟೆ ಉಲ್ತ ಅವು ಅವರ ಫಸ್ಟ್ ತಿರಿಯೋರು ಒಂಜಿ 2ನೇ ಕೊಂಡಾನದ ಬಸವನು ಸೋಮೇಶ್ವರರು ದಾಯ ಸಾಂಕುನಿ ಆ ಒಂಜಿ ಸೋಮೇಶ್ವರದಾಕಲಿಗೆ ಆಯ್ತ ಅಂದಿಜಿಂದಂಡ ಆ ದಾಯ ಸಾಂಕುನಿ ಮೂಲ ಚಂದ್ರೇಂದ್ರ ಸಂಜೆ ದೇವಂಗತ ಸಂಜೆ ಸಪ್ಪಲ 6 ಸಾಂಕೊಂತೇರು ಇತರ ಸಾಂಕಂದೊಳ್ಳೇರು ಅವು ದಯ ಸಾಂಕುನಿ ಅಪ್ಪಗ ಈ ರೀತಿ ನಮ್ಮಂಚ ಪೋಂಡ ಎಂಚ ತಂತಿದಾರ ಬುಡ್ಚಿ ತಂತಿದಾರಿಗೆ ಸರ್ಕಾರದಲ್ಲ ಒಂದು ಆದೇಶ ಉಂಡ ನಮ್ಮ ತುಂಬ ಸಂಪ್ರದಾಯ ಪ್ರಕಾರ ನಮ್ಮ ಬತ್ತದು ಇದ್ರೆ ಇದಕ್ಕೆ ಮೇರ್ಲದ ಲೈನ್ ಅವು ಆದೇಶ ಬೋರ್ಡು 6 ಕೊರ್ತನ ಆದೇಶನೇ ತಪ್ಪು ಬೇಡ 6 ಸೀಲ್ ಪಾಡ್ದು ಧಾರ್ಮಿಕ ದತ್ತಿದ ಲೆಟರ್ ಹಿಡಿದು ತಂತಿದಾರಿಗೆ ಆದೇಶ ಕೊಡ್ತೇವೆ ತಂತಿದಾರಿಗೆ ಆದೇಶ ಕೊರ್ರೆ ನಮ್ಮ ಏರು ಅಂಚೆ ಕೊರ್ರೆ ಉಂಟ ಈ ರೀತಿದ ಒಂದು ಮನೋವೈಕಲ್ಯ ಬಂದಿರ್ಬೇಕು ಮನೋವೈಕಲ್ಯ ಮನಸ್ಸು ಸರಿ ಇದ್ದಿದ್ದಾಣ ಸೀಮಿತ ಇದ್ದಿದ್ದಾಣ ಇಂಚಿನ ಮಾತ್ರ ಪ್ರವೃತ್ತಿಗೆ ಜನ ನರಮನೆಯಾಗಿ ಎಂಕಿಲ್ಲ ಎಲ್ಲ ಮನೋವೈಕಲ್ಯ ಅಂಡ ಯಾವನ ಇಂಚಿನ ಪಾತಿರೊಂದು ಉಪ್ಪೆ ಅಂಚೇನೆ ಆದ್ರೆ ಈ ಮನೋವೈಕಲ್ಯ ನಮ್ಮ ಮಾತಿರ ಸೇರಿದು ಖಂಡನೆ ಮಾಡ್ಕೊಡು ನೀನು ಉಂಟಾವಡು ದೇವಂಡ ಎಲ್ಲ ನಮ್ಮ ಹಿಂದೂ ಸಮಾಜಗೂ ನಮ್ಮ ಹಿಂದೂ ಸಮಾಜವನ್ನು ಇನ್ಸಲ್ಟ್ ಮಾಡ್ತಾ ಲೆಕ್ಕ ಅಂಡೆ ಕ್ಷೇತ್ರ ತಂತ್ರಿ ಬರ್ಚಿ ಚೇಂಜ್ ಮಲ್ಪುಗ ಅದು ಅರ್ಚಕರ ಬರ್ಚಿ ಚೇಂಜ್ ಮಲ್ಪುಗ ಪಂಡ ಮಾತ ನಮ್ಮ ಸಮುದಾಯ ನಂಗೆ ಗುರಿಕಾರಣಕ್ಕಲ್ಲೇರು ಇಂದು ಮುತ್ತನಡ ಸರಿಜಿ ಬಂದ್ರೆ ಮುತ್ತನ್ನೇ ಎಲ್ಲ ತಂದಿದ್ದಾರೆ ಗೌರವ ಕೊರಪೇರು ಮುತ್ತನ್ನೇ ತಂದಿದ್ದಾರೆ ಗೌರವ ಕೊರಪೇರು ಎಂಕಲು ಗೌರವ ಕೊರಪ ಐಕೆ ಮುತ್ತನ್ನ ಅದು ಮುತ್ತನ್ನ ಅಂದ್ರೆ ಒರಿಯನ ಪುದರ್ ಎಂಚ ದಾಖಲೆ ಅಂದ್ರೆ ಪುದರ್ ಎಂಚ ಪಡಿಯರಾರು ಪುದರ್ ಪಡ್ರವಲ್ಲಿ ಅತ್ತ ಅವು ತಪ್ಪತ್ತಾರನ 6 ಸೀಲ್ ಪಡಾದೆ ಪಡ್ಜರು ಕೃಷ್ಣ ಶೆಟ್ಟಿ ತಾಮಾರಿಂದ ಸೀಲ್ ಪಡ್ದಾಗ ಖಾಲಿ ಸೀಲ್ ಪಡೆದು ಸೈನ್ ಮಾತ್ರ ಪಡ್ದನಿ ಅಂಚೇನೆ ಹೇಳಿದ ನೆಟ್ಟು ಕಾನೂನದ ಹೋರಾಟ ಬಂತಾರೆ ಅಂಚ ಎತ್ತಂದ ಮಾಡ ಪಕ್ಕ ಎತ್ತೆಂಚಿನ ಮಂಟ 6 ಒಂಚೂರು ತೂವ ನೋಡು ಇತ್ತರಿಗೆ ರಾಜಕೀಯ ಬಲಜ್ಜಿ ಇತ್ತ ಮೇಲೆ ಹೋಂಡ 6ನೇ ಮರ್ಯಾದೆ ಹೋಗ್ಕೊಂಡು ಅಂಚೆ ನಾಮಾಂಚನ ಮಂಡ ನಮ್ಮ ಸಂಪ್ರದಾಯಡು ಹೂವೇ ನಮ್ಮ ದೈವಸ್ಥಾನದ ಆಲ ಈ 2 ಕಾರ್ಯ ಉಂಡ ನಂಗೆ ಬೋಡೇನೆ ತಂತ್ರಿ ಅಂತ ಹೇಳಿ ಯಾನು ವೈಯಕ್ತಿಕವಾದ ಯೋಜನೆ ಪಡೆದಲ್ಲ ಯಾನು ಗಂಟಾಘೋಷವಾಗಿ ಪಂತ ಯಾನು ತಂತ್ರಿನ ಸೈಡ್ ಈ ವಿಷಯವಾಗಿ ಯಾನು ತಂತ್ರಿ ಸೈಡ್ ಅಂತ ನಾವು ಮಾತಾಡಲ್ಲ ಈ ವಿಷಯಗಳು ಅರೆಗೆ ನಮ್ಮ ನಮ್ಮ ನ್ಯಾಯಯುತ ಸಪೋರ್ಟು ಸಂಪ್ರದಾಯ ಪ್ರಕಾರ ಸಪೋರ್ಟು ಕ್ರಿಶ್ಚನ್ನಾಗ ಎಗೇನ್ಸ್ಟ್ ಅಂತ 6ನ ಈ ಹಿಂದಕ್ಕೆ ಎಗೇನ್ಸ್ಟ್
ಆನೆ ಎಂಕಲು ನೆಗತೆ ಹೋನಾಗ ಆರು ಎಂಕ್ಲಿನ ಆ ಪೂಜೆ ಬಂಡೇರು ಐದು ಕಾರಣಕ್ಕೆ ಈ ರಾಮಣ್ಣ ಶೆಟ್ಟರ್ ನೆಂಚ ಅಧ್ಯಕ್ಷ ಬಂತಾರೆ ಅವ್ರು ಟ್ಯಾಕ್ಸ್ ಕಟ್ತೀರಿ ಉಲ್ತ ಟ್ಯಾಕ್ಸ್ ಭಾರತ ಟ್ಯಾಕ್ಸ್ ಕಟ್ಟನೇಕ ಅವ್ರೇನ ಅಧ್ಯಕ್ಷ ಬಂದನಿಗೆ ಆಂಡ್ ಅವಾಗ ಎಲ್ಲ ಟ್ಯಾಕ್ಸ್ ಕಟ್ಟುತ್ತೆ ಕೊಟ್ಟೆ ಕರಡು ಇರುವಲು ಎನ್ನೆಲ್ಲ ಇಲ್ಲುಂಡವಲ್ಲ ಅಂಜಿ ಐತೆ ಎಲ್ಲ ಟ್ಯಾಕ್ಸ್ ಕಟ್ಟುವೆ ಬಲ್ಲೆಡು ಇಲ್ಲುಂಡೆ ಅನ್ನ ಅವೈತೆ ಬಾಡಿಗೆ ಬರುತ್ತೆ ಐಕಾರ ಅಂದಿಜ್ಜಿ ಐಕಾರ ನೋಡ್ತಾರಜ್ಜಿ ಅಂತ ಹೇಳಿದ್ರೆ ಈ ವಿಷಯಗಳು ತಂತಿದಾರಣ ಮತ್ತು ಎಲಿಗೇಷನ್ ಮುತ್ತನ ಶೆಟ್ರ ಮತ್ತು ಎಲಿಗೇಷನ್ ಬೇತಕ್ಲೆಲ್ಲ ಹೆಜ್ಜೆ ಐತಿ ಪೀನ ಮಟ್ಟಿಗೆ ಹೆಜ್ಜೆ ಈ ಎಲಿಗೇಷನ್ ಪ್ರಸ್ತುತ ಅರ್ಥವು ಅಂತ ಏನು ಹೇಳಿದ್ರೆ ನಮ್ಮ ಈ ವಿಷಯಗೂ ತಂತಿದ್ದಾರೆ ನಮ್ಮ ಬುಡ್ದು ಬಾಡಿಯಂಡ ನಮ್ಮ ಹಿಂದೂ ಧರ್ಮಗೂ ದ್ರೋಹ ಮಂತ್ಲೇಕ ನಮ್ಮ ಧಾರ್ಮಿಕ ನಂಬಿಕೆಗೆ ದ್ರೋಹ ಮಂತ್ಲೇಕ ಎಲ್ಲದ ಮಂದಾನಿ ಮನ್ಪೇರು ಅವಳು ಪಿಲಿಚಾಮುಂಡಿ ಮುಂಡ ತಾಯ ಬೊಡ್ಸಿ ಕಾಲಿ ಬೇತೆ ದೈವ ಐತನ ಯಾವ ಒಂದು ಪಂಪೇರು ಇಲ್ಲ ನಮ್ಮ ಒಪ್ಪೇರು ಹಾಕೊಂಡ ಎಲ್ಲ ಪನ್ವೇರು ಕೃಷ್ಣನೆಂಚೆಲ್ಲ ಪನ್ವೇರು ಆಯ್ರೇನ ದೋಸ್ತಿ ಎಂಗ್ಲೊಂದೇ ಊರ್ದಾಗಲು ತಾಮರಲ್ಲ ಹೊರ್ಕಡಿ ಗ್ರಾಮನೆ ಅಣ್ಣ ಇದು ಸರಿ ಅತ್ತೆ ತಂತಿದಾರೇನೆ ಟಾರ್ಗೆಟ್ ಮನ್ಪುನಿ ಅತಂದ ಅತ್ತೆಲ್ಲ ಚಾಕಿರ್ದಕ್ಕಲೆಗೆ ಅವಳು ಕೆಲವು ಚಾಕಿರಲ್ಲೇರು ಅಕ್ಲೆಗೆ ಸರ್ಕಾರದ ಆದೇಶ ಇಜ್ಜಿ ಅಪ್ಪ ಬರ್ಷ ಮನ್ಪುಣ್ಯ ಟೋಟಲ್ ಎಂಜಿನ ಮಾಂಡ ಮುತ್ತನ ಟಾರ್ಗೆಟ್ ಮೇಯ್ನ್ ಮುತ್ತನ ಟಾರ್ಗೆಟ್ ಆ ವಿಷಯಗಳು ಅಕ್ಕಲ್ನ ವೈಯಕ್ತಿಕ ಎಂಚಿನప్పుడు ಹೋಗ್ಬೇಕಾದ್ರೆ ಆಂಡ ಈ ಕ್ಷೇತ್ರದ ವಿಷಯಗಳು ಮುತ್ತನ್ನೆರಡು ತಂತ್ರಿಯೋಡು ಅವು ಬರ್ರವಲ್ಲಿ ಅಕ್ಕ ಪಿದೇಡು ಎಂಚಿನ ಅಂದ್ಕೊಂಡು ತೋನಾಡು ಕ್ಷೇತ್ರ ಇತ್ತಿನ ಕ್ಷೇತ್ರ ಆಳ್ಬುದ ಬೈದಂಡೆ ಅಲ್ಲ ಎಂಗ್ಳು ಭಾರಿ ಮಲ್ಲ ಎಂಗ್ಳು ಸಾಧಾರಣ ಮೇರೆ ಬಂದಾಗತ್ತೆ ಎಂಗ್ಳು ಎಲ್ಲಿಡೆ ಏನು 1953 ಬಿಟ್ಟನೆ ಏನು ಸಾಧಾರಣ ಜೈನೋಳು ಸಾಜು ವರ್ಷನೇ ಪೋಂದು ಬರೋದು ಇಲ್ಲ ಇದ್ಲು ಮೇರೆ ಬಕ್ಕ ತಪ್ಪದೆ ಮೇರೆ ವ್ಯಾಪಾರ ನಂಗೆ ಗೊತ್ತು ಕತೆ ಎಂಜಿನ ನಂಗೆ ಪೂರ ಗೊತ್ತುಂಡ ಇನ್ನು ಮುಂದೆ ಪಂಪನ ಕೊಡ್ಚಿ ಆಂಡ ನನ್ನ ಮಿತ್ತಿಗೆ ಆರ ನಮ್ಮ ಮಾತಿರಲ್ಲ ಇದು ನಮ್ಮ ನಾಯಕರನ್ನ ಸಮಾಜದ ಮಲಮಲ್ಲ ರಾಜಕೀಯವಾದ ಇವಾಗ ಧಾರ್ಮಿಕವಾದ ನಾಯಕರಲ್ಲ ನಿಖಿಲ್ ಮಾರೇ ನಂಗೆ ಪಂಡದ ಉಂಟಲೆ ಈತನ ಎಂಗ್ಳು ಮತ್ತೆ ಪಂಡದ ಆತಜ್ಜಿ ಕೆಲವು ಜನ ಪಂಡದ ಅಂತ ಯಾರಾತಜ್ಜಿ ಆಣ ನಮ್ಮ ಸಂಘಟನೆ ಸಂಘ ಪರಿವಾರದಾಗಲ ನೇಕೆ ಸೂಕ್ತ ಕ್ರಮ ದೆತ್ತೊಂಜಿಂದ ಅಂಡ ಒಂಜಿ ಯಾನ ಎನ್ನ ವೈಯಕ್ತಿಕ ಅನ್ಪಂಡ ಅರೇ ನಾವು ಅಧ್ಯಕ್ಷ ಮಂತ್ರಿನೇ ತಪ್ಪು ಅವು ನಮ್ಮ ರಾಜಕೀಯವಾದವು ಬಿಟ್ಟು ಬೂರ್ದುಂಡು ಅಂಜೇನೆ ಯಾನ ಏನ ವೈಯಕ್ತಿಕ ಬಂದೆ ಅವು ತಪ್ಪು ಅವು ಬರಬಲ್ಲಿದ್ದಂದ್ರೆ ಅರೇನ ಬೇಸರ ಹತ್ತದ ಪಿರದೆಪ್ಪೋಡು ಮಗನದ ಸೋಮನಾಥ ದೇವರಿಗೆ ಅಡ್ಡ ಬರೋದು ಪರಿಸರದ ಮಾತ ದೇವರುಗಳು ಅಡ್ಡ ಬರೋದನ್ನ ಅಡ್ಡ ಮಾತಾರ ಇತ್ತೆ ಪದ್ಮನ್ನೆ ಪನ್ಲಕ್ಕನೆ ಇದು ಎಂಗಳಿಗೆ ಇಡೀ ಗ್ರಾಮ ಗೊಪ್ಪಣಿ ತಂತ್ರಿ ಬರೀ ಮಾಗನಿಗೆ ಪೂರ ಮಾತೆಲ್ಲ ಗೊತ್ತುಂಡು ನೀಲೇಶ್ವರ ಪದ್ಮನಾಭ ತಂತ್ರಿ ಇಡೀ ಊರಿಗೂ ಗೊತ್ತು ಮಾತೆಲ್ಲ ಗೊತ್ತುಂಡು ಎಂಕ್ಲೆ ಯಾಂಕ್ ಬುದ್ಧಿ ತೆರನು ಮುಟ್ಟ ನೀಲೇಶ್ವರ ಪದ್ಮನಾಭ ತಂತ್ರಿ ಇಡಗ ಮೈನ್ ತಂತ್ರಿ ಅಂಚಾದ ಪುನಗ ಏರೆಗಳನ್ನೇಕ್ಲ ಆರು ತಂತ್ರಿ ಪೊಡ್ಚಿ ಅಕ್ಕಲು ಪೊಡ್ಚಿ ಗುರುಕಾಳ ಸ್ಥಾನ ಪೊಡ್ಚಿ ಅವಳು ಮಾತ ದೇವದೇವರಿಗೆ ಒಂಜಿ ಚಾಕ್ರಿ ವರ್ಗ ಉಂಡು ಗುರುಕಾರ ಸ್ಥಾನ ಉಂಡು ಯಾನ ಮಲ್ಲ ಗೊತ್ತಿತ್ತು ಮನ್ಪುಣೆತ್ತು ಆಂಡ ಈ ಪನ್ಪುಣಂದು ತಪ್ಪು ದಯಮಂತದ್ದು ಈ ನೇಕ ಮಾತು ಹೊಂದಾಣಿಕೆ ಮಂತದ್ದು ನೀಲೇಶ್ವರ ತಂತ್ರಿದಾರೆ ಅಡೆಗೆ ತಂತ್ರಿ ಬೇತ ಏರಳ ತಂತ್ರಿ ಮಂತರ ಆ ಪೂಜೆ ಅದು ಎನ್ನ ಮನಸ್ಸಿಗಿತ್ತೆ ಅಂದ್ಕೊಂಡು ಪನ್ನೊಂದು ಪನ್ಕೊಂಜಿ ಭವನ ಬತ್ತಿನದ ಪನ್ನೊಂದುಲ್ಲೆ ದೇವಂಡ ತಂತ್ರಿಲು ಈ ಮಗನಿಗೆ ತಂತ್ರಿಲು ಅಂದು ಆಂಡ ಆ ಬಗ್ಗೆ ಕೆಲವರಿಗೆ ಭಿನ್ನಾಭಿಪ್ರಾಯ ಉಂಟು ತಂತ್ರಿಲು ಬುರ್ಚಿಂದ ಮಾಡ್ಕೊಂಡು ಕೆಲವರು ಉಳ್ಳಿರ ಅವಂಗೆ ಗೊತ್ತುಂಡು ಅವಕ್ಕೆ ಆಂಡ ಎಂಕಲ್ನ ಕ್ಷೇತ್ರ ನೇಕ ಸಂಬಂಧಪಟ್ಟ ಸೋಮನಾಥನ ಮೂಲ ಜಾಗೆಯಿಂದೇ ನೇಕ ಬರ್ಬಂದ ಶ್ರೀ ಕ್ಷೇತ್ರ 9 ಗೆರೆಗೆ ಎಂದು ಬರ್ರಿಕಲು ಮಾತ ಆ ಶ್ರೀ ಕ್ಷೇತ್ರ 9 ಗೆರೆಗೆ ಎಂಕಲು ಏತೋ ಅಷ್ಟಮಂಗಲ ಫಸ್ಟ್ ಅದಿತ್ತು ಅಲ್ಪದ ಜೀರ್ಣೋದ್ಧಾರಗೋಸ್ಕರ ಅಲ್ಪ ಎಂಕಲು ಲೆತುಮರ್ಪನ ಜ್ಯೋತಿಷರ್ನಕ್ಕಲು ಕೇಳದ ಬುಧರ್ ಬೋಯ್ನಂಚಿನ ಮೇಕಲು ಪುದ್ದೊಳ್ಳಕ್ಲೇನೆ ಎಂಕಲು ಅದು ಬರ್ಪನ ಕಡೆಗೆ ಆ ಕ್ಷೇತ್ರ ಹೋಗ್ಬಾರ್ದು ಅಲ್ಪ ಎಂಕಲು ದುಂಬು ಅಮ್ಮಪ್ಪನ ಕೆಲವು ವರ್ಷದ ದುಂಬು ಅಲ್ಪ ಫಸ್ಟ್ ಏನಾಗ ಸೋಮನಾಥನ ಮೂಲ ಮುಲ್ತ ತಂತ್ರಿ ಮೆಗಳು ಹತ್ತಂದು ಬರ್ತಿದ್ದು ಐನೇನ ಮೇರೆ ಮೆರಡತ್ತು ಮೇರೆ ನಮ್ಮೆರಡು ಆ ಬಗ್ಗೆ ವಿಮರ್ಶೆ ಬಂದು ಆರು ಒತ್ತೊಂಡೇರ ನಂದು ಹಿರಿಯರು ದುಂಬು ಮೂಲ ಎಂಕಲ ತಂತ್ರ ಇತ್ತಿನತ್ತು ಎಂಕಲು ನಿನೇಶ್ವರದ ಬತ್ತಿನಕಲು ಮುಲ್ತ ತಂತ್ರಿ ಮೂಲ ಬುಡ್ದು ಪೋನಾಗ ಎಂಕಲು ಬೈದಿನಕಲು ಬಂಡದ್ದು ಆರು ಒತ್ತೊಂಡೇರು ನೆಕ್ಸ್ಟ್ ಅವಾಗ ಎಂಕಲು ಒಂದು ನಾಗನ ಎಂಕಲು ಕೆಲವು ಒಂದು 10-5 ವರ್ಷ ಒಂದು ಗೊತ್ತಂಡು ಅಪ್ಪ ಎಂಕಲು ನಾಗನ ಬೆಲೆ ಅನ್ಪಾಗ ಅಪ್ಪ ಎಂಕ್ಲಿಗೆ ಬೇತೆ ಎಂಕಲು ತಂತ್ರಿ ಏನು ಮಾಡ್ತಾ ಆ ಟೈಮ್ ಮಾಡು ಬೇತೆ ಬಂಡ ಪೂಜೆಗೆ ಅವು ತಂತ್ರತ್ವ ಅನ್ನೋದು ತಂತ್ರ ಎನ್ನುವತ್ತು ನೆಕ್ಸ್ಟ್ ಮೂಲ
ನಮ್ಮ ಜೀರ್ಣೋದ್ಧಾರ ಏನಿರ್ಬೇಕು, ನಮ್ಮ ಸೋಮನಾಥನ ಜೀರ್ಣೋದ್ಧಾರ ಇರ್ಬೇಕು, ಅವೇ ಪ್ರಶ್ನೆ ಇದ್ದಾರೆ. ಇಂಕ್ಲಿಲ್ಲ ಅಷ್ಟಮಂಗಲ ಭ್ರಷ್ಟತಿ ಏನಾಗ ಬಂತೇರಿ ನಿಕ್ಲಿ ಯಾಪಮ್ಮಳು ಸೋಮನಾಥನ ಪ್ರತಿಷ್ಠೆ ಈ ತಂತ್ರಿಯಲ್ಲಿ ಬಂತೇರ ಎಡ್ದುಕ ಈ ಸೋಮನಾಥಗೆ ಸೇರಿನ ವಾ ಕ್ಷೇತ್ರ ಇತ್ತಂದ್ರೆ ಆರೇ ತಂತ್ರಿ ಇದು ಅವು ಬದಲಾವಣೆ ಸಾಧ್ಯನೇ ಇಜ್ಜಿದ್ದು ಅಂಚಾದು ಪುನಗ ಐಟು ವಾ ರೀತಿದ ನಿಕ್ಲೆಗೆ ಏನು ಅಕ್ಲೆ ಮಕ್ಳಿಂದ ಬರೋದಿಜ್ಜಿ ಈ ಸೋಮನಾಥಗೆ ಸಂಬಂಧಪಟ್ಟ ನಾವು ಕ್ಷೇತ್ರ ಉಂಡ ಐಕ್ಕೆ ಬೇರೆ ತಂತ್ರಿಯಿಂದ ಆ ಸುದ್ವಾಳು ಎಂಕೆಲೆಗೆ ಗಡ ಘೋಷವಾದ ಬಂತೀರ ಐನಂಕ ಮೂಲಿತ ತೆರಬೋಡ ಬರ್ತಾನೆ ಅಂಚೆ ಅದು ಸಂಶಯ ಬಿಡ್ಚಿ ಆಯ್ತು ಅದು ನಾಗಣ ತಂದ್ರಿ ಮಾತ್ರ ಇಲ್ಲ ಕರೆತಗ್ಗಾದೆ ನಮಸ್ಕಾರ ಮಾಡ್ತಿದ್ದು ಇದು ಮಾತ್ರ ವಿಷಯನ ಪಾತ್ರ ಒಂಜಿ నీకు ప్రధాన ಒಂಜಿ ನಂಗೆ ಇದು ಪಂಡ ನಂಗೆ ಧಾರ್ಮಿಕ ಸ್ವಾತಂತ್ರ್ಯ ಜಾಸ್ತಿ ಆಗ್ತದೆ ನಂಗೆ ಏರಾನ್ಲ ಪಂಪಿನಕಲೊಂಜಿ ಸರಿಯಾದ ಇಜ್ಜಿ ಬಾಕಿ ಧರ್ಮಗಳು ಮಾತ್ರ ಉಂಟು ನಮ್ಮ ನಂಗೆ ಇತ್ತ ನಮ್ಮನೇ ಒಂಜಿ ನಮ್ಮ ಸಿಟ್ಟು ನಮ್ಮ ಮಲ್ಪೋಡ ಮತ್ತೆ ನೀವು ಬೇರೆ ಪುಸ್ತಕ ತಯಾರು ಮಾಡ್ತಾರೆ ಐತು ನಂಗೆ ನಮ್ಮ ಧರ್ಮಗಳಿಗೆ ಶಿಸ್ತು ನಂಗೆ ಆರಾಧನಾ ಪದ್ಧತಿ ತುಳುನಾಡದ ಆರಾಧನಾ ಪದ್ಧತಿಯೇ ವಿಶಿಷ್ಟ ಇಲ್ಲಾಡು ಜಾಗದ ದೈವ ಉಂಡು ಕುಟುಂಬದ ದೈವ ಉಂಡು ಕುಟುಂಬ ಪರಿತ ಸ್ಥಾನಮೂಲ ಉಂಡು ಗ್ರಾಮ ದೈವ ಉಂಡು ಗ್ರಾಮದ ದೇವಸ್ಥಾನ ಉಂಡು ಇದರ ಪಾಠ ವಿಭಿನ್ನ ರೀತಿಯಲ್ಲಿ ಒಂಜಿ ಪುಟ್ಟುಂಡಲ ಒಂಜಿ ಬಾಲೆನೆ ಬೇತೆ ಬೇತೆ ಕೊಡ್ದು ದೇವಸ್ಥಾನಗಳ ಕಂತದ್ದು ಅವಳು ಅಡ್ಡ ಮುರುಪಾದು ಯಥಾ ಕಾಣಿಕ ಪಾಡು ಉಂಟು ನಮ್ಮ ಸಾಂಪ್ರದಾಯ ಬಂಡ ಆಡ್ತು ಐನು ನಮ್ಮ ಐನು ಉರಿಪೋಡು ಇನ್ನಿತ್ತ ನಮ್ಮ ಮಗನ ಒಕ್ಕೂಟ ಉಂಟು ನೀಕು ನಮ್ಮ ಮಾತೆಲ್ಲ ಕೂಡು ಶಕ್ತಿ ಕೊಡೋಡು ನೀಕು ಒಂದು ಸರಿಯಾಯಿನ ಒಂದು ಸಿದ್ಧಾಂತ ಕೊಡು ಈ ನಮ್ಮನೆ ನಡಪನೊಂದು ಉತ್ತಬಂಡ ಉದಾಹರಣೆ ತಂತ್ರದ ಕ್ಷಮೆ ನಾನು ಆರು ಒಂಥ ಸಮಾಧಾನಿ ಮನುಷ್ಯ ಒಂಚೂರು ಆನ ತಂತ್ರಗಾರಿಕೆ ಅರೆ ಪಂಡ ಇಂಚೆ ನಾಡ್ಬೋದು ಇಂಚೆ 5 ದಿನ ಸರಿ ಆಯ್ತು ಪಂಪಿನ 6 ಗಂಟಾ ಕೋಶವ ಅದು ಪಂಪಿನ ಒಂದು ಮಲ್ಪ ಐಕೆ ನಾವು ಮಾತಾಡಲ್ಲ ತರದಕ್ಕದ ಐದು ನಡಪೋ ಈ ಬಗ್ಗೆ 5 ದಿನ ಅಂಡ ಆರಂತೆ ಮುಳಾಯ್ತಾರೆ ಇತ್ತದ ಕಾಲಾವಸ್ಥೆಗೆ ದಾನ್ನ ಆರಂತೆ ಅಣಿಪಿದ್ದಾರೆ ಒಂದು ಗೊತ್ತಿ ಎಂಜಿ ಅಂದ್ರೆ ಅಂಚ ಅದೇ ಬೊಕ್ಕ ಮೂಲು ಇತ್ತ ಬಂದ್ಬಿಡು ಇಂಚಿನ ವ್ಯವಸ್ಥೆ ಬಂಡ ಓಡೆ ಮುಟ್ಟ ಬಂಡ ಏನ ಮನಸ್ಸ ಇದೇ ರೀತಿ ಬಂಡ ಇದು ಹೆಚ್ಚು ಕಮ್ಮಿ ಹೆಡ್ಡೆಂತ ಹೇಳ್ತಿದ್ದೊಳ್ಳೆ ಇಜಿನ ಬಿಡ್ಲೆ ಐಕೆ ಸರಿಯಾದ ಐಕೆ ಒಯ್ಕಲ ಆ ಸೋಮನಾಥನ ಇಟ್ಟು ಏರಿನ ಮೆತ್ತಿಲ ವೈಷಮ್ಯ ಹೊಡೆದು ಹೊತ್ತು ದೇವರ ಕ್ಷೇತ್ರ ನಮ್ಮ ಸಮಾಜ ಒಂದು ಸುವ್ಯವಸ್ಥಿತ ಸಮಾಜ ಹೊಡೊಂದು ಪ್ರಪಂಚದ ಮಾತ್ರ ನಮ್ಮನ್ನು ಗೌರವ ಕೊಡಲಿಲ್ಲ ನಮ್ಮಳ ಈ ನಮ್ಮ ಕಚ್ಚಾಟ ಬಂದ್ಬಿಡು ಅಂತ ಪರಿಸ್ಥಿತಿ ಅವು ದೇವಸ್ಥಾನ ಪೂರ ಓಲು ಒಂದು ಬಾಕಿ ಕೆಲವೊಂದಿಗೆ ರೆಡ್ಡು ಉಳ್ಳೇರು ಇಜ್ಜೆಲ್ದು ಚೂಡು ಉದಾಹರಣೆಗೆ ಸರ್ಕಾರಕ್ಕೆ ವ್ಯವಸ್ಥಾಪನಾ ಸಮಿತಿ ಮುಕ್ತೇಶ್ವರತೀನಿ ಅಲ್ಲ ಒಂದು ಸಮಯ ಕೊಚ್ಚಿ ಮುಕ್ತೇಶ್ವರ ಆಡಳಿತ ಮುಕ್ತೇಶ್ವರ ಆದಿತ್ಯ ಗೊತ್ತ ಅನ್ನ ಸೋಮನಾಥ ಅಂತ ಹೇಳ್ತು ಆಂಡ ಇನಿ ಎಂಚಾಪಡು ಎಲ್ಲ ಸಾಧಾರಣ 35-40 ವರ್ಷ ಕಯಾಮಾದ ಒಂದು 84 ಒಂದು 500 ಪಕ್ಕ 17 ಸಾಧಾರಣ ಸೋಮನಾಥ ಇರ್ತದೆ ಯಾತ್ರೆಗೆ ಏಕ ಬರ್ತದೆ ಕೆಲವು ಜನ ಖಾಲಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರ ಮಾತ್ರ ಬರ್ತೀವಿ 5 ದುಂಬು ಲಜ್ಜೆ 5 ಪೊಕ್ಕ ಲಜ್ಜೆ ನೇಕ ನಮ್ಮ ಮಗನ ಸಮಿತಿ ನೇಕ ಸರಿಯಾದ ವ್ಯವಸ್ಥೆ ಇಂಚ ಮಲ್ಕೊಂಡು ಬಾಕಿದ ಒಂಜಿ ಪಂಚಾಯತ್ ಮೆಂಬರ್ ಆ ಏರಿಯಾದ ಏರಿಯಾ ಅವಳೊಂದು ಐಕೊಂದು ವಿಧಿವಿಧಾನ ಉಂಟು ಪಂಚಾಯತ್ ಅವು ತಾಲೂಕು ಅವಳು ಜಿಲ್ಲೆ ಅವಳು ರಾಜ್ಯ ಅವಳು ಕೇಂದ್ರ ಅವಳು ಆಂಡ ಮೂಲು ಊಲಜ್ಜಿ ಆಯಾಯ ಪಾರ್ಟಿ ಬರ್ತದೆ ಇಲ್ಲಿ ಒಂದು ಪಾರ್ಟಿ ಬರ್ತದೆ ಆಯನ ಪಾರ್ಟಿ ಅನ್ಕೊಂಡು ಬೊಕ್ಕೊಂದು ಪಾರ್ಟಿ ಬರ್ತದೆ ನಾವು ಈ ಬಗ್ಗೆ ನಮ್ಮ ಸ್ವಸ್ಥ ಒಂಜಿ ನಮ್ಮ ಕುಳಿತು ನಮ್ಮ ವ್ಯವಸ್ಥೆ ಹೆಂಗೆ ಹಾಕು ಅವು ಹೆಂಗಲ್ ಹಾಕು ಅವು ಸರ್ಕಾರದ ಏರಿಯಾ ಬರ್ತದೆ ಆಯನ ಹಾಕೋ ಹೆಂಗೆ ಹಾಕೋ ಹೆಂಗಲ್ ಅಂತಿದ್ದ ಕುಂತು ಭಾಗದ ದೇವಸ್ಥಾನದ ಆ ಏರಿಯಾ ಆಡಳಿತ ಅವಳು ಬಂದ್ಕೊಂಡು ಹೆಂಗಲು ಮತ್ತೆ ಬದಲಾವಣೆ ದುಮ್ಮದಲ್ಲೇ ಕತ್ತೆ ಬದಲಾವಣೆ ಉಂಟು ಐಕಲ್ಲಿ ನಮ್ಮ ಒಪ್ಪುಗ 5 ಗುರ್ತು ಮಾಡ್ಬೋದು ಆಂಡ ನಮ್ಮ ದಾಯ ಈ ಮಣಿಪೂಜ ಒಂದು ಗೊತ್ತಿದೆ ಏರೆಲ್ಲ ಮಣಿಪೂಜಾರಿ
ಯಾನ್ MLA ನಕ್ಕಲ್ದ ಕಾರಣಕ್ಕಲ ಎಷ್ಟೋ ಜಂಟ ಒಬ್ಬ ಬಂಡ ಜಜ್ಜ ನೀವು ಸರಿಯ ಅಪ್ಪತ್ತು ಮಾತೆಲ್ಲ ಮಲಿಪೇರು ಬಾಯಿಗೆ ಬೀಗ ಹೊಡೆದಿದ್ದೆ ಇಚ್ಚಿನ ಮಾತು ಅವ್ಯವಸ್ಥಾನಗ ಏರು ಮಲಿಪೇರು ಏರಲ್ಲ ದಾಯಮನ್ ಬಿಜರ್ ಬಂಡ ಅದು ಐಕ್ ಬೋಡದು ಅನ್ಬಿಟ್ಟು ನಮ್ಮ ಆ ಬಗ್ಗೆ ಹೊಂದಿ ಬೊಕ್ಕ ಬೇರೆ ಒಂದು ನಮ್ಮ ತುಳುನಾಡ್ದ ಬೇರೆ ತುಳುನಾಡ್ದ ಹಿಸ್ಟ್ರಿನೇ ಮುತ್ತ ನಡತೆನೆ ನಮ್ಮ ಆರಾಧನಾ ಪದ್ಧತಿನ ಆ ಪುಸ್ತಕಗಳು ಸರಿ ಬರೋದು ಬರ್ನ ಬೊಕ್ಕ ಮಾತಾಯ ಅಂದುಜಿ ಹೋಗಿ ಈ ದೇವಸ್ಥಾನ ಏತು ಒಂಜಿ ಈ ಗ್ರಾಮ ಹೊಡಿತೆ ಕೋಟೆಗಾರದ ಅಂದುള്ള ಪಂಡೇರು ಕೋಟೆಗಾರದ ಅಂದು ಸೋಮೇಶ್ವರಲ್ಲಿ ಉಂಟು ಪಾತ್ರೆ ಯಾರು ಉಂಟು ಎಂತೆಲ್ಲ ಹೊಡ್ಕೊಂಡು ಕಡಿಬಿಲಿಯವ್ರು ಕೊಡಿಸಿ ವಿಷಯ ಬಂದು ನಂಗೆ ಖಾಲಿ 4 ವರ್ಷ ಸೇರಿದಿನ ಹತ್ತು 3 ಸೇರಿದಿನ ಎಂಕಲ ಒಂದು 14 ವರ್ಷ ಅಂಡು 14 ವರ್ಷ ಎಂಕಲ எனக்கு ಮನಸ್ಸು ಬೇನೆ ಉಂಟು ಈ ಸಮಿತಿ ಮತ್ತೆ ಎಂಕುಲ್ಲ ಒಂದು ಮೀಟಿಂಗ್ ಹೋಗ್ಬಿಡು ಆಂಡ ಇಟ್ಟು ಪ್ರಯೋಜನ ಓವೇ ಸಂಘ ಸಂಸ್ಥೆ ಮಲ್ಪ ಐಟು ದಾಳಾಳ ಫಲಿತಾಂಶ ಇಚ್ಚಿನ ತಾಯಿಗಿನ ಮಾಡ್ಕೊಂಡು ಫಲಿತಾಂಶ ಹೋಗ್ಬಿಡು ಐಕೆ போடுறது ನೀರಿದ್ದ ಭಾಷಣ ಉಂಟವನತ್ತೆ ಯಾನ್ ಭಾಷಣ ಉಂಟು ಇಲ್ಲ ಮಲ್ಪಲೆ ಕಾರ್ಯ ಮಲ್ಪಲೆ ಒಕ್ಕಡೆ ನಾವು ಭಾಷೆ ಭೂಮಿ ಬತ್ತು ಸೇರಿದು ಕಾಪಿ ಹೊರಪ ಹೋಗ ಅಡತ್ತೆ ನಮ್ಮ ದೇವಸ್ಥಾನ ಉಂಟು ಖಾಲಿ ಪೂಜೆ ಉತ್ಸವತ್ತು ಸಾಮಾಜಿಕ ಬಾಕಿ ಸಂಸ್ಥೆಗಳು ಸಾಮಾಜಿಕವಾದ ಸಮಾಜ ಸೇವೆಗೆ ಉಂಟು ಸಮಾಜ ಅಭಿವೃದ್ಧಿಗೆ ನಮ್ಮಲ್ಲ ಮಲ್ಪಗ ನಮ್ಮಲ್ಲ ಉತ್ಸವ ಪೂಜೆ ಮಾತ್ರ ಸಮಾಜದ ಜವಾಬ್ದಾರಿ ನಂತುಂಡು ಅವೆಲ್ಲ ಉದ್ಧಾರ ಮಲ್ಪಡು ಆ ಬಗ್ಗೆ ಮಾತಾಡೋ ಒಂದು ಚಿಂತನೆ ಅಲ್ಪಗ ಎಲ್ಲಿ ಒಂದು ಸಜೆಷನ್ ತಾನೇನು ಬಣ್ಣ ನವನೀತನ್ನಡ ನಮ್ಮ ತಂತ್ರಧಾರನ ಪೂರ್ವಜರ್ನ ಕಾಲೋಡು ಅಕ್ಲೆಗೆ ಓಡೆ ಮುಟ್ಟ ತಂತ್ರಗಾರಿಕೆ ಇತ್ತುಂಡು ಐತ ಬಗ್ಗೆ ನಿಖರವಾಯಿನ ಒಂಜಿ ಲೇಖನವನ್ನು ಬರೆದು ಪೂರ್ವಜರ್ನ ಕಾಲೋಡ್ದು ಯಾನು ಪಣಪಣಕ್ಕೆ ಅಂದರೆ ನೀಲೇಶ್ವರದ್ದು ಬಾರ್ಕೂರು ಮುಟ್ಟಲ ನೀಲೇಶ್ವರದ ತಂತ್ರಧಾರೆಗೆ ಇತ್ತುಂಡು ಕ್ರಮೇಣ ಒಂಜಿ ತಂತ್ರಲೆ ಪೂರ ಐನು ಅಧಿಕಾರ ಕೊರತು ಇತ್ತ ಅಲ್ಪ ಅಂದು ಮಲ್ತೊಂದುಲ್ಲೆ ಇತ್ತ ಎಂಕಲ್ನ ಅಮ್ಮೆ ಮಳ ಮಗನ ಇಡ್ಲಂಚನೆ ಎಂಕುಲು ಮಲ್ಪುಂಡ ಒವ್ವು ಒಂಜಿ ಕಾರ್ಯ ಮಲ್ಪುಂಡಲ್ಲ ಸುರು ಆರ್ನೊಂಜಿ ಪರ್ಮಿಷನ್ ತೆತ್ತದ್ದು ಬೇತೆಡ್ಡಲ್ಲ ಮಲ್ಪೋಡು ಅಂಡ ಇತ್ಯದ ಕಾಲೋಡು ಎಂಜಿನಾತನ ಬಂಡ ಕೆಲವು ನಮ್ಮೆಟ್ಲ ಈ ಮುಂದುವರಿದ ಕೆಲವು ಜನಕುಲು ಎಂಕ್ಲ ಸಿಟ್ರನಗಳಿಲ್ಲ ಆ ತಂತ್ರತ್ವ ಅತ್ತನ ಬ್ರಾಹ್ಮಣತ್ವ ಇನ್ನು ಪೂರ ಒಂಜಿ ಜನಕುಲ್ನ ಬಗ್ಗೆ ಭೇದ ಭಾವ ಕನತದೆ ಐತ ಬಗ್ಗೆ ಒಂಜಿ ಗೌರವ ಇಜ್ಜಂದ ನಂಜಿನ ಕೆಲವು ಲೇಖನ ಅತ್ತಂಡ ಈ ವಾಟ್ಸಪ್ ಪೂರ ಬರ್ಪುಣುಂಡು ಅಂಚಾದ ನವನೀತ ನಡುಂಜನ ರಿಕ್ವೆಸ್ಟ್ ಎಂಜಿನ ಪಂಡ ನಮ್ಮ ತಂತ್ರಧಾರನ ದುಂಬುಡ್ದು ಏತು ಮಾತ ಇತ್ತಂಡು ಅವು ಎಂಚೆಂಚ ಬಕ್ಕೋರಿಯಾಗ ಪೂರ ಪೋಂಡು ಐತ ಬಗ್ಗೆ ಒಂಜಿ ಪೊರ್ಲುದೊಂಜಿ ಲೇಖನ ಸುರುಕೆ ಬರೆಯರ್ಂಡ ನಮ್ಮ ಮಾಗಣೆಗ ಒಂಜಿ ಬಾರಿ ಮಲ್ಲ ಒಂದು ಅಮ್ಮ ದಾನ ಪಂಡ ಇಂಚಿನ ಪೂರ ಈ ನಡುಟು ನಂಗೆ ವ್ಯತ್ಯಾಸ ಬರ್ರೆಜ್ಜೆ ಅಂಚಾದ ದಯಮಲ್ತದ ಆರ್ನ ಪೂರ್ವಜರ್ದು ಬೈದ ನಂಜನ ಪೂರ ಊರೈಗೆ ಸಂಬಂಧಪಟ್ಟದ ಐನ ಲೇಖನೋಡು ಸುರು ಒಂಜಿ ಇನ್ನು ಮಲ್ತುಕೊರುಡು ಅವು ಕರೆಕ್ಟ್ ಅಂಚಾದ ಮಾದರಿಗಳಂದು ಅದು ಕೊಡು ಬೊಕ್ಕ ರಟ್ನೆಂಜಿನ ಬಂಡ ಮೂಲಿತ ಸೋಮೇಶ್ವರ ಮಗಣೆ ಎಂಕಲ್ನ ಅಮ್ಮೆಮ್ಮಳ ಮಗನಡಿ 4 ಗ್ರಾಮ ಪಜೀರು ಗ್ರಾಮ ಕುರ್ನಾಡು ಗ್ರಾಮ ಚೇಳೂರು ಬೋಳಿಯಾರ್ ಅವಲ ಈ ನೆಟ್ಟು ನಮ್ಮ ನೆಕ್ಕೆ ಸೇರಿದುಂಟು ಸೋಮೇಶ್ವರ ಮಗಣೆಯನ್ನು ಬಿಡ್ದು ನಮ್ಮ ಅಮ್ಮೆಮ್ಮಳ ಮಗನೆಂದುಂಟು ಅಂಚಾದ ಅವು ಒಂಜಿ ಸಪ್ರೇಟ್ ಐತಲ್ಲ ಒಂದು ಮಲ್ತದೆ ಆ ನಮ್ಮ ಒಂದು ಮಲ್ತಡ ಪ್ರತಿ ಒಂಜಿ ನೆಟ್ಲ ಬರೆಂಡ ಕರೆಕ್ಟ್ ಆಗುಂಡು ಇತ್ತ ಕೆಲವು ದೇವಸ್ಥಾನ ಅಲ್ತ ತಂತ್ರದಾರ ಬೇತನೆಂದು ರೈಟ್ ಪುದಾರ್ಪುರ ನಿಜವಾದ ಅಂಚಾಜ್ಜಿ ನಂಗೆ ತಂತ್ರದಾರ ನೀಲೇಶ್ವರ ಪದ್ಮನಾಭ ತಂತ್ರಿ ಅವು ಎಂಚೆಂಚ ಬೋತನದ ಐತ ಬಗ್ಗೆ ಒಂಜಿ ಲೇಖನ ಬರೆಂಡ ಮಾದರಿಗಳಾಯ್ತ ಅರಿವು ಪುಡವು ನನಾತ್ ಕಾಲಗ ಒರಿಯುಡು ಹೊಂಡ ಜನಕ್ಲೆ ಗೊತ್ತವಡು ಅಂಚಾದ ನವನಿತನ್ನೆ ಅವು ಒಂಜಿ ಬೇಲೆ ಸುರು ನಮ್ಮ ಮಾಗಣದ ಪುಸ್ತಕಗಳು ಅಂದು ಮಲ್ತಂಡ ಅವು ಬಾರಿ ಪೊರ್ಲುಂದು ಅನ್ನೋ ಅನಿಸಿಕೆ ಅನ್ನ 2 ಪಾತ್ರ ಮುಖ್ಯ ಶ್ರೀ ಕ್ಷೇತ್ರ ಕೊಂಡಾನೋಡು ನಡಪನಂಚಿನ ಈ ವಿಷಯ ನಮ್ಮ ಯಾನು ಮುಖ್ಯವಾದ ಸಂತೋಷ ನಡ ಕೇನೊಂದುಲ್ಲೆ ದಯಪಂಡ ತಂತಿರ್ದಾರು ಇಂದು ಅತ್ತು ಅರೆಗೆ ಅರ್ ದಾಲ ಬೇತೆ ದಾಲ ಕನ್ವರ್ಟ್ ಆದ ಬೈದು ನಾನು ಬಂದ್ಬಿಡೋ ಬಗ್ಗೆ ಸಂತೋಷ ಒಂಜಿ ಐಕೊಂಜಿ ಉತ್ತರ ಕೊರಡು ಬಂಡ ಯಾನ ಆತ್ಮೀಯರಾದ ಯಾನ ಅಡಕೆ ದಯಪಂಡ ತಾಮಾರ್ ಕೃಷ್ಣ ಶೆಟ್ರಿನ ಕೊಂಡಾನ ಕ್ಷೇತ್ರಗೂ ಅಧ್ಯಕ್ಷೆ ಮಂಪೆರೆ ಬಲ್ಲಿ ಬಂದ್ಪುಣ್ಣ ಒಂಜಿ ಇಡೀ ಗ್ರಾಮರ್ದು ಅರಗ ಮಸ್ತ್ ಜನಕ್ಕೆ 8 ಜಂಟ ತೀರ್ನ 8 ಜಂಟ ಫಂಡಲ್ಲ ಕಾಮರಕೃಷ್ಣನೇ ಆವಡು ಪನ್ಪಣ ಒಂಜಿ ಬಾರಿ ಮಲ್ಲ ಒತ್ತಡ ಮಿತ್ತ ಕಾಮರಕೃಷ್ಣನೇ ಆವಡು ಪಂಡ ತಂತ್ರಿದಾರನ್ನು ಪಿದಾಯ ಪಾವಡು ಮುತ್ತನ್ನ ಸೆಟ್ರನ್ನು ಪಿದಾಯ ಪಾವಡು ಪನ್ಪಣ ಒಂಜಿ ಉದ್ದೇಶೋಡು ಮಂತದೇರ ಅಂದ ಪನ್ಪಣ ಐಕ್ ಸಂತೋಷ ಉತ್ತರ ಕೊಡು ಸಂತೋಷ ದಾಯ ಬಂಡ ಎನ್ನ ಬಾರಿ ಆತ್ಮೀಯರಾರು ಯಾನ ಅರಟ ದಾಯಕೇನು ಉಂಟ ಪಕ್ಷೋಡು ಬಾರಿ ವರ್ಚಸ್ಸುದ ಲೀಡರ್ ಆರು ಪಂಡ ಓವೇ ಸಂಘ ಆವಡು
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವಡು ಅತ್ತಂಡ ಇತರ ಸಹ ಸಂಘಟನೆ ಅವಡು ಕೇನ್ ನಂಚಿನ ಒಂಜಿ ನಾಯಕತ್ವದ ಗುಣ ಸಂತೋಷ ನಡುಂಡು ಯಾನ್ ವೈಯಕ್ತಿಕವಾದಕ್ಕೇನು ದಯಪಂಡ ಎನ್ನ ಎಂಕ್ ತಂತ್ರಿಯವರ ಮಿತ್ತು ಅಪಾರ ಅಭಿಮಾನ ಅಂದ ದಾದ ತಪ್ಪು ಮಂತೇರಿಂದ ಪನ್ಪನ ಬಗ್ಗೆ ಒಂಜಿ ಎದುರೆದುರು ಮುಖಾಮುಖಿ ಪಾತೇರ್ನಾಂಡ ಕಂಪ್ಲೀಟ್ ಸ್ಟೋರಿ ತಂತ್ರಿದಾರ ಇಂಚಿನ ಮಂತೀರು ಅತ್ತಂಡ ಕೊಂಡಾನ ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಪುರಾತನ ಕಾಲದ್ದು ಎನ್ನ ಅಜ್ಜೆರಡು ಇಂಚು ಬತ್ತನ ಇತ್ತೆ ಮುತ್ತನ ಸೆಟ್ರು ಇತ್ತನಿಡ್ದ ಅಂಚೆನೆ ಒಂಜಿ 14 ಗುತ್ತುಬರಿಕೆದ ಇಲ್ಲುಳು ಅಂಚೆನೆ ಮನೆತನಕ್ಕೆ ಸಂಬಂಧಪಟ್ಟ ಅಂಚೆನೆ ಪೂರ ಜಾತಿಗೆ ಸಂಬಂಧಪಟ್ಟ ಒಂಜಿ ಗುರುಕಾರನಕ್ಕಲು ಉಂತನಂಚಿನ ಒಂಜಿ ಕ್ಷೇತ್ರ ಅಂಚೆನೆ ಈ ನಮ್ಮ ಮಾಗನಿಗೆ ಸಂಬಂಧಪಟ್ಟ ಪೂರ ದೇವಸ್ಥಾನಡು ದೈವಸ್ಥಾನಡು ಉದಾಹರಣೆಗೆ ಗುರುಕಾರನಕ್ಕಲು ಉಪ್ಪು ನಂಚಿನ ನಮ್ಮ ತೂಂದುಲ್ಲ ಅವು ನಮ್ಮ ಈ ಮೇರೆ ಪನ್ಪಲಕ್ಕನೆ ಕೃಷ್ಣ ಶೆಟ್ಟಿ ತಾಮಾರ ಪನ್ಪಲಕ್ಕನೆ ಅಡಂಗೋಲ್ಡ್ ಇಜ್ಜಿಂದ ಪನ್ಪೇರು ಅಂಚನೆ ಅವಲ್ಲ ಇಜ್ಜತೆ ಇತ್ತೆ ಖಾಲಿ ಕೊಂಡನಕ್ಕೆ ಸಂಬಂಧಪಟ್ಟ ಮಾತ್ರ ಪೂರೆಟ್ಲ ಇಜ್ಜಿ ಅನ್ನ ಮೇರೆಗೂ ವೈಯಕ್ತಿಕವಾದ ಎಂಚಿನ ಬಂಡ ಅರೆಗೂ ಪರ್ಸನಲ್ ಆದ ಎಂಚಿನ ಬಂಡ ಮುತ್ತನ ಸೆಟ್ಲ ಅವಳು ತಂತ್ರಿದಾರಲ್ಲ ಪಿದಾಯ ಪೋಂಡ ಅವಳು ಕ್ಲೀನ್ ಆನಂದು ಪನ್ಪನ ಪ್ರಶ್ನೆ ಹರ್ನ ಆತೆ ಆಂಡ ವೈಯಕ್ತಿಕವಾದ ಅಂಚದೆ ತೊಂಡ ಇಡೀ ಈ ಮಾಗನಿಗೆ ಸಂಬಂಧಪಟ್ಟது ಅಪ್ಪ ನಮ್ಮ ಈತ್ ದೇವಸ್ಥಾನ ಪೂರೈತದೆ ಈ ನೇನು ಎದುರುಸಾನಂಚಿನ ತಾಕತ್ತೆ ನಮ್ಮ ಇಜ್ಜ ದಯಪಂಡ ನಮಕ್ ಮೂಲು ನಮಕ್ ಬೋರ್ಡಪ್ಪನವರು ಲಾಯರ್ಲ ಉಳ್ಳೇರು ಅರೆಗೆ ನೇತ ಕಾನೂನದ ಬಗ್ಗೆ ಕಂಪ್ಲೀಟ್ ಅರಿವು ಉಂಟು ಅಂಚೆನೆ ನೇಕ್ ನಮ್ಮ ಪೂರೆಲ್ಲ ಒಟ್ಟಾನಂದ ದಯಪಂಡ ಕೃಷ್ಣ ಶೆಟ್ಟಿ ತಾಮಾರ ಮಂತನ 6 ಇಂಚಿನ ಅರ್ನ ಮೇಯ್ನ್ ಅರ್ನ ಎಜೆಂಡಾ ಇಂಚಿನ ಒಂದು ಪನ್ಪನ ತೆರಿಯೋ ನೋಡು ದಯಪಂಡ ಇತ್ತೆ ತಂತ್ರಿದಾರನ್ನು 6 ತಂತ್ರಿದಾರ ತಪ್ಪು ಮಂತೇರು ಪನ್ಪನ ಒಂದು ವಿಷಯದ ಬಗ್ಗೆ ನಮ್ಮ ಐನು ನಿಖಿಲ್ ಮುಖಂಡರಿರ್ತದೆ ನಿಖಿಲ್ ಚರ್ಚೆ ಮಂತಂದ ಟೋಟಲ್ ಅದು ಗೊತ್ತಾಪುಂಡು ದಾಂಡ ಒಂದು ಅರ್ನ ಪಾಲಿಟಿಕ್ಸ್ ಎಂಚಿನ ಪಂಡ ನಿಜವಾದ ಎಂಚಿನ ಅಂಡ ಅರೆಗೆಂಚಿನ ಅಂಡ ಬೇರೆ 300 ತಂತ್ರಿಯಿಂದ ಉದಾಹರಣೆಗೆ 300 ತಂತ್ರಿ ನಡೆ ಎಂಕ್ಲು ಬೇತೊಂಜಿ ವಿಷಯ ಮುರನೆ ಒಂಜಿ ಪೋನಾಗ 300 ತಂತ್ರಿ ದಾಖಲ ನೇಟು ಆಕಲ ಏರ್ಲ ಇಜ್ಜೇರು ಬರ್ಪುನ ಅಂಚಿನ ಏರು ಪರಿಸ್ಥಿತಿ ಇಜ್ಜಿ ಅರ್ನ ಪ್ರಶ್ನೆ ಎಂಚಿನ ಬಂಡ ಟೋಟಲ್ ನಮ್ಮ ತಂತ್ರಿದಾರ ನಿಪ್ಪಿದಾಯ ಪೋಡು ಬರ್ಪಣ ಒಂದು ಉದ್ದೇಶ ಬೊಕ್ಕೋಜಿ ಎಂಚಿನ ಬಂಡ ಮುತ್ತನ ಸೆಟ್ಲ ತಂತ್ರಿದಾರಲ್ಲ ಬಾರಿ ಎಡ್ಡೆ ಮುತ್ತನ ಸೆಟ್ರು ಬಾಕಿದ ಗುರುಕಾರನಕ್ಲು ಪಿದಾಯ ಪೋಜಿನಲ್ಲ ಅವ್ಗೆ ಮುತ್ತನ ಸೆಟ್ಲ ತಂತ್ರಿದಾರಲ್ಲ ಪಿದಾಯ ಪೋಂಡು ಬೊಕ್ಕದ ಪ್ರಶ್ನೆ ದಾಲೈಜಿ ಅಂಚಾದು ವೈಯಕ್ತಿಕವಾದ ದೆತ್ತವನಿಂಚಿನ ಈ ಅರ್ನ ಒಂಜಿ ಎಕಡೆ 14 ಸೆಟ್ಟಿ ಹೊರಕಡೆ ಬರ್ಲೇಕನ್ ಅರ್ನ ಮನಸ್ಸಿಗೆ ಎಂಚಿನ ಉಂಡ ಐನು ಕೂಡಲೇ ಏನು ಮಂತದ್ದು ನಮ್ಮ ಪೂರೆಲ್ಲ ಈ ಮಾಗನ ಕೂಟದಲ್ಲಿ ಕೊಡು ಅಂಚೆನೆ ಈ ನೇಟ್ 6 ತಂತ್ರಿದಾರ ಕೊಡನಂಚಿನ ಈ ವಿಷಯಡು ನಮ್ಮ ಪೂರೆಲ್ಲ ಒಟ್ಟಾವಡು ಅಂಚೆನೆ ನಮ್ಮ ಪ್ರತಿಯೊಲ್ಲ ನೇಕ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾನು ಗಡ್ಡು ಪಾತ್ರ ಮುಂಭಾಗದ ಪೂರ ಮಾಗಣದ ಬಂಧುಲೆ ಈ ರೀತಿ ನಮ್ಮ ಪೂರ ಮಂಗಳೂರು ಹೋಬಳಿ ಮಾಗಣದ ಒಕ್ಕೂಟರ ಬಗ್ಗೆ ಮಾತ್ರ ಸೇರ್ದ ಇಟ್ಟು ಮಾತ್ರ ದೇವಸ್ಥಾನದ ಗುರುಕಾರನಕ್ಲು ಪರಿಹಾರ ದೇವಸ್ಥಾನದ ಅಧ್ಯಕ್ಷರಕ್ಲು ಪರಿಹಾರ ಬೇತೆ ಮಜ್ಜಳ್ಳಿ ಕೆಲಸ ಮಾಡ್ಬೇಕು ಪರಿಹಾರ ಈ ರೀತಿ ಈ ಒಂದು ಮಾಗನ ಕೂಟ ಮಂತ್ರದ ಬಕ್ಕ ನಮ್ಮ ಮಾಗಣದ ಕೂಟದ ಪ್ರತಿಯೊಂದು ವಿಷಯಗಳ ನಮ್ಮ ತಂತ್ರಿದಾರರಲ್ಲಿ ತುಂಬ ಐತೆ ಮಾತೇಕಲ್ಲ ಬಹುಶಃ ಒಂದು ಆರ ಮುಖಾಂತರನೇ ಆಣ ಬಂದು ಸಂತೋಷ ಪಡಬೇಕು ಯಾಕಂದ್ರೆ ಹಿಂಗೆ ನಡೆದು ಎಷ್ಟೋ ವರ್ಷ ತುಂಬ ನೆಟ್ಟು ಇತ್ತಿನಾಗಲಿ ಇತ್ತು ಒಂಜಿ ದೈವಸ್ಥಾನಡು ಗುರುಕಾರನಕ್ಕಲು ಪುನಃದಲ್ಲ ಎಲ್ಲ ಅಕ್ಕಲ ಕುಟುಂಬ ಬರಿಬಿನಾಗಲಿ ಅವ್ನು ಬೇರೆ ಎರೆಗಳ ದಪ್ಪರ ಸಾಧ್ಯ ಅಕ್ಕಲ ಕುಟುಂಬ ಬರೋಡು ಅಂತಿರ ಸ್ಥಾನ ಅಂಚದೆ ಮೂಲ ಸ್ಥಾನ ಹಾಕಲ ಊಳುಂಡ ಅಲ್ತಿರದ ಹಾಕಲಿ ಬರಿಬಿನಾಗಲಿ ಪಕ್ಕ ನಮ್ಮ ದೇವರ ಆಯ್ಕೆ ಮಾಡಿದ್ರೆ ಹತ್ತು ಇನಿ ಆ ಒಂದು ಪ್ರಶ್ನೆ ತೂಪುಣ್ಣ ಈಗ ಮೂಲ ತಾಂತ್ರಿಕ ಏರು ಬಂದು ಕೇಳಿ ಅವ ಪ್ರತಿಯೊಂದು ದೇವಸ್ಥಾನಗಳ ಮೂಲ ತಾಂತ್ರಿಕ ಏರು ಬಂದಾಗ ಮಾತ್ರ ಬಂದು ಭುಜಾನಿ ಹೆಚ್ಚಾದ ನಮ್ಮ ಪದ್ಮನಾಭ ತಾಂತ್ರಿ ಆರು ನಮ್ಮ ಈ ಒಂದು ಮಾತ ಕೆಲಸವನ್ನು ಮತ್ತೊಂದು ಬರೋದಿಲ್ಲ ಇನ್ನು 6ನೇ ಮಿತ್ತೆ ಅವು ತಂತ್ರಿನ ಚೇಂಜ್ ಮಾಡ್ಬೋದು ಗುರುಕಾರಗಳ ಚೇಂಜ್ ಮಾಡ್ಬೋದು ಒಂದು ತಿನ್ನಾಂಡ ಮೂಲ ಆಶಯ ಉಂಡ ಇಂದಕ್ಕೆ ಧಕ್ಕೆ ಬರಲಾಗ ನಮ್ಮ ಹಿಂದೂ ಸಂಸ್ಕೃತಿಗೆ ಒಂದು ಧಕ್ಕೆ ಬರ್ತಿಲ್ಲ ಅಂಚಾದಿ ಹೆಚ್ಚಿಗೆ ಬಂದರೆ ಹೋಗ್ಬಿಟ್ಟು ಇನ್ನು ಮಾತೆಲ್ಲ ಒಟ್ಟಿಗಲ್ಲ ಇದೇ ಸಭೆಟ್ ಮಾತೆಲ್ಲ ಒಟ್ಟಿ ಸೇರಿದ ಖಂಡಿತವಾಗಿ ಕಡಕ್ ನಡೆದಿದ್ದು ನೋಡಿ ಅವನ್ನ ಇಂಚಿತ್ರ ಕೆಲಸ ಅವರ ಬಲ್ಲಿ ಮಾತಲ್ಲಿ ಮಾಗನ ಒಟ್ಟಿಕೊಂಡು ಮಾತಾಡಿ ಒಟ್ಟಿಗಿಲ್ಲ ಆ ಸಂದರ್ಭದಲ್ಲಿ ಎದುರಿಸೋಣ ಸ್ಟಡಿ ಮಾತಲ್ಲಿ ಒಟ್ಟಿಗೆ ಅವ್ರು ಬಂದು ಅನ್ನೊಂಜಿ ರಿಕ್ವೆಸ್ಟ್ ಅನ್ನೊಂಜಿ ವಿನಂತಿ ಪೂರ ಪಕ್ಷದ ಕ್ಲೋಪೇರ್ ನೆಟ್ಟು ನಮ್ಮೊಂಜಿ ನಿರ್ಣಯ ಏನಿದೆ ನೋಡು ಬಣ್ಣ ನಿಕ್ಲ ಪೂರ ಸಾಮತ ಇತ್ತು ದಾದ ಬಣ್ಣ ನಾನು ತುಂಬೋಗು ಈ ಮಾಗನೆಡು ನಮ್ಮ ಮಾಗನೆಡು ಓಲ್ಲ ನಮ್ಮ ಕಟ್ಟಲ್ಲಿ ನಮ್ಮ ಸಂಪ್ರದಾಯಕ್ಕಂದು ಅಪ್ಪಂದನ ನಮ್ಮ ಮಾತೆಲ್ಲ ಸೇರಿದು ನೆಕ್ ಬೃಹತ್ ಪ್ರತಿಭಟನೆ ಮಲ್ಪೊಂಡು ನೆಟ್ಟು ಕಣ್ಣಾರೆ ಮಲ್ಪೊಂಡು ಪೂರೆಲ್ಲ ಸೇರಿದು ನೆಕ್ ನಾನು ತುಂಬೋಗಲ ಪಕ್ಕ ಮೊಕ್ಕೊಂಜಿ ನಮ್ಮ ಪ್ರತಿಯೊಂದು ದೈವಸ್ಥಾನದ ಓಲನ್ನ ಆಡಳಿತ ಮಂಡಲ ಆಯ್ಕೆ ಮಾಡ್ಕೊಂಡು ಅಗ್ಲಿ ಮಿತ್ರಗಳು ಒಂದು ಆಯ್ಕೆ ಮಾಡ್ಬೇಕಲ್ಲ ನಮ್ಮ ಊರ್ದ ಕಳ್ಳಿಗೆ ನೋಡು
ಏರು ನೆಟೆ ಮಲ್ಪಡು ವಾದ್ಯ ತಕ್ಕಲೇನು ಮಲ್ಪಡು ಮಾಡೋದು ಊರ್ದಾಗಲಕ್ಕೆ ಏನಾದ್ರು ಮಲ್ಪಡು ಮಕ್ಕಳು ಕುಲೊಂದು ಅಕ್ಲೇ ಬಡಿತಿನ ಜನಕ್ಕೆ ಮಲ್ತದ್ದು ಅಕ್ಲೇ ಬಡಿತಿಲಕ್ಕೆ ಮಲ್ಪೇರೆ ಅಬ್ದಿ ಕಟ್ಟು ಕಟ್ಟಲೇನು ಬದಲಾವಣೆ ಮಲ್ಪೇರೆ ನಮ್ಮ ಗ್ರಾಮಸ್ಥಲ್ಲಿ ಬಿಟ್ಟರೆ ಅಲ್ಲಿ ನೆನ್ನೆಕ್ಕೆ ನಮ್ಮ ಮಾತೆಲ್ಲ ಸೇರಿದು ನಮ್ಮ ಹೋರಾಟ ಮಾಡ್ಕೊಂಡು ಬಂದರೆ ನಿನ್ನೆ ನೆತ್ತ ಬಗ್ಗೆ ನಮ್ಮ ಮಾತೆಲ್ಲ ನೆಕ್ಕದಲ್ಲಿದ್ದು ನರು ಸಾಮಾನ್ಯತೆ ತಂದು ನಮ್ಮ ನೆಕ್ಕೊಂಜಿ ಖಂಡನ ನಿರ್ಣಯ ನೆಟೆ ಮಲ್ತದೆ ಎಲ್ಲಂಜಿ ರಾಮದಾಸರ ಮಲ್ಲೆಕಣೆ ಸೋಣದ ಸಂಕ್ರಮಣ ದಾನಿ ಕೊಂಡ ನಕ್ಷತ್ರಕ್ಕೆ ಮಸ್ತ್ ಜನ ಸೇರ್ದು ನೆತ್ತ ಬಗ್ಗೆ ತಂತಿದಾರಿಗೆ ನಾನು ಬೋಡ ಬರ್ಚಾನೆ ಗ್ರಾಮಸ್ಥರ ನಿರ್ಣಯ ಆಗ್ಬೋದು ಅರ ಬೋಡ ಬರ್ಚಾನೆ ಅರೆಗೆ ಮನಸ್ಸಿದ್ದೆ ಅರೆಗೆ ಇದ್ದಿದ್ದ ನಾನು ಮನೇಲಿ ಕೊಡ್ತೇನೆ ನಂಗೆ ಬೇಡ ಎಂಕ್ಲೆಗೆ ಆರ್ಬೋದು ಅರೆಗಿದ್ದಿನ ಅರೆಗೆ ಆರಾಮಂತೆ ಎಂಕ್ಲೆಗೆ ಆರ್ಬೋದು ಅದೇ ಎಂಕ್ಲೆಗೆ ಐಕ್ಬೋಡದೆ ದುಂಬು ಲಂಚನೆ ಈ ಕ್ಷೇತ್ರದ ದುಂಬು ಇಂಗ್ಲೆಗೆ ಮಾತು ಮಕ್ಕಳು ಸದಮಂಗೇರ ಪುರ ಗೊತ್ತುಪ್ಪು ಹರಿಶ್ಚಂದ್ರ ಅಣ್ಣಗಳ ಗೊತ್ತುಪ್ಪು ತಂತ್ರಿ ಬದಲಾವಣೆ ಪರಿಚಯ ಒಂದು ಆದಿತ್ತು ನಾನು ಆಯ್ಜವು ಬೊಕ್ಕ ಆರು ಅಪ್ಪಗ ನಮ್ಮ ಹಿರಿಯ ಬೇರಿರ್ತೇವೆ ಬೊಕ್ಕ ಉಡುಪಿ ತಕ್ಕಳು ಆರ್ನ ಉಪಸ್ಥಿತಿನೇ ಮಲ್ತಿರ್ತಿರ್ತದೆ ಕಲ್ಲೊಟ್ಟಿದ ಇವು ಮಾಡಿ ಆ ಭಾರಿ ತೊಂದರೆ ಅಂಡ ಹೇಳ್ಬೇಕು ಹೇಳ್ಬೇಕ ಒಂದು ಮಕ್ಕಳ ನೇತ್ರ ತಡಿಪಿದ ಮುಲ್ಪದ ಜೀರ್ಣೋದ್ಧಾರ ಬ್ರಹ್ಮಗಳು ನಿಗ್ಲೇ ಪಣ್ಣ ನಂಬರ್ ಕೊರೋನಾ ಟೈಮಲ್ಲಿ ನಮ್ಮ ಬ್ರಹ್ಮಕಲಶ ರಥೋತ್ಸವ ಉಂತಾಯನೇ ನಮ್ಮ ಮಕ್ಕಳೇ ಈಸಿ ಅನ್ಬಿಡಿ ನಿಮ್ಮ ಅವರೇ ವಾಟ್ಸಪ್ ಕಳಿಸ್ತಾರೆ ಎಂತ ಮಾಡಲಿ ಕೊರೋನಾ ಟೈಮ್ ಇದು ಪಣ್ಣ ಉಂತಾವಡು ದಾತಾಕ್ಲಿಕ್ಕೆ ಸಂತೋಷ ದಿಕ್ಕು ನಾ ಇಂಚು ವಿಘ್ನ ಸಂತೋಷಲಿಂದೇ ಮಾಡೋಣ ನಮ್ಮ ಮಕ್ಕಳೇ ತೂನಾಗಿ ಹಿಂದುತ್ವ ಹೆಚ್ಚಿನ ಹಿಂದುತ್ವ ನಮ್ಮ ನೇತ ಆ ಟೈಮ್ ಬಿಡು ರಡ್ ಕೇಸ್ ಆದ ನಿಂಗಳ ಮಿತ್ತು ಅಣ್ಣ ದೇವರ ಸೋಮನಾಥ ಬಿಡುಗೆ ಹೊರಗಾಣಿಕೆ ಉಂತಾ ಇರುತ್ತೆ ಆತ್ಮಲ್ಲ ಗೌಜಿದ ಹೊರಗಾಣಿಕೆ ಬೇರೆ ನೇತ್ರ ಒತ್ತಡ ಆನಾಗ ಆಂಡ ಸೋಮನತೆ ಕೈ ಬಿಡುತ್ತಿಗೆ ಪೊರ್ಲು ಆದ ಕೆಲಸನ ಅವ್ರು ಮಲ್ಕೊಂಡೆ ಇನ್ನು ನಂಗೆ ದೈವ ಸಹಾಯ ಖಂಡಿತ ಉಂಡು ನೆಕ್ ಮಾತೆಲ್ಲ ನಮ್ಮ ಮಾಗಣದಕ್ಕಲು ಸೇರ್ತು ನೆಕ್ ಖಂಡಿಸ ಓಡು ನೆಕ್ ನಿರ್ಣಯ ಮಲ್ಕೊಡುದು ಈ ಸಂದರ್ಭ ನಿಗಳಿಗೆ ಧೈರ್ಯ ನಾನು ಲೈಕ್ ಅಲ್ಲ ಮಾತೇನಲ್ಲ ಕೈ ತಪ್ಪಲೆ ಸಾಮಾತ್ ಉಂಡತೆ ಧನ್ಯವಾದ ಮಾತೆರೆಗಳು ಧನ್ಯವಾದ ಹೌದು ಹೌದು ಬೊಕ್ಕ ಒಂಜಿ ವಿಡಿಯೋ ಹೊಡು ಬರಡು ಪೂರ ಮಾತೇನಲ್ಲ ಸಾಮಾತ ಬೋಡು ಎಂಗ್ಲ ಸೋಮನಾಥನನ್ನು ಸ್ಮರಣೆ ಮಾಡುತ್ತಾ ವೇದಿಕೆಯಲ್ಲಿರುವ ಮಾಗಣೆಯ ಸಂಚಾಲಕರಾದಂತಹ ಎಲ್ಲರಿಗೂ ಅದೇ ರೀತಿ ವಿಶೇಷವಾಗಿ ಇರುವಂಥ ನವನೀತ್ ಶೆಟ್ಟರಿಗೆ ಹಾಗೆ ಮಾಗಣೆಯ ಪ್ರತಿನಿಧಿಗಳಿಗೆ ಇವತ್ತು ನಾವು ನಿಜವಾಗಿ ಸೇರಿದ್ದು ನಮ್ಮ ಮಾಹಿತಿ ಕೋಶಕ್ಕೆ ಮಾಗಣೆ ಒಕ್ಕೂಟದ ಮಾಹಿತಿ ಕೋಶಕ್ಕಾಗಿ ಅದರ ಮಾಹಿತಿ ಸಂಗ್ರಹಕ್ಕಾಗಿ ನಾವಿಲ್ಲಿ ಸೇರಿದ್ದು ನಮ್ಮ ಸುಮಾರು ಕಳೆದ ವರ್ಷ ನಾವು ಅದನ್ನು ಪ್ರಾರಂಭ ಮಾಡಿದೆವು ಈ ವರ್ಷದೊಳಗೆ ಈ ನಮ್ಮ ಮಾಗಣೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕ್ಷೇತ್ರದ ಚರಿತ್ರೆ ಅಲ್ಲಿರುವಂತಹ ಸಾನ್ನಿಧ್ಯದ ಮಹತ್ವ ಅದಕ್ಕೆ ಸಂಬಂಧಪಟ್ಟಂತಹ ಮನೆತನಗಳು ಅದಕ್ಕೆ ಸಂಬಂಧಪಟ್ಟಂತಹ ಪಂಚಪರ್ವಗಳು ಉತ್ಸವಾದಿಗಳನ್ನು ಹೇಗೆ ನಡೆಯುವಂತಹದ್ದು ಅದಕ್ಕೂ ನಮಗೂ ಏನು ಸಂಬಂಧ ಅದರಿಂದ ನಮ್ಮ ಮುಂದಿನ ಜನಾಂಗಕ್ಕೆ ಇದರ ತಿಳುವಳಿಕೆಯ ಒಂದು ದೊಡ್ಡ ಗ್ರಂಥ ಮಾಡಲಿಕ್ಕೆ ನಾವು ನಮ್ಮ ಪರಿಶ್ರಮ ನಡೀತಾ ಇದೆ ಅದೆಲ್ಲ ನಿಮಗೆ ತಿಳಿದಿರೋ ವಿಚಾರ ಅದರಂತೆ ನವನೀತ್ ಶೆಟ್ಟರು ಅದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ ಯಾಕಂದರೆ ಇವರಿಗೆ ನವನೀತ್ ಶೆಟ್ಟರ ಬಗ್ಗೆ ಹೇಳೋದು ಬೇಡ ಅವರು ಅಂದರೆ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಒಂದು ಪುಸ್ತಕ ಸಂಗ್ರಹ ಮಾಡಲಿಕ್ಕೆ ಅಥವಾ ಪುಸ್ತಕವಾಗಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಬಹಳ ಯೋಗ್ಯ ವ್ಯಕ್ತಿ ಯಾಕೆಂದರೆ ಪತ್ರಿಕಾ ಮಾಧ್ಯಮದಲ್ಲಿ ಅವರಿಗೆ ಇರುವಂತಹ ಅನುಭವ ಅದು ನಮಗೆಲ್ಲ ಈ ಒಂದು ನಮ್ಮ ಆರಾಧನೆಯ ಒಂದು ಪದ್ಧತಿಗೆ ಬಹಳ ಅನುಕೂಲವಾಗ್ತಾ ಇದೆ ನಮಗೆಲ್ಲರಿಗೂ ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ಇದರ ಬಗ್ಗೆ ಅವರು ಮಾಹಿತಿ ಕೊಡುವಂಥದ್ದು ನೋಡುವಾಗ ಬಹಳ ಸಂತೋಷ ಆಗ್ತದೆ ನಮ್ಮ ಭೂತದ ಆರಾಧನೆಯ ಚರಿತ್ರೆ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಏನು ನಮ್ಮ ವೇಷಧಾರಿಯ ಮುಖಾಂತರ ಮತ್ತು ಅಲ್ಲಿರುವಂತಹ ಚಾಕರಿಯವರ ಮುಖಾಂತರ ಅದನ್ನು ಆಡಳಿತ ಮಾಡುವವರ ಮುಖಾಂತರ ಅದನ್ನೆಲ್ಲ ತಿಳಿದುಕೊಂಡು ಸಂಗ್ರಹಿಸುತ್ತಿರುವಂತಹ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ತಿಳಿದು ಬಹಳ ಸಂತೋಷ ಆಯಿತು ಕೇವಲ 2-3 ಗ್ರಾಮದ ಮಾಹಿತಿ ಮಾತ್ರ ಬಾಕಿ ಇದೆ ಅದನ್ನು ಅವರು ನಮ್ಮ ವಿಜಯ್ ಅವನನ್ನು ನನಗೆ ಎಷ್ಟು ಹೇಳಿದರು ನನಗೆ ಬಹಳ ಅಭಿಮಾನ ಯಾಕಂದರೆ ಒಂದು ಯುವಕ ಈ ಒಂದು ಪ್ರಾಯ ಅವನು ಫಸ್ಟ್ ಇಯರ್ LLB ಮಾಡ್ತಾ ಇದ್ದಾನೆ ಅಷ್ಟೇ ನನ್ನಕ್ಕಿಂತಲೂ ಹೆಚ್ಚು ಅನುಭವ ಅವ ಪಡ್ಕೊಂಡಿದ್ದಾನೆ ಅದು ನಿಜವಾಗಿ ನನಗೆ ಬಹಳ ಸಂತೋಷ ಆಯಿತು ಯಾಕಂದರೆ ಭೂತದ ವಿಷಯದಲ್ಲಿ ನಮಗೆ ಅನುಭವ ಸಿಕ್ಕಿದಷ್ಟು ಕಡಿಮೆ ಯಾಕೆಂದರೆ ಒಂದೊಂದು ಪ್ರದೇಶದಲ್ಲಿ ಭೂತದ ಒಂದು ಆಚರಣೆಯಲ್ಲಿ ಬಹಳ ವ್ಯತ್ಯಾಸವಾಗಿದೆ ಅದನ್ನು ಬಹಳ ಸುಂದರವಾಗಿ ನವನೀತ್ ಶೆಟ್ಟರಿಗೆ ಅದರ ಮಾಹಿತಿ ಕೊಡ್ತಾ ಇದ್ದಾನೆ ಮಂಜಿನಾಡಿ ಗ್ರಾಮದ್ದು ಅದಕ್ಕೆ ಸಂಬಂಧಪಟ್ಟವರದನ್ನೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ಉಳಿದ ಎಲ್ಲ ಸಮುದಾಯದವರ ಆರಾಧನೆಯನ್ನು ಬಹಳ ಚಂದದಲ್ಲಿ ಅದು ಮೂಡಿ ಬರ್ತಾ ಇದೆ
ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಈಗ ಇನ್ನೊಂದು ಎಡೆಯಲ್ಲಿ ತೆಗೆದ ವಿಚಾರ ಏನು ಅಂತ ಕೇಳಿದ್ರೆ ಕೊಂಡಾಣದ ವಿಚಾರ. ನಿಜವಾಗಿ ನಾನು ಅವರನ್ನು ರವೀಂದ್ರನಾಥ್ ರೈಗಳು ಮತ್ತು ಇವರಲ್ಲಿ ಬಂದಿದ್ದರು. ನಾನು ಹೇಳಿದೆ ಈ ವಿಷಯ ತೆಗಿಬೇಡಿ, ನಾನು ಇದನ್ನು ಮುಗಿಸಿದ್ದೇನೆ. ಯಾಕೆಂದರೆ ನನಗೆ ಬಂದ ಪತ್ರ ಏನು ಈ ಪತ್ರ ಬಂದಿದೆಯೋ ನಾನು ಅದನ್ನು ಹಾಗೇ ಅವನಿಗೆ ವಾಪಸ್ ಕಳಿಸಿದ್ದೇನೆ. ನಾನು ಅವನಿಗೆ ಧನ್ಯವಾದ ಹೇಳಿದ್ದೇನೆ, ಬಹಳ ಸಂತೋಷ ಆಯಿತು. ನಾನು ಈ ಒಂದು ಪತ್ರವನ್ನು ನಾನು ನಿರೀಕ್ಷಿಸ್ತಾ ಇದ್ದೆ, ಆದರೆ ಇಷ್ಟು ತಡ ಆದ್ದಕ್ಕೆ ನನಗೆ ಆಶ್ಚರ್ಯ ಆಯಿತು. ನಿಮಗೆ ನೀವು ಈ ಕೆಲಸ ಮಾಡ್ತಾ ಹೋಗಿ, ನಿಮಗೆಲ್ಲ ಇನ್ನಷ್ಟು ಜನಾನುರಾಗಿ ಆಗಿ ನೀವೆಲ್ಲರಿಂದಲೂ ಪ್ರಶಂಸಿಗೊಳಿಸಿ ನಾನು ಅವರಿಗೆ ಖುದ್ದು ಲೆಟ್ರ್ ಬರೆದು ಅದನ್ನು ಶುಭಂ ಅಂತ ಹೇಳಿ ಮುಗಿಸಿಬಿಟ್ಟಿದ್ದೇನೆ. ಯಾಕೆಂದರೆ ನನ್ನ ಮೇಲೆ ಯಾಕೆ ಅವನಿಗೆ ಹಾಗೆ ಅಂತ ಗೊತ್ತಿಲ್ಲ, ಅವರಿಗೆ ಯಾಕೆ ಹಾಗೆ ಅಂತ ಗೊತ್ತಿಲ್ಲ. ಬಹುಶಃ ನಾನು ಈ ಕೂಡುಕಟ್ಟಿಗೆ ಒತ್ತು ಕೊಡುವುದರಿಂದಲೋ ಒಂದು ಪ್ರಶ್ನೆ. ನಮ್ಮ ಸಂಪ್ರದಾಯವಾದಂತಹ ಮನೆತನಗಳು ಅಲ್ಲಿ ಇರಬಾರ್ದು, ಅವರನ್ನು ಕೋಲ ಸಮಯದಲ್ಲಿ ಅಥವಾ ದೈವದ ಸಮಯದಲ್ಲಿ ಆ ಮನೆತನಗಳಿಗೆ ಗೌರವ ಕೊಡಬಾರದು, ಅವರು ಯಾಕೆ ಕರೀಬೇಕು, ಅವರನ್ನು ಯಾಕೆ ಕರೀಬೇಕು ಎಂಬ ಒಂದು ಪ್ರಶ್ನೆ. ಇದು ಮೊದಲಿಂದಲೇ ಇತ್ತು, ಈಗಲ್ಲ. ಇದಕ್ಕೆ ಚರಿತ್ರೆ ಬಹುಶಃ ಒಂದು 11-12 ವರ್ಷಗಳ ಹಿಂದಿನ ಚರಿತ್ರೆ. ಇದೇ ವಿಚಾರವಾಗಿಯೂ ಅದೇ ಕೊಂಡಾಣ ಕ್ಷೇತ್ರದಲ್ಲಿ ಮಾತಿಗೆ ಮಾತು ನಡೀತಾ ಉಂಟು. ನಾನು ಕೂಡ ಆಚೆಯಲ್ಲ ಈಚೆಯಲ್ಲ, ನನಗೆ ಕೂಡ ನಾನು ಏನು ಮಾಡಿದ, ನಾನು ಸಾಧಾರಣ ಒಂದು ಅಡ್ವೊಕೇಟ್. ನಾನು ಒಂದೇ ಪಾರ್ಟಿಗೆ ಹೋದರೆ ನಾನು ಒಂದು ಪಾರ್ಟಿ ಮಾತ್ರ ಕೇಳಿದ್ರೆ ಸಾಕು, ಇನ್ನೊಬ್ಬ ಪಾರ್ಟಿ ನನಗೆ ಬೋದರಲ್ಲ. ಆದರೆ ನಾನು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡಾಗ ಎರಡೂ ವಿಭಾಗದವರ ಮಾತನ್ನು ಕೇಳಿಕೊಂಡು ನಾನು ಏನಾದರೂ ಉತ್ತರ ಕೊಡಬೇಕು. ಸಾಮಾನ್ಯವಾಗಿ ಒಬ್ಬರಿಗೊಬ್ಬರು ಅದು ಇಷ್ಟ ಆಗೋದಿಲ್ಲ. 11 ವರ್ಷಗಳ ಹಿಂದಿನ ಒಂದು ಚರಿತ್ರೆ. ಇದೇ 11 ವರ್ಷದ ಹಿಂದೆ ಈ ಕೊಂಡಾಣದ ಚರಿತ್ರೆ ಮತ್ತು ಆಗ ಎಂಡೋಮೆಂಟ್ ಆ್ಯಕ್ಟ್ ಬಂದ ಸಂದರ್ಭ. ನಾನು ಅದರ ಒಂದು ಕರಡು ಪತ್ರಿಕೆ ನನ್ನ ಕೈಯಲ್ಲಿತ್ತು. ಲಕ್ಷ್ಮೀನಾರಾಯಣ ಆಳೂರು ನನಗೆ ಕೊಟ್ಟಿದ್ದು. ಆಳೂರ ಹತ್ರ ನಾನು ಕೂಡಲೇ ಹೇಳಿದೆ, ಆಳೂರೇ, ನಮ್ಮ ಇಡೀ ತುಳುನಾಡಿನ ಸಂಸ್ಕೃತಿ ಇನ್ನೊಂದು 10-15 ವರ್ಷದೊಳಗೆ ಹಾಳಾಗ್ತದೆ ಅಂತ. ಎಷ್ಟು ಚಂದದಲ್ಲಿ ಈಗ ಹಾಳಾಯ್ತು ನೋಡಿ. ಆವತ್ತು ನಾನು ಏನು ಪ್ರೊಟೆಕ್ಷನ್ ಮಾಡಿದ್ದೇನೋ ಅದು ಈಗ ಸಂಭವಿಸ್ತಾ ಉಂಟು. ಈ ಕಾನೂನಿನಲ್ಲಿ ಯಾರಿಗೂ ಏನು ಗೌರವ ಇಲ್ಲ. ನೀವು ಏನೇ ಆಗಲಿ ಅಲ್ಲಿರುವುದು ಸರ್ಕಾರಕ್ಕೆ ಏನು ಅಂತ ಕೇಳಿದ್ರೆ, ನೀನು ಅಲ್ಲಿ ಕೂತ್ಕೋ, ನೇಮ ಮಾಡು, ಚಂಡೆ ಹೊಡಿ, ಅಂತ ಹೇಳು, ಪ್ರಸಾದ ತಗೊಂಡು ಹೋಗು. ಅದಕ್ಕೂ ನಿನಗೂ ದೇವಸ್ಥಾನಕ್ಕೂ ಮತ್ತು ನಿಮ್ಮ ಆಚರಣೆಗೂ ನಿಮ್ಮ ಸಂಸ್ಕೃತಿಗೆ ಏನು ಸಂಬಂಧ ಇಲ್ಲ. ಅಂತಹ ಒಂದು ಕರಡು ಪತ್ರಿಕೆ ನಮ್ಮ ಮುಂದೆ ಇಟ್ಟುಕೊಂಡು ನಾವೆಲ್ಲ ಒಂದಾಗಬೇಕು ಅಂತ ಹೇಳಿದರೆ ಬಹಳ ಕಷ್ಟ. ಈ ಕರಡು ಪ್ರತಿಯ ಎದುರು ನಾನು ಬಹಳ ಕಠೋರವಾಗಿ ನಮ್ಮ ಲಕ್ಷ್ಮೀನಾರಾಯಣ ಆಳ್ವರ ಹತ್ರ ನಾನು ಹೇಳಿದಾಗ ಅವರು ಹೇಳಿದರು, ಅದೆಲ್ಲ ಆಗುದಿಲ್ಲ ತಂತ್ರಿಗಳೇ, ಅದಕ್ಕೆ ಅವರು ಜೋಯಿಸರಿದ್ದಾರೆ, ಅವರಿದ್ದಾರೆ, ನ್ಯಾಯಮೂರ್ತಿಗಳಿದ್ದಾರೆ, ಅವರು ನಾನು ಹೇಳಿದಾಗ ಕೇಳುವುದಿಲ್ಲ ಅಂತ. ನಾನು ಹೇಳಿದೆ, ನೀವು ತುಳುನಾಡಿನ ಇಡೀ ಸಂಪ್ರದಾಯ ಗೊತ್ತಿದ್ದವರು, ನೀವು ಒಂದು ಗುತ್ತು ಅದಕ್ಕೆ ಸಂಪ್ರದಾಯದಂತಹ ಸಂಬಂಧವನ್ನು ನೀವು ಇಲ್ಲ ಅಂತ ಹೇಳುವಷ್ಟು ನೀವು ಮುಂದೆ ಹೋದರೆ, ಮತ್ತು ನಿಮ್ಮ ಮನೆಯಲ್ಲೇ ಅಲ್ಲಿ ದೈವಗಳಿದೆ, ನೀವೇ ಅದನ್ನೊಂದು ಗುತ್ತಿಗೆ ಸಂಬಂಧಪಟ್ಟವರು, ಹಾಗಾದರೆ ನಿಮಗೆ ಕೂಡ ಇದು ಒಂದು ದಿವಸ ನಿಮ್ಮ ಬುಡಕ್ಕೂ ಬಂದಾಗ ನೀವೇನು ಹೇಳ್ತೀರಿ? ಅದೇ ರೀತಿ ಇವತ್ತು ಆಗ್ತಾ ಉಂಟು. ಎಂಡೋಮೆಂಟ್ ಆ್ಯಕ್ಟಲ್ಲಿ ತಂತ್ರಿ ಎಂಬುದಕ್ಕೆ ಯಾವುದೇ ಸ್ಥಾನಮಾನ ಇಲ್ಲ. ಅದಕ್ಕೆ ಹೆರಿಡೆಟರಿ ಅಂತ ಕೊಡಲಿಕ್ಕೆ ಕಷ್ಟ, ನಮಗೆ ಸಾಧ್ಯವೂ ಇಲ್ಲ. ತಂತ್ರಿ ಎಂಬುದು ಒಂದು ಆಯಾ ಕಾಲಕ್ಕೆ ಬಂದು ಅಲ್ಲಿ ಅಂತಹ ಕೆಲಸವನ್ನು ಮಾಡಿಕೊಂಡು ಅವರು ಕರೆದರೆ ಮಾತ್ರ. ಅದಕ್ಕೆ ಹೆರಿಡೆಟರಿ ಒತ್ತು ಕೊಡುವುದೇ ಇಲ್ಲ. ನಾನೀಗ ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತೇನೆ. ನಮಗೆ ಭಾಗಮಂಡಲ, ತಲಕಾವೇರಿಂದ ಹಿಡಿದು ಸುಬ್ರಹ್ಮಣ್ಯದ ಅಲ್ಲಿಂದ ಎಲ್ಲ ದೇವಸ್ಥಾನದಲ್ಲಿಯೂ ನಾವು ಒದ್ದಾಡಬೇಕು. ನಾನು ತಂತ್ರಿ ಅಂತ ಪ್ರೂವ್ ಮಾಡಬೇಕಿದ್ರೆ, ಯಾಕೆಂದರೆ ಇದು ನಮಗೆ ಬೇಕಾ? ನನ್ನ ಪ್ರಶ್ನೆ ಇದು. ಈಗಿನ ಕಾಲದಲ್ಲಿ ಒಂದು ಕಾನೂನು ಹೋರಾಟ ಮಾಡಿಕೊಂಡು ಒಂದು ತಂತ್ರಸ್ಥಾನ ತಕ್ಕುವಷ್ಟು ನನಗೆ ದಾರಿದ್ರ್ಯ ಬರಲಿಲ್ಲ ಅಷ್ಟೇ. ಅದಕ್ಕೆ ನಾನು ನಮ್ಮ ಕೊಂಡಾಣಕ್ಕೆ ನನ್ನನ್ನು ವಾಪಸ್ ಕಳಿಸಿದೆ ಅವನಿಗೆ. ಯಾಕೆಂದರೆ ಒಂದು ಸಂಪ್ರದಾಯದ ಮೇಲೆ, ದೇವರ ಮೇಲೆ ಅತಿ ಭಕ್ತಿ ಇದ್ದವ ಆ ಮನುಷ್ಯ ಅಲ್ವಾ, ನಿಮಗೆಲ್ಲ ಗೊತ್ತು. ಬಂಟಕದಾಯೆ ಬಂಗಾರ ಅಯಕ್ಕೆ ಬೊಡಿಜೋಕ್ಲುಂಡ ಅಂತ ಕೇಳಿದವ. ನಾಚಿಕೆ ಇಲ್ಲದೆ ಆ ದೇವಸ್ಥಾನದಲ್ಲಿ ಯಾರೋ ಬೇಡದ ವಸ್ತುವನ್ನು ಬಣ್ಣಿಕೆಗೆ ಹಾಕಿದ್ದನ್ನು ಅದನ್ನು ಹೇಳಬಾರ್ದು. ಈ ಸ್ಥಳದಲ್ಲಿ ಏನು ಹಾಕಿದ್ದಾರೆ ಅಂತ ನೀವು ಆವತ್ತಿನ ವಿಡಿಯೋ ನೋಡಿದ್ರೆ ಹೇಳಬೇಕು. ಅದನ್ನು ಎದುರು ನೀಡಿಕೊಂಡು ಇದನ್ನು ಭಂಡಾರದೊಳಗೆ ಹಾಕಿದ್ದಾರೆ ಅಂತ ಹೇಳಿ ನಾಚಿಕೆಗೆಟ್ಟ ಮನುಷ್ಯ. ಒಂದು ದೇವಸ್ಥಾನದ ಮರ್ಯಾದೆ ಒಂದು ಅಧ್ಯಕ್ಷ ಹೇಳುವಂಥ ಮಾತ. ಒಂದು ಭಂಡಾರ ಮನೆಗೆ ಹೋಗಿ ಒಂದು ಬೀಗವನ್ನು ಹೊಡೆದು ಇನ್ನೊಂದು ಬೀಗ ಹಾಕಿ ಬಿಟ್ಟಿದ್ದಾನೆ. ಇದೆಲ್ಲ ಒಂದು ನಂಬಿಕೆಯ ಮೇಲೆ ಹೊಡುವಂತಹ ಪ್ರಹಾರ. ನನ್ನ ಮೇಲೆ ಯಾಕೆ ಕೋಪ ಅಂತ ಕೇಳಿದರೆ, ನನ್ನಲ್ಲಿ
ನಮ್ಮ ಮುತ್ತಣ್ಣ ಶೆಟ್ಟಿ ಮತ್ತು ಬರಲಿಲ್ಲ ಇವತ್ತು, ನಮ್ಮ ಚಂದ್ರ ಸುಚ್ಚಿಲ್ ನನ್ನ ಹತ್ರ ಬಂದಿದ್ದು ಇಡೀ ಗ್ರಾಮದ ಪರವಾಗಿ. ಯಾಕೆಂತ ಕೇಳಿದರೆ ಅವರನ್ನು ಒಂದು ನೀವು ಅಧ್ಯಕ್ಷ ಮಾಡಲಿಕ್ಕೆ ಬಿಡಬೇಡಿ, ಬಾಕಿ ಯಾರನ್ನು ಬೇಕಾದ್ರೆ ಮಾಡಲಿ, ಅವರು ಮಾಡಿದರೆ ನಮ್ಮ ಇಡೀ ಸಂಪ್ರದಾಯವನ್ನು ಹಾಳು ಮಾಡ್ತಾರೆ ಅಂತ. ನಾನು ಇವರ ನಮ್ಮ ಗ್ರಾಮದ ಪರವಾಗಿದ್ದೇನೆ. ಆದ ಕಾರಣ ನಾನು ಹೇಳಿದೆ, ನನ್ನ ಕೆಲಸ ಅಲ್ಲ ಇದು, ಯಾರು ಬೇಕಾದರೆ ಅಧ್ಯಕ್ಷರಾಗಿ ನನಗೇನು ಅಂತ ಹೇಳಿದೆ. ಅದರಲ್ಲ, ನೀವು ಹೀಗೆ ಮಾಡಲೇಬೇಕು, ನಮ್ಮ ಇಡೀ ವ್ಯವಸ್ಥೆ ಹಾಳಾಗ್ತದೆ ಅಂತ ಹೇಳಿದ್ದಕ್ಕೆ ನಾನು ನಳಿನ್ ಕುಮಾರ್ ಕಟೀಲ್ಗೂ ಮತ್ತು ಪ್ರಕಾಶ್ ನಮ್ಮ ಅವರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಇದು ನಾನು ಮಾಡಿದ ತಪ್ಪು. ಹಾಗಾದರೆ ಎಷ್ಟೋ ಜನ ಯಾರಿಗೂ ಎಲ್ಲ ರೆಕಮೆಂಡ್ ಮಾಡೋದಿಲ್ವಾ? ಇದು ನಾನು ಮಾತ್ರವಾ? ಆಮೇಲೆ ನನ್ನ ಮೇಲೆ ಮತ್ತೆ ನಿಮಗೆ ಗೊತ್ತಿರ್ಬೋದು, ನನ್ನ ಮೇಲೆ ಆಕ್ರಮಣ ಆಯಿತು. ನಮ್ಮ ಇದು ದೇವಸ್ಥಾನವನ್ನು, ಅದು ಎಂಡೋಮೆಂಟ್ ಅಲ್ಲದ ದೇವಸ್ಥಾನವನ್ನು ಎಂಡೋ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆಮೇಲೆ ನನ್ನದು ನಾನು ನಮ್ಮ ಹಿರಿಯರು ಪಿಚ್ಚರ್ ಮಾಡಿಕೊಂಡು ಬಂದಂತಹ ದೇವಸ್ಥಾನವನ್ನು ನೀವು ಅಲ್ಲಿಂದ ಕೆಳಗೆ ಇಡಬೇಕು ಅಂತ ನನ್ನ ಮೇಲೆ ಹೈಕೋರ್ಟ್ ಕೇಸ್ ಆಗಿದೆ, ಈಗಲೂ ಕೇಸ್ ಉಂಟಲ್ಲಿ. ಇದೆಲ್ಲ ನಾನು ಕೈಯಲ್ಲಿಟ್ಟುಕೊಂಡು ನಾನು ದುಡಿದದನ್ನು ಅಥವಾ ನಾನು ದುಡಿದಂತ ನಾನು ಕಷ್ಟಪಟ್ಟು ಈ ರಾತ್ರಿ ಹಗಲು ಹೋಗಿ ನಮ್ಮ ದೇವಸ್ಥಾನ ನಡೆಸ್ತೇನೆ, ನಮ್ಮ ಹುಡುಗನ್ನೇ, ಇದೆಲ್ಲ ನಮ್ಮ ಕುಟುಂಬ ಏನು ಹೇಳ್ತದೆ, ಇದೆಲ್ಲ ನಿಮಗೆ ಬೇಕಾ ಅಂತ. ನನ್ನ ಮುಂದಿನ ಜನರೇಷನ್ ಇದರಿಂದ ಹಿಂದೆ ಹೋಗ್ತದೆ. ಅವರು ಇದನ್ನು ನೋಡಿದ್ದಾರೆ, ನನ್ನ ಕಷ್ಟ, ನಾನು ಪಡುವ ಇದು ಎಲ್ಲೆಲ್ಲಿ ಹೋಗಿಕೊಂಡು ಈ ದೇವಸ್ಥಾನ ನಡೆಸುವಂಥ ಕಷ್ಟ, ಇದು ನನ್ನ ಮಕ್ಕಳು ನೋಡಿದ್ದಾರೆ. ಅವರು ಹೇಳ್ತಾರೆ, ನಮಗಿದು ಬೇಕಾ ಇನ್ನು ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ. ನನಗೆ ಅನಿಸ್ತು, ಇನ್ನು ನಾನು ಯಾಕೆ, ನಾನೊಂದು ಬ್ರಾಹ್ಮಣ ಅಥವಾ ಅದಕ್ಕೆ ಯಾವುದು ಇಲ್ಲದ ನನ್ನ ಮೇಲೆ ಎಲ್ಲರೂ ಅಟ್ಯಾಕ್ ಮಾಡುವಾಗ ನನಗೆ ದೇವರ ದಯೆಯಲ್ಲಿ ಬೇಕಾದಷ್ಟುಂಟು. ನಾನು ಹೇಳಬಾರ್ದು, ಅಹಂಕಾರ ಹೆಚ್ಚುದಲ್ಲ, ನನಗೆ ಬೇಕಾದಷ್ಟುಂಟು. ನನಗೆ ಬೇಕಾದಷ್ಟು ನಾನು ಮನೆಯಲ್ಲಿ ಕೂತ್ಕೊಂಡ್ರೆ ನನಗೆ ನನ್ನ ವ್ಯವಸ್ಥೆ ನಾನೇ ದುಡಿದ್ರೆ ನನ್ನಷ್ಟು ನನಗೆ ಬದುಕುವಷ್ಟು ಸಂಪತ್ತು ನನ್ನ ಹತ್ರ ಉಂಟು. ನನಗೆ ಇದೆಲ್ಲ ಉದ್ದಾಟ ಬೇಕಾ? ಮಾಗಣೆ ಕೂಟವನ್ನು ನಾನು ಯಾಕೆ ಉದ್ದೇಶದಲ್ಲಿ ಪ್ರಾರಂಭ ಮಾಡಿದೆ ಅಂತ ಕೇಳಿದರೆ, ಈ ಅವಸ್ಥೆ ಬರ್ತದೆ ಒಂದು ದಿವಸ. ನೀವೆಲ್ಲ ನಮ್ಮ ಸಂಪ್ರದಾಯವನ್ನು ನಾವು ಉಳಿಸಿಕೊಳ್ಬೇಕಿದ್ರೆ ನಾವು ಹೋರಾಟ ಮಾಡಬೇಕಾಗಿತ್ತು. ಯಾಕೆಂದರೆ ಸರ್ಕಾರಕ್ಕೆ ನಮ್ಮ ಸಂಪ್ರದಾಯ ಬೇಡ. ಸರ್ಕಾರಕ್ಕೆ ನಮ್ಮ ದೇವಸ್ಥಾನ ಹೇಗುಂಟು ಅದರಲ್ಲಿ ಯಾರು ಬೇಕಾದ ಅಧಿಕಾರ ಮಾಡಲಿ, ಅವರಿಗೇನು ಸಮಸ್ಯೆ ಇಲ್ಲ. ಅವರಿಗೆ ಬೇಕಾದ ಯಾವುದು, ಅಲ್ಲಿ ಫಂಡ್ ಎಷ್ಟು ಬರ್ತದೆ, ಅದು ಎ ಗ್ರೇಡೋ ಬಿ ಗ್ರೇಡೋ, ಅಲ್ಲಿಂದ ಎಷ್ಟು ಮಂದಿಗೆ ಅಲ್ಲಿಂದ ಸಂಬಳ ಕೊಡ್ಬೋದು, ಆ ಸಂಬಳದಿಂದ ಎಷ್ಟು ನಮಗೆ ಹೊಡಿಬೋದು, ಅಷ್ಟು ನೋಡ್ಬೋದಲ್ಲ. ಅಲ್ಲದೆ ಸರ್ಕಾರಕ್ಕೆ ನಿಮ್ಮಲ್ಲಿ ಒಂದು ಯಾರು ತಂತ್ರಿ, ನಿಮ್ಮ ಅರ್ಚಕರು ಸರಿ ಇದ್ದಾರಾ, ನಿಮ್ಮ ವ್ಯವಸ್ಥೆ ಸರಿ ಉಂಟಾ ನೋಡಲಿಕ್ಕೆ ಅವರಿಗೆ ಯಾವ ಆಸಕ್ತಿ ಇಲ್ಲ. ಒಂದು ಕಡೆ ನಾನು ಕೇಳಿದ್ದೇನೆ, ಎಲ್ಲ ಒಂದು ಕಡೆ ದೇವಸ್ಥಾನಕ್ಕೆ ಎಂಡೋಮೆಂಟಿದು ಕೀ ಉಂಟು. ಅವರು ಹೋಗಿ ಕೇಳ್ತಾರೆ, ನಮಗೆ ಈ ಸರ್ತಿ ಸಂಕ್ರಮಣ ಮಾಡಲಿಕ್ಕೆ ಉಂಟು, ನೀವು ಯಾಕೆ ಸಂಕ್ರಮಣ ಮಾಡೋದು? ಅಸಿಸ್ಟೆಂಟ್ ಕಮಿಷನರ್ ಕೇಳೋದು, ನೀವು ಯಾಕೆ ಸಂಕ್ರಮಣ ಮಾಡೋದು? ಸಂಕ್ರಮಣಕ್ಕೆ ಖರ್ಚು ಎಲ್ಲಿಂದ? ನೀವು ಸಂಕ್ರಮಣ ಎಲ್ಲ ಮಾಡೋದು ಬೇಡ ಅಂದರೆ ಅವರು ಇಲ್ಲಿಯವರಲ್ಲ, ಅವರು ಬಂದದ್ದು ಘಟ್ಟ ಪ್ರದೇಶದಿಂದ. ಅಂದರೆ ನಾನು ಇದು ಯಾವುದು ರೆಬಲ್ ಮಾಡುವುದಲ್ಲ ಅಥವಾ ಸರ್ಕಾರದ ವಿರುದ್ಧ ಹೋಗುವುದಲ್ಲ. ನಾವು ಜಾಗೃತರಾಗಲಿಲ್ಲ ಅಂತಾದರೆ ನಮ್ಮ ಈ ಪುಸ್ತಕ ವೇಸ್ಟ್ ಆಗ್ತದೆ. ಇದು ಯಾರಿಗೂ ಬೇಡ. ಈ ಪುಸ್ತಕದ ಅಡಿಸ್ಥಾನ ಏನು? ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುವುದು, ನಮ್ಮ ಹಿನ್ನೆಲೆ ಏನು ಎಂಬುದನ್ನು ಮುಂದಿನ ಜನಾಂಗಕ್ಕೆ ತಿಳಿಸಿಕೊಡುವುದು. ನಮ್ಮ ಮುಂದಿನ ಜನಾಂಗವೇ ಭ್ರಮನಿರಸರಾದರೆ ಮುಂದಿನ ದಿವಸಗಳಲ್ಲಿ ನಮಗೆ ಈ ದೇವಸ್ಥಾನಗಳೆಲ್ಲ ಇನ್ನು ಎಲ್ಲದಕ್ಕೂ ಕಾನೂನಿಗೆ ಒಬ್ಬರು ಲೆಟರ್ ಬರೀತಾರೆ, ನಿಮ್ಮನ್ನು ತೆಗೆದಿದ್ದೇನೆ, ನಾನು ಹೋಗಿ ಹೈಕೋರ್ಟಿಗೆ ಹೋಗಬೇಕು, ನಾನು ಇದರ ಪ್ರಕಾರ ನಾನು ಹೈಕೋರ್ಟಿಗೆ ಹೋಗಿ ಸ್ಟೇ ತರಬೇಕು, ನನ್ನನ್ನು ನಿಲ್ಲಿಸಿ ಅಂತ, ನನ್ನನ್ನು ಹೋಗಬೇಕು ಅಂತೇಳಿ. ನನಗಿದೆಲ್ಲ ಬೇಕಾ? ಯಾರಿಗೆ ಬೇಕಿದು? ಅಂತಹ ಒಂದು ಈಗ ಎಲ್ಲರೂ ನೀವೆಲ್ಲ ಇದ್ದೀರಿ, ಯಾರಾದರೂ ಏನಾದರೂ ಸ್ವಾರ್ಥಕ್ಕೆ ಕೆಲಸ ಮಾಡ್ತೀರಾ? ನಮ್ಮ ಪರಂಪರೆ, ನಮ್ಮ ದೇವರು, ನಮಗೆ ಮೋಳಿಯರನ್ನು ನೋಡ್ಬೋದು, ಅವರ ಒಂದು ಕೆಲಸ ಮಾಡೋದು ನೋಡಿದರೆ ಅಥವಾ ಇಲ್ಲಿದ್ದ ಕೆಲವೊಂದು ನಮಗೆ ಈಗಲೂ ನನಗೆ ಮನಸ್ಸಿಗೆ ಅವರದ್ದು ಎದುರು ನಿಲ್ತದೆ. ಅಷ್ಟು ಅವರವರನ್ನು ಅದಕ್ಕೆ ಸಂಪೂರ್ಣವಾಗಿ ದೈವದ ಮೇಲೆ ದೈವಕ್ಕೆ ನಂಬಿಕೊಂಡು ಆ ಕೆಲಸವನ್ನು ಮಾಡುವ ಮೇಲೆ ಈ ಕಾನೂನು ತಂದು ಹಾಕಿಬಿಟ್ರೆ ಯಾರಿದಕ್ಕೆ ಗತಿ? ಮುಂದೆ ಕೇಳುವವರು ಯಾರು? ಅದಕ್ಕೆ ಬೇಕಾಗಿ ನಾವು ಈ ಮಾಗಣೆ ಒಕ್ಕೂಟ ಮಾಡಿದ್ವಿ. ನಾವು ನಮ್ಮ ಸ್ವರವನ್ನು ಎತ್ತಬೇಕು. ನಮ್ಮ ದೇವಸ್ಥಾನಗಳು, ನಮ್ಮ ದೈವಸ್ಥಾನಗಳು ಹೇಗಿರಬೇಕು ಎಂಬುದನ್ನು ನಿಶ್ಚಯ ನಾವು ಮಾಡಬೇಕು. ದೇವಸ್ಥಾನದಲ್ಲಿರುವಂತಹ ವ್ಯವಸ್ಥಾಪನಾ ಸಮಿತಿ ಆಗಲಿ, ದೈವಸ್ಥಾನದಲ್ಲಿರುವಂತಹ ವ್ಯವಸ್ಥಾಪನಾ ಸಮಿತಿ ಆಗಲಿ, ಅದು ನಾವು ನಿಶ್ಚಯಿಸಿದ ಜನ ಆಗಬೇಕು. ಯಾವುದೇ ಪಾರ್ಟಿ ನಿಶ್ಚಯಿಸಿದ ಜನ ಆಗಬಾರ್ದು.
ಯಾರು ಇಲ್ಲಿ ಬಹುಮುಖವಾಗಿ ಯಾವ ದೇವಸ್ಥಾನದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾನೋ ಯಾವುದೋ ಒಂದು ಹೊಸತಾಗಿ ಬಂದು ಕೂತ್ಕೊಂಡವ್ರಿಗೆ ಕೊಡಬಾರ್ದು. ದೇವಸ್ಥಾನಕ್ಕೆ ಯಾವುದಾದ್ರು ವ್ಯವಸ್ಥೆ ಮಾಡುವಾಗ ಅವನು ದೇವಸ್ಥಾನಕ್ಕೆ ಎಷ್ಟು ಕೆಲಸ ಮಾಡಿದ್ದಾನೆ ಎಂಬುದರ ಚರಿತ್ರೆ ನೋಡಿಕೊಡ್ಬೇಕು. ಇದನ್ನೆಲ್ಲ ನಾವು ಈ ದೇವಸ್ಥಾನ ನಡುವಿನಲ್ಲಿ ಸೋಮನಾಥನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಆಗುವಾಗ ಇಲ್ಲಿ ಅದರ ಆಯ್ಕೆ ಆಗಬೇಕು, ಅದು ಬೇರೆ ಎಲ್ಲಿ ಆಯ್ಕೆ ಆಗಬಾರ್ದು. ಕೊಂಡಾಣಕ್ಕೆ ವ್ಯವಸ್ಥಾಪನಾ ಸಮಿತಿ ಆಗೋದಿದ್ರೆ ಅದು ಕೊಂಡಾಣದ ಚಾವಡಿಯಲ್ಲೇ ವ್ಯವಸ್ಥೆ ಆಗಬೇಕು. ಯಾವುದೇ ಎಂಡೋಮೆಂಟ್ ಸರ್ಕಾರದ ಎಂಡೋಮೆಂಟ್ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಆಗಬೇಕಿದ್ರೆ ಅದು ಮಾಗಣೆಯ ಜನರ ಅಭಿಮತದ ಮೇಲೆ ಆಗಬೇಕು. ಮಾಗಣೆಯ ಜನರ ಅದಕ್ಕೆ ಮುದ್ರೆ ಬೀಳಬೇಕು, ಅದಕ್ಕೆ ಅಂಗೀಕಾರ ಸಿಗಬೇಕು. ಇಲ್ಲ ಅಂತಾದರೆ ಈ ಥರ ಜಟಾಪಟಿ ಆಗ್ತದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳುವ. ನಾನು ದಯಮಾಡಿ ಹೇಳ್ತೇನೆ, ನೀವೆಲ್ಲ ನನಗೆ ಸಹಕಾರ ಕೊಟ್ಟದಕ್ಕೆ, ನೀವು ನನ್ನ ಮೇಲಿಟ್ಟ ಪ್ರೀತಿಗೆ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೇನೆ. ಕೊಂಡಾಣದವ್ರ ಹತ್ರ ನಾನು ಹೇಳುವುದಿಷ್ಟೇ, ನೀವು ನಿಮ್ಮ ದೇವಸ್ಥಾನಕ್ಕೆ ಒಂದು ತಂತ್ರಸ್ಥಾನವನ್ನು ನಿಶ್ಚಯಿಸಿ ಮಾಡಬೇಕಾದ್ದು ನೀವು, ಅಲ್ಲಿಯ ಗ್ರಾಮಸ್ಥರು. ನೀವು ಯಾರನ್ನು ಬೇಕಾದ್ರೂ ನಿಶ್ಚಯ ಮಾಡಿ, ನೀವು ಪೂರ್ಣ ಸ್ವತಂತ್ರ. ನನ್ನ ಹಿರಿಯರು ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾನು ಸರಿ ಇಲ್ಲ ಅಂತ ಇದ್ರೆ ನೀವು ಅದನ್ನು ತೆಗೆದು ಬೇರೆ ಬರೋನ್ನ ಹಾಕಿ. ದಿಟ್ಟ ಮೇಲೆ ಕುದರಿದ್ರೂ ಕೂಡ ತೆಗಿಲಿಕ್ಕೆ ಆಗ್ತದೆ ಹೇಳಿದ್ ನಾನು. ಆದರೆ ಇದರ ಪೂರ್ತಿ ಸ್ವಾತಂತ್ರ್ಯ ನಿಮಗೆ, ಇಡೀ ಮಾಗಣೆಗೆ ಯಾರು ಬೇಕೋ ಅದನ್ನು ನಿಮ್ಗೆ ಆಯ್ಕೆ ಮಾಡಲಿಕ್ಕೆ ಪೂರ್ತಿ ಸ್ವಾತಂತ್ರ್ಯ ಇದೆ. ಆದರೆ ನೆನೆಸ್ಬಿಡ್ಬೇಕಾದಷ್ಟೇ, ಒಂದು ಗೊಂದಲಕ್ಕೆ ಕಾರಣ ಆಗಬಾರ್ದು. ಎಲ್ಲರೂ ಒಂದು ಸಮಚಿತ್ತದಿಂದ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ದೇವಸ್ಥಾನದ ಕ್ಷೇತ್ರದ ಕೀರ್ತಿಗೆ ಧಕ್ಕೆ ಆಗದ ರೀತಿಯಲ್ಲಿ ವ್ಯವಹರಿಸುವವರನ್ನೇ ನಾವು ಇಟ್ಟುಕೊಳ್ಬೇಕು. ಹಾಗೆ ರವೀಂದ್ರನಾಥ್ ರೈಗಳು ಮೊನ್ನೆ ಬಂದಾಗ ನಾನು ಅವರ ಹತ್ರ ಹೇಳಿದ್ದಕ್ಕೆ ಅವರು ಹೇಳಿದ್ರು, ಇಲ್ಲ ನೀವು ಬಿಟ್ಟರು ನಾವು ಬಿಡುವುದಿಲ್ಲ. ಬಹುಶಃ ಅದಕ್ಕೆ ಬೇಕಾಗಿ ಇಷ್ಟು ಮಾತಾಡಿದ್ದು. ನನಗೂ ಕೂಡ ಮಾತಾಡುವ ಒಂದು ಅವಕಾಶ ಇರಲಿಲ್ಲ. ಅಂತೂ ಎಲ್ಲರೂ ಈ ಒಂದು ಮಾಗಣೆ ಕೂಟವನ್ನು ನಾವು ಸ್ವಲ್ಪ ಬಲಗೊಳಿಸಬೇಕು. ಯಾಕಂತ ಕೇಳಿದರೆ, ಒಂದನೇದಾಗಿ ನಮ್ಮ ಪುಸ್ತಕ ಒಂದು ಬಿಡುಗಡೆ ಆಗಬೇಕು ಆದಷ್ಟು ಬೇಗ. ಇದಕ್ಕೆ ಬೇಕಾದ ಮಾಹಿತಿಗಳನ್ನು ಖಂಡಿತವಾಗಿ ನೀವು ಕ್ಲಪ್ತ ಸಮಯಕ್ಕೆ ನೀವು ಒದಗಿಸಿಕೊಡಿ. ಆಮೇಲೆ ಮುಂದಿನ ಕ್ರಮದಲ್ಲಿ ನಾವು ಕೆಲವೊಂದು ವಿಚಾರಗಳ ಬಗ್ಗೆ, ಒಂದೊಂದು ನನ್ನ ಮನಸ್ಸಲ್ಲಿರೋದು, ನಮ್ಮಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನು ಎತ್ತಿಕೊಂಡು ಒಂದೊಂದು ದಿವಸ ಸಭೆ ತೆಗಿಬೇಕು. ಯಾಕೆಂದರೆ ಅದರ ಬಗ್ಗೆ ವಿಚಾರ ಮಂಡನೆ ಮಾಡಿ ಅದರಲ್ಲಿರುವಂತಹ ಪ್ರಶ್ನೆಗಳಿಗೆ ನಾವು ಚರ್ಚೆ ಮಾಡಿ ಒಂದೊಂದು ತೀರ್ಮಾನ ತಗೊಳ್ಬೇಕು. ಅಂದರೆ ವಿಚಾರ ಮಂಡನೆ, ಇದು ನಮ್ಮ ಮಾಗಣೆಗಳ ಮಂಡನೆ ಅಂದರೆ ಕೆಲವೊಂದು ಬಂದು ಕಾಪಿ ಕುಡಿದು ಒಂದು ಮಾತಾಡಿ ಹೋಗುವುದಲ್ಲ. ಅದರಲ್ಲಿ ನಮ್ಮ ಸಿದ್ಧಾಂತಿಕವಾಗಿ ನಾವು ವಿಚಾರ ಮಂಡನೆಯನ್ನು ಮಾಡಬೇಕು. ಅದನ್ನು ಕೆಲವು ಆಯಕಟ್ಟಿನಲ್ಲಿ ಇರುವವರನ್ನೆಲ್ಲ ಅಲ್ಲಿ ಕೂರಿಸ್ಬೇಕು. ನಿಮ್ಮ ಜವಾಬ್ದಾರಿ ಇದ್ದುವರನ್ನು ನಾವು ಪ್ರಶ್ನಿಸಬೇಕು. ಅದಂದರೆ ಆ ಪ್ರಶ್ನಿಸುವ ಹಕ್ಕು ಸಮಾಜಕ್ಕಿದೆ. ಯಾರು ಆಯಕಟ್ಟಲ್ಲಿ ಕೂತ್ಕೊಂಡಿದ್ದಾರೆ ಅವರನ್ನು ಪ್ರಶ್ನಿಸುವ ಹಕ್ಕು ಸಮಾಜಕ್ಕಿದೆ. ಹಾಗೆ ಅಂಥವರನ್ನೆಲ್ಲ ಕೆಲವು ಸಂದರ್ಭದಲ್ಲಿ ನಾವು ಅಲ್ಲಿ ಆಮಂತ್ರಿಸಿ ಈ ವಿಷಯ ಬಗ್ಗೆ ಚರ್ಚೆ ಮಾಡಿ ಮುಂದಕ್ಕೆ ಹೋಗುವ. ಹಾಗೆ ಬಂದ ಎಲ್ಲರಿಗೂ, ನಾನು ಪ್ರಧಾನ ಸಂಚಾಲಕರಾಗಿ ಚಂದ್ರಶ್ ಅಡ್ಡಿ ಅಂತ 2 ವರ್ಷದಿಂದ ಅದರ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಅದಕ್ಕೆ ನೀವು ಪ್ರಧಾನ ಹಾಗೆ ಉಳಿದವರೆಲ್ಲ ಪ್ರದಾನ ಮಾಡಿದ್ದಾರೆ. ಅದಕ್ಕೆ ತಕ್ಕ ನ್ಯಾಯವನ್ನು ನೀವು ಕೊಟ್ಟಿದ್ದೀರಿ. ಅದರ ನಿಮ್ಮ ಒಂದು ಉಮೇದುವಾರಿಕೆಯಿಂದ ಹಾಗೂ ನಿಮ್ಮೆಲ್ಲರ ವೈಯಕ್ತಿಕ ಒಂದು ಅಭಿಲಾಷೆಯಿಂದ ಈ ಮಾಗಣೆ ಕೂಟ ಇನ್ನಷ್ಟು ಬಲ ಆಗಲಿ. ಇದರಿಂದ ನಮಗೆ ಹೆಚ್ಚಿನ ಮಾಹಿತಿ ಸಿಗಲಿ. ನಮ್ಮ ಮುಂದಿನ ಜನಾಂಗಕ್ಕೆ ಕೊಡುವಂತಹ ಒಂದು ಅಪೂರ್ವವಾದಂತಹ ಈ ಗ್ರಂಥ ಆದಷ್ಟು ಶೀಘ್ರ ಅದು ಬಿಡುಗಡೆಯಾಗಲಿ ಅಂತ ಹೇಳಿ, ಏನಾದರೂ ನಮಗೆ ಪ್ರಶ್ನೆ ಕೇಳಲಿಕ್ಕಿದ್ದರೆ, ಒಂದು ಇದರ ಬಗ್ಗೆ ಏನಾದರೂ ನನ್ನ ಈ ಕೊಂಡಾಣದ ವಿಚಾರದಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ನನ್ನ ಹತ್ರ ನೇರವಾಗಿ. ಆ ವ್ಯಕ್ತಿಯ ಪ್ರಾಬ್ಲಮ್ ಏನು
ಅಧಿಕಾರ ಎಂಬ ಪದದ ಬಳಕೆ ಇಲ್ಲ ಅಂತ ಹೇಳ್ಕೊಂಡು ಎಸಿಗೆ ನೋಟಿಸ್ ಮಾಡಿ ಇದು ರಾಷ್ಟ್ರೀಯ ಪಕ್ಷದಿಂದ ಅವರಿಗೆ ಪ್ರೆಷರ್ ಹಾಕಿಸಿ ಅವರು ಅದರಿಂದ ರಿಪ್ಲೈ ಮಾಡಿಸಿ ಅವರು ಅದಕ್ಕೆ ಆ ನೋಟಿಸ್ ಮೇಲೆ ವ್ಯವಸ್ಥಾಪನಾ ಸಮಿತಿಯಿಂದ ಇವರು ಲೆಟರ್ ಮಾಡುವಂಥದ್ದು ಇದೆಲ್ಲ ಏನಂದರೆ ಒಂದು ಕ್ಷೇತ್ರದ ಮರ್ಯಾದೆಗೆ ನಾನು ಮೊನ್ನೆ ನನ್ನ ಒಬ್ಬ ಫ್ರೆಂಡ್ ಹತ್ರ ಹೇಳಿದೆ ಆ ಎರಡು ದೂರು ಪಾತ್ರೆ ನನಗೆ ಕೊಡಿ ಸೇವಾ ಸಮಿತಿಯ ಕೂಟಿದ್ದಾರೆ ನಾನು 400-500 ಜನ ಇದ್ದಾರೆ ಎಲ್ಲ ತೆಗೆದುಕೊಡೋದಕ್ಕೆ ಕಾರಣ ನಮ್ಮ ಕೆಲಸ ಆಗಿ 2 ತಿಂಗಳಾಯಿತು 19 ತಾರೀಕಾಗಿ ಮರಕಾಣಿಕೆ ಸಮಿತಿಯ ಸಂಚಾಲಕ ಆಗಿದೆ ಮರಕಾಣಿಕೆ ಸಮಿತಿಯಲ್ಲಿ ಇಷ್ಟು ಐಟಮ್ ಬಂದಿದೆ ಎಲ್ಲವನ್ನು ಕೂಡ ಶಾಪಿಗೆ ಕೊಟ್ಟಿದ್ದಾರೆ ಸೇಲ್ ಮಾಡಿದ್ದಾರೆ ಅದರ ಲೆಕ್ಕಪತ್ರ ಇನ್ನೂ ಕೂಡ ಮಂಡನೆ ಆಗಲಿಲ್ಲ ಇಷ್ಟು ಸಮಿತಿಗಳನ್ನು ಮಾಡಿದ್ದಾರೆ ಖಾಲಿ ಯಾಕೆ ನಾವು ಆ ಕ್ಷೇತ್ರದ ಭಕ್ತರ ಉಳಿವಿಗೆ ನಾವು ಅಲ್ಲಿ ಸೇವೆ ಮಾಡಿದ್ದೇವೆ ಯಾವುದೇ ಒಂದು ವ್ಯಕ್ತಿಗೋಸ್ಕರ ನಾವು ಮಾಡಿದ್ದಲ್ಲ ಅದರ ಲೆಕ್ಕಪತ್ರ ಇನ್ನೂ ಕೂಡ ಗ್ರಾಮದ ಮುಂದೆ ಇಟ್ಟಿದೆ ನಾವು ಮರಕಾಣಿಕೆ ಸಮಿತಿಗೆ ಅಲ್ಲಿ ವ್ಯವಸ್ಥೆ ಮಾಡಿದಾಗ ಅಲ್ಲಿ ನಾವೆಲ್ಲ ಕೈಯಿಂದ ಹಾಕಿ ಖರ್ಚು ಮಾಡಿದ್ದೇವೆ ಮರಕಾಣಿಕೆ ಹೋಗುವಾಗ ಹಿರಿಯಲ್ಲಿ ಹಾಕಿದ ಬೇಡಿಕೆ ಕೂಡ ನಾವು ಕೈಯಿಂದ ಹಾಕಿ ಮಾಡಿದ್ದೇವೆ ಅಲ್ಲಿ ಹೋಗಿ ನಾವು ಸಿಡಿಮದ್ದಿದ್ದು ಬಿಲ್ ಕೊಡುವಾಗ ಸಿಡಿಮದ್ದಿನವರು ಹೇಳ್ತಾರೆ ನಿನ್ನೆ ಏನು ಮಾಡಿ ಮಾಡಿಕೊಡೋದು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡೋದು ಅಂದರೆ ನಾನು ಗುರಿಕಾರವಾಗಿದ್ದೇನೆ ಇದು ಯಾವುದೇ ಒಂದು ಗ್ರಾಮದ ಇರುತ್ತದೆ ಯಾವುದೇ ಒಂದು ವ್ಯಕ್ತಿಯ ಮರ್ಯಾದೆ ಇರುತ್ತದೆ ಇದು ನಾನು ಯಾಕಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಒಬ್ಬನನ್ನು ನಾವೀಗ ಟಾರ್ಗೆಟ್ ಮಾಡೋ ಪ್ರಶ್ನೆ ಅಲ್ಲ ಇದು ಅಹಂಕಾರ ಆಯಿತು ಈಗ ಅವರನ್ನು ಇಲ್ಲಿಂದ ನನ್ನನ್ನು ಸಂಘ ಮಾಡಿದ್ದು ಸಂಘದವರು ಹೇಳಿದ್ದಾರೆ ಯಾರು ನಮ್ಮ ಸಂಘ ನನ್ನ ಓಪನ್ ಆಗಿ ಹೇಳಿದ್ದಾರೆ ಅದಕ್ಕೆ ಉತ್ತರ ಇಲ್ಲ ಅವರು ಇವರು ಆಗ ಒಬ್ಬರು ಹಿರಿಯರು ಹೇಳಿದ್ರು ಇದು ಹಿಂದುತ್ವದ ಹೆಸರು ಹೇಳಿ ಹಿಂದುತ್ವದ ಮುಖವಾಡವನ್ನು ಹಾಕಿ ನಮ್ಮ ಧರ್ಮವನ್ನೇ ನಾವು ಇದು ಅವಹೇಳನ ಮಾಡೋದು ಅದಕ್ಕೋಸ್ಕರ ಈಗ ಇಲ್ಲಿ ಯಾರು ಹಿರಿಯರಿದ್ದೀರಿ ರಾಷ್ಟ್ರೀಯ ಪಕ್ಷದ ಹಿರಿಯರಿದ್ದೀರಿ ಯಾರು ಅವರಿಗೆ ಸಪೋರ್ಟ್ ಮಾಡಿದ್ದೀರಿ ಸಂಘದಿಂದ ನೀವೆಲ್ಲ ಸೇರಿ ನಾವು ಕೂಡ ಬರ್ತೇವೆ ಓಪನ್ ಆಗಿ ಅವರ ಮನೆಗೆ ಹೋಗಿ ಕೇಳುವ ನಿನ್ನ ಸಮಸ್ಯೆ ಇರುವುದು ಕೇಳುವ ನಾವು ಯಾಕೆ ಮಾಡಬೇಕು ಎಷ್ಟು ಸಲ ನಾವು ತಗ್ಗಿ ಬಗ್ಗೆ ಹೇಳಿದ್ವಿ ಒಂದು ಕ್ಷೇತ್ರದಲ್ಲಿ ದೈವದ ನೇಮ ಆಗುವಾಗ ಗಣನೆ ಮಾಡುವಂಥದ್ದು ಬ್ರಹ್ಮಕಲಶ ಆಗುವ ಗಣನೆ ಮಾಡುವಂಥದ್ದು ಒಂದು ಅರ್ಜಿಯನ್ನು ತೆಗೆದು ಓದುವಂಥದ್ದು ಹಾಗೆ ದೈವದ ಮೇಲೆ ಕೋರ್ಟ್ ಎಲ್ಲರಿಗೂ ಗೊತ್ತಿರಲಿ ಎಲ್ಲ ಹಿರಿಯರು ಇದ್ದೀರಲ್ಲ ಇನ್ನು ತೀರ ನಿರ್ಣಯ ಮಾಡಿ ವ್ಯಕ್ತಿಯ ಮನೆಗೆ ಹೋಗುವ ಇಲ್ಲಾಂದರೆ ಕ್ಷೇತ್ರಕ್ಕೆ ಕರೆಸಿ ಮಾಡಲೇ ಹೋಗೋದ್ರಿಂದ ನೋಟಿಸ್ ಮಾಡಿ ಸುರಿಗೆ ನಾವು ಏನು ಮಾಡಬೇಕು ಖಾಲಿ ಕುಳ್ಳಲ್ಲಿ ಹೇಳ್ತಾರೆ ರಡ್ಡ ಮಾಡಿದ ಮೀಟಿಂಗ್ ಅಂತ ರಡ್ಡ ಮಾಡಿದ ಮೀಟಿಂಗ್ ಅಂದರೆ ಖಾಲಿ ಜಾಬ್ ಕೊಟ್ಟು ಹೋಗುವಂಥದ್ದು ಅದಾಗಬಾರ್ದು ನಮಗೆ ಅದಕ್ಕೆ ನಿರವೇಶ ಮಾಡಿ ಅವರನ್ನು ಕರೆಸಿ ಅವರಿಗೆ ಒಂದು ವಾರ್ನಿಂಗ್ ಕೊಡಬೇಕು ಆ ವ್ಯವಸ್ಥೆಯನ್ನು ಮಾಡಿ ಇದು ನನ್ನ ಅನಿಸಿಕೆ ಅಷ್ಟೇ ಅದಕ್ಕೆ ಓಕೆ ಅಂತ ಮಾತ್ರ ಹೇಳಿ ವ್ಯವಸ್ಥಾಪನಾ ಸಮಿತಿ ಏಕಾವ್ಯಕ್ತಿ ತೀರ್ಮಾನ ಮಾಡಿ ಅವರ ಪೀರಿಯಡ್ಗೆ ಮಾತ್ರ ಅದು ಸೀಮಿತ ಆಗ್ತದೆ ನೆಕ್ಸ್ಟ್ ಅದು ಪರ್ಮನೆಂಟ್ ಆಗುವುದಿಲ್ಲ ಅಲ್ಲ ಅಲ್ಲ ಕಳೆದ ಸಲ ಇದೇ ವಿಷಯವಾಗಿ ಚರ್ಚೆಯಾಗಿ ವ್ಯವಸ್ಥಾಪನಾ ಸಮಿತಿಯ 6 ಮಂದಿ ಕೂಡ ಅವರ ವಿರೋಧವಾಗಿ ಒಂದು ಅವರ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ಯಾಕೆ ಹಿಂದೆ ಬಂದದ್ದು ನಿಮಗೆ ಇದನ್ನು ಹಾಗೆ ಬಿಟ್ಟರೆ ಮುಂದಕ್ಕೆ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗ್ತದೆ ಅಂತ ಅವರು ಹೇಳೋದು ಅಂದರೆ ನಾವು ಈಗ ಇದು ನಮಗೆ ಒಂದು ಸ್ಯಾಂಪಲ್ ಆದ ಕಾರಣ ನಾವು ಮುಂದಕ್ಕೆ ನಮ್ಮ ಹಕ್ಕನ್ನು ನಾವು ಉಳಿಸಿಕೊಳ್ಬೇಕಿದ್ರೆ ಸ್ವಲ್ಪ ಜಾಗೃತರಾಗಿರಬೇಕು ಎಂಬುದು ಮಾತ್ರ ಇಲ್ಲಿಯ ಉದ್ದೇಶ ಅಷ್ಟೇ ಮತ್ತೆ ಇನ್ನೊಂದು ವಿಚಾರ ಆ ಕೊಂಡಾನ ವಿಷಯ ತೆಗೆದು ಯಾಕಂತ ಹೇಳಿದ್ರೆ ಈ ಇದರದ್ದು ನಮ್ಮ ಮಾಗಣೆ ಒಕ್ಕೂಟ ಮಾಡೋ ಇದು ಏನು ಎಲ್ಲ ಅದೇ ಬೇಕು ಅದನ್ನು ಇದು ಮಾಡುವ ಎಲ್ಲ ಸೇರೋ ಇದು ಬರ್ತದೆ ಅದು ಕೂಡ ನಾವು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನಾನು ಇತರ ವಿಷಯ ಬರುವಾಗ ಅದು ನಾಗಮಣಿ ಶೆಟ್ಟರು ಹೇಳಿದಾಗ ಕೂಡಲೇ ನಾವು ಹೇಳಬೇಕಿತ್ತು ಈಗ ನಿಮ್ಮ ಮಾಹಿತಿಯನ್ನೆಲ್ಲ ಕೊಡಿ ಅದನ್ನು ಅವ್ರು ಕಲೆಕ್ಟ್ ಮಾಡ್ತಾರೆ ಚಿದಾನಂದ ಅವರು ನಾವು ಇದನ್ನು ಕೊಂಡಾನ ವಿಷಯ ತೆಗೆದಂತೆ ಇದು ಮಾಗಣ ಇದಕ್ಕೆ ಸೇರಿದಂಥದ್ದು ನಮ್ಮ ಸಂಪ್ರದಾಯ ಇದಕ್ಕೆ ಒಂದು ಇದು ಮಾಡಿ ಪ್ರಯೋಜನ ಏನಿದೆ ಈ ಪ್ರಯೋಜನ ಅದಕ್ಕೋಸ್ಕರ ನಾವು ಇಲ್ಲಿ ನಾವು ಕೇಳಿದ್ವಿ ನಿಮ್ಮ ಸಹಕಾರ ಇದೆಯಾ ನಿಮ್ಮ ಇದೆಯಾ ಅಂತ ಅದನ್ನು ಕೂಡ ನೀವು ಹೇಳಿದ್ದನ್ನು ಕೂಡ ನಾವು ತಗೊಳ್ಳುವ ಎಲ್ಲ ಮಾಡಬೇಕು ಅದನ್ನು ಮಾಡಲಿಕ್ಕೆಲ್ಲ ಮಾಡ್ತಾರೆ ಅದೇ ನೀವು ತಂದಿದ್ರೆ ನಮ್ಮ ಚಿದಾನಂದ ಅವ್ರ ಹತ್ರಗೆಲ್ಲ ಕೊಡಿ ಅದನ್ನು ಮಾತಾಡಿ ಏನಂತ ವಿಚಾರ ಇಷ್ಟೇ ಕೊಂಡಾಣ ವಿಚಾರದಲ್ಲಿ
ನೀವೊಂದು ತೀರ್ಮಾನ ತಗೊಳ್ಳಿ. ಈ ಸ್ಥಳ ಒಟ್ಟು ಕೈ ಮುಗ್ಗಿಯೊಂದು ತಂತಿರ್ದಾರನ ಪಾದಗಡ್ಡ ಬೂರೊಂದು ನಮ್ಮ ಮಾತು ಇರಲ ಮೂಲ ಸೇರಿದಿನಿ ಕೆಲವು ವರ್ಷಗೂ ದುಂಬು ಅವ್ರನ್ನ ಹಿರಿಯಾರು ಪುನಂಚಿತನ ಪುರ್ತೊಡೆ ಈ ಮಾಗನೆದ ಮಹಾಮಂಡಲಿ ಒಕ್ಕೂಟವನ್ನು ಮಲ್ತದೇರ ಅಂಚ ಅದು ಪುನಕ ಇತ್ತೆ ನಮ್ಮ ಐತ ಬಗ್ಗೆ ಒಂದು ಆತ ಆ ಗ್ರಂಥವನ್ನು ಪೂರ ಬಿಡುಗಡೆ ಆಗೋಡು ಐತ ಕೆಲಸಕ್ಕೆ ಬೋಡಾದು ಮಾತಿರಲ್ಲ ನಮ್ಮ ಮೂಲ ಸೇರೊಂದ ಆಂಡ ನಮ್ಮ ವೈಕ್ ಸೇರ್ದ ಪಂಡ ಆಣಿ ಆ ತಂತಿರ್ದಾರನ ಮುಖಿ ನೋಡು ನಮ್ಮ ಈ ಮಾಗನೆದ ಒಕ್ಕೂಟವನ್ನು ಮಲ್ತದಿನಿ ದಾಯ ಪಂಡ ನಮ್ಮ ದೇವಸ್ಥಾನ ನಮ್ಮ ದೈವಸ್ಥಾನ ಇದು ಪೂರ ನನ್ನ ದುಂಬುದ ಪುರ್ತುಡು ವಾವಾ ರೀತಿಯಡೆ ನಡಪೋಡು ನನ್ನ ದುಂಬು ನಡೆದಲೆಕ್ಕ ಹೂವೇ ನಡಪೆರ ಸಾಧ್ಯ ಜೈರ್ದಾವರ ನಮ್ಮ ಜೋಕ್ಲೆಗ ಮಾತ ಗ್ರಂಥವನ್ನು ತೂದು ದುಂಬುಡು ನಮ್ಮ ಹಿರಿಯಾಕ್ಲಿ ಎಂಚ ಇತ್ತೇರು ಪನ್ಪಿಚ್ಚಿನ ಮಾತ ತೆರಿಯೋಡು ಪಂಡದು ಈ ಕೆಲಸಕ್ಕೂ ನಮ್ಮ ಜೈದ ಅಂಡ ಇನಿತ್ತ ಇಂಜಿನಾತನ ಪಂಡ ಖಾಲಿ ಒಂಜಿ ಕೊಂಡಾಣದ ವಿಷಯ ಮಾತ್ರ ಅತ್ತು ದಯ ಪಂಡ ಇನಿ ತಂತಿರ್ದಾರೇಕು ಮುತ್ತಣ್ಣಾಗ ಬೊಕ್ಕರಿಯಾಗ ಇದಕ್ಕೆ ಸಂಬಂಧಪಟ್ಟದು ಒವ್ವೇ ಗುತ್ತುದಾಖಲಾದ ಪಾಡು ವ್ಯವಸ್ಥಾಪನಾ ಸಮಿತಿ ತಾಯಿನ ಆಡಳಿತ ಮುಕ್ತೇಶ್ವರ ಆನಂದಾಂಡ ಅಯ್ಯ ಮಾತೆರೆಲ್ಲ ಒಟ್ಟಿಗೆ ತಂದು ಓಪಿಂಚಿನ ವ್ಯಕ್ತಿ ಆವೋಡು ಪಂಡದು ನಮ್ಮ ಹಿರಿಯಾಕ್ಲು ಪಂತೇರು ದಯಮಾಡಿ ಇನಿ ನಮ್ಮ ಅಧಿಕಾರವನ್ನು ನಾಡೊಂದು ಪೋಂದುಲ್ಲ ದುಂಬು ನಮನ ಅವು ನಾಡೊಂದು ಬರೊಂದಿತ್ತಂಡು ಆಂಡ ಈ ಆ ಸಂಪ್ರದಾಯ ತೇಜಿ ಐಕ್ ರಾಜಕೀಯವಾದ ಅತ್ತೊಂಜಿ ಆತ ಒಂದು ಮಲ್ತೊಂದು ನಮ್ಮ ಪೋಂದುಲ್ಲ ಒಂದು ಮಾತ ಉಪ್ಪುನಾಗ ಈ ಪೊರ್ತುಡು ಒವ್ವೇ ವ್ಯಕ್ತಿನ ಚೇಂಜ್ ಮಲ್ಪೆರೆ ಇಜ್ಜಿ ದುಂಬುಡು ದಿಂಚ ಬರೋದಿನ ಕಟ್ಟು ನಮ್ಮ ಹಿರಿಯಾಕ್ಲು ಮಲ್ತಿಂಚಿನ ಸಂಪ್ರದಾಯ ದಯಬಂಡ ಉಚ್ಚಿಲ್ತಾಯನೆ ನೀಲೇಶ್ವರ ಬೊಕ್ಕ ಬೋತೀನಿ ಅಕ್ಲಿಗೆ ದಯಬಂಡು ದುಂಬುಡು ಉಚ್ಚಿಲ್ತಾಯ ತಂತ್ರಿ ದಯಬಂಡ ಅವ್ರನ್ನ ಹಿರಿಯಾರು ಎಂಗ್ಲ ಕೊಂಚ ಪುರ್ತುಡು ಕೇನ್ನಪ್ಪಗ ಪಂತೇರು ಎಂಗ್ಳು ದಯಬಂಡ ಉಚ್ಚಿಲ್ತಾಯನೆ ಆದಿತ್ತ ಆ ಟಿಪ್ಪುನ ಕಾಲೋಡು ಮಾತ್ರ ಎಂಗ್ಲ ಅಜ್ಜೇರ್ ನಕಲು ದುಂಬು ಪೋತೇರು ಅಂಚ ಅದು ಪುನಗ ದಯಪಂಡ ಇನಿ ತಂತಿರ್ದಾರಿಗೆ ಬೈದಂಡು ಅತನ ಕೊಂಡಾಣದ ವಿಷಯೋಡು ಮಾತವಂತೆ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷ ರೈತ ಮಿತ್ತು ಏಕ ನಿರ್ಧಾರದ ತೊಂದು ಪೋಂದುಲ್ಲೇರು ಒಂದು ಪೋಯರ ಬಳ್ಳಿ ಆಪಲ ದಯಪಂಡ 10 ಜನ ಒಟ್ಟು ಇತ್ತದು ಒರಿ ತಂತಿರ್ದಾರೇನು ಬಿಡ್ಲೆ ಕಟ್ಟುನಾಯನ ಸಮೇತ ಚೇಂಜ್ ಮಲ್ಪಂಚಿತ್ತಿನ ಪದ್ಧತಿ ಇಜ್ಜಿ ದುಂಬುಡ್ದಿಂಚ ಇತ್ತಿನ ದಯಪಂಡ ತಂತಿರ್ದಾರನಲ ಅಕ್ಲೆಗ ಆ ತಂತ್ರಿ ಸ್ಥಾನ ಗೊತ್ತುಜ್ಜಿಂದಿತ್ತಿನ ಅಕ್ಲು ಇತ್ತಿರ್ನ ಅಂಡಲ ಅಕ್ಲೆಗ ಪಂಡದು ಆ ಕೆಲಸವನ್ನು ನಮ್ಮ ಹಿರಿಯಾಕ್ಲ ಮಾತ ಆರ್ನ ಮುಖಿನೇ ಮಲ್ಪ ಒಂದು ಬೈದಿಂಚಿದನ ಕಟ್ಟು ದಯಪಂಡ ನಮ್ಮ ಹಿರಿಯಾಕ್ಲು ಮಲ್ದಿಂಚಿದನ ಕಟ್ಟವು ದಯಪಂಡ ಇನ್ನು ಒವ್ವೇ ಬೂಕುಡು ಗ್ರಾಂತೋಡು ಬರೆತಿಜೇರು ಈತನೇಟ ಒವ್ವೇ ಗುತ್ತುದಾಯನಾದು ಪಡು ಆ ಗುತ್ತುದಾಯನ ಇಂಚೇನೆ ಪೋಡು ಪನ್ಪಿಂಚಿದ್ದೇನೆ ಓಲ್ಲ ತೋಜಾದು ಕೊರ್ತಿಜೇರು ತಂತಿರ್ದಾರನ ಅಕ್ಲೆಲ್ಲ ನಮ್ಮ ಹಿರಿಯಾಕ್ಲು ಆ ಪೊರ್ತರು ಓಡಿ ಏರಿ ಬೋಡ ಅಕ್ಲೇನು ಆ ಒಂಜಿ ನಿಘಂಟಿನ ಮಾತ ಮಲ್ಪ ಒಂದು ಬೈದೇರು ಅಂಚಾದು ಪುನಗ ಒವ್ವೇ ದೇವಸ್ಥಾನೋಡಾವಡು ದೈವಸ್ಥಾನೋಡಾವಡು ನಂಗೆ ಅವು ಗ್ರಾಮದಕ್ಲಿಗೆ ಮಾತ ಐಟ್ ಜವಾಬ್ದಾರಿ ಉಂಡು ದಯಪಂಡ ಎಲ್ಲ ಹೆಚ್ಚು ಕಮ್ಮಿ ಆಂಡ ಅವು ಬರ್ಪುಣೆ ಆ ಗ್ರಾಮದಕ್ಲಿಗೆ ದಯಪಂಡ ಒರಿಯಾಗ ಬರ್ಪುಜಿ ಇಡೀ ಗ್ರಾಮಗೂ ದೋಷ ಬರ್ಪುಂಡು ಒಂಜಿ ದೇವಸ್ಥಾನದಲ್ಲಂಚೇನೆ ಅವು ಅಜೀರ್ಣತೆ ಸಿಗಪೋಣಂದಾಂಡ ಖಾಲಿ ಆಯ್ತಾ ಆಡಳಿತ ಮುಕ್ತೇಶ್ವರಾಗ ಮಾತ್ರ ಅತ್ತು ಅವು ಮಾತೆರೆಗಳಾಯ್ತ ಆ ಒಂಜಿ ಕಷ್ಟೋಳು ನಷ್ಟೋಳು ಒಂದು ಮಾತ ತಿಕ್ಕೊಂಡು ದಯಪಂಡ ನಮ್ಮ ತೂವೊಂದುಲ್ಲ ಕಣ್ಣಾರೆ ಅಂಚ ಅದು ಪುನಗ ಈ ಕೆಲಸಗೂ ನಮ್ಮ ಆರ್ನ ತಂತಿರ್ದಾರನ ಅದು ಪಡು ಆ ಕೊಂಡಾಣ ಸ್ಥಾನದ ಅಕಲಿನ ಬೊಂಡಲ್ಲಿ ಆರೇನು ಲೆತ್ತದು ನಮ್ಮ ಹಿರಿಯಾಕ್ಲು ಮಾತೆರಳಾರಡ ಪಾತೆರ್ದು ಇನ್ನು ಸರಿ ಮಲ್ಪನ ವ್ಯವಸ್ಥೆನ ಮಲ್ಪಡು ಒವ್ವೇ ಹೆಂಚಿನ ಕೆಲಸ ಮಲ್ಪೊಂಡಲ್ಲ ಅವರ ಸಾರೋಡು ಪಂಡದು ಉಂಡು ಆ ಸಾರದು ಒವ್ವೇ ಕೆಲಸವನ್ನ ಮಲ್ಪೋಡು ಉಂಡು ಅಂಚ ಅದು ಪುನಗ ಅವರ ಲೆತ್ತದು ಮಾತೆರ್ಲ ಕುಳ್ಳುದು ಹಿರಿಯಾಕ್ಲು ಮಾತ ಕುಳ್ಳುದು ಇನ್ನು ಪಾತೆರ್ದು ದುಂಬುಗು ಸರಿ ಮಂತೊಂದು ಪೋಯಿ ಪಂಡದು ಪನೊಂದು ಅಂಚನೆ ಈ ಮಾಗನೆದ ಒಕ್ಕೂಟದ ಒಂಜಿ ಗ್ರಂಥಲ ಪೊರ್ಲುಡು ದುಂಬುಗು ಆಪುಲೆಕ ನಮ್ಮ ಮಾತೆರ್ಲ ಅನುಕೂಲ ಮಲ್ತು ಕೊರಕ ಪಂಡದಕ್ಕೆ ಏನೊಂದೇನ ರಡ್ಡು ಪಾತೆರೊಂದು ಉಂಟಾರೆ. ಇದು ಕೊಂಡಾಣ ವಿಷಯದಲ್ಲಿ ಮಾತ್ರ ಅಲ್ಲ, ಈ ವರ್ಷದ ಗೊಂದಲ ಒಂದು ಮಲಯಾಳಕೋಟೆ ಚಾಮುಂಡಿಯಲ್ಲಿ, ಒಂದು ಬಂಡೆಕೊಟ್ಟಿಯಲ್ಲಿ, ಆಮೇಲೆ 2-3 ಸ್ಥಾನದಲ್ಲಿ ಇಂಥ ಗೊಂದಲ ಏರ್ಪಾಡು ಆಗಿದೆ. ನಾನು ರಾಜಕೀಯ ನೇತ ಅದರಲ್ಲಿ ಹೇಳೋದು ನಿಮ್ಮ ಗಮನಕ್ಕೆ, ನೀವು ಯಾವುದೇ ಪಕ್ಷ ಬರಲಿ, ನೀವೊಮ್ಮೆ ಅಲ್ಲಿ ಕೂತ್ಕೊಂಡು ನಿಮ್ಮ ಕ್ಯಾಂಡಿಡೇಟ್ ಅಂತ ಆಗಿ ಅಂತ ನೋಡೋದಲ್ಲ, ಜನರ ಅಭಿಪ್ರಾಯ ತಗೊಂಡು ಆಯಾ ದೇವಸ್ಥಾನದಲ್ಲಿಯೇ ವ್ಯವಸ್ಥಾಪನಾ ಸಮಿತಿ ಮಾಡಲಿಕ್ಕೆ ಹೋದರೆ ಅಲ್ಲಿಂದ ಜನರಿಂದಲೇ ಆಯ್ಕೆ ಮಾಡಿದಂಥ ವ್ಯವಸ್ಥಾಪನೆ ಮಾಡಿದ ಈ ಸಮಸ್ಯೆ ಬರುವುದಿಲ್ಲ. ನಾನು ಮುಂದಕ್ಕೆ ಇಲ್ಲಿ ತಂತ್ರಿ ಆಗಬೇಕೋ ಬೇಡವಾ, ಗ್ರಾಮಸ್ಥರು ತೀರ್ಮಾನ ಮಾಡಿದರೆ ನಾನು ಬರುವುದಿಲ್ಲ. ಮತ್ತು ನೀವು ಬರಬೇಕು ಅಂದರೆ ನಾನು ನಿಲ್ತೇನೆ. ಅಂದರೆ ನನಗೆ ವ್ಯವಸ್ಥಾಪನಾ ಸಮಿತಿ ಮುಖ್ಯ ಅಲ್ಲ, ಅಲ್ಲಿಯ ದೇವರು ಮತ್ತು ಅಲ್ಲಿಯ ಕೂಡುಗಟ್ಟು ನನಗೆ ಮುಖ್ಯ.
ಕೂಡು ಕಟ್ಟಿನವ್ರು ಬೇಡ ಅಂತ ಹೇಳಿದ್ರೆ ನಾನು ಬರುವುದಿಲ್ಲ. ನೀವು ಅದರ ಬಗ್ಗೆ ಏನು ತಲೆ ವಿಷಯ ಮಾಡೋದು ಬೇಡ. ಹಾಗೆ ಇದು ಇಷ್ಟೇ ನನ್ನ ಒಂದೇ ಪ್ರಶ್ನೆ ಇದು, ಅದಕ್ಕೆ ನೀವು ಉತ್ತರ ಕೊಟ್ಟರೆ ಆಯಿತು. ಅದೇ ನಾನು ಮುಗಿಸುವ ಅಲ್ಲಿಗೆ. ನಾಲ್ಕನೇ ಒಲಿಯ ಒಲಾಲ್ತಿ ಧರ್ಮದತ್ಸು ಕ್ಷೇತ್ರಡ್ ಬಾರಿ ಬಿರುಸಡ್ ಜೀರ್ಣೋದ್ಧಾರದ ಕಾರ್ಯ ನಡುತ್ತುಂಡು. ಸುಮಾರು 5 ಕೋಟಿ ವೆಚ್ಚಡ್ ಅವು ಮೂಡುಮಾಡ ಪಡುಮಾಡ ಪುಷ್ಕರಣಿ ಅಂಜನೆ ಭಂಡಾರ ಮನೆದ ಕಾಮಗಾರಿ ನಡುತ್ತುಂಡು. ನಮ್ಮ ಮಾತೆಲ್ಲ ಒಂಜಿ ಗಳಿಗೆ ಪುರುಸೊತ್ತು ಮಲ್ತದ್ದು ಆಡಿಯವರ ಭೇಟಿ ಕೊರಡು ಅಂಚನೆ ನಮ್ಮ ಶಕ್ತಿಯಾನುಸಾರ ಅಲ್ಪ ಸಹಕಾರ ಕೊರಡೊಂದು ಕ್ಷೇತ್ರದ ಪರವಾದ ವಿನಂತಿ ಮಲ್ತೊಡುವ. ಆಯ್ತು ಒಟ್ಟಿಗೆ ಒಕ್ಕೊಂಜಿ ವಿಜ್ಞಾಪನೆ ನಮ್ಮ ಪ್ರಧಾನ ಸಂಚಾಲಕರವರಿ ಅಂಚಿನ ಚಂದ್ರಾಸ್ ಅಡ್ಡಿ ಅಂತ 75ನೇ ಹುಟ್ಟು ಪರ್ಬ ಎಲ್ಲಂಜಿ ಆಗಸ್ಟ್ 5ನೇ ತಾರೀಕಿಗೆ ಬಾರಿ ಗೌಜಿಡ್ ವಿಕೆ ಆಡಿಟೋರಿಯಂ ಅಡ್ಯಾರ್ ಗಾರ್ಡನ್ ನಡಪೆರುಂಡು. ಪೂಜ್ಯ ತಂತ್ರಿವರಣ್ಯರು ದೀಪ ಪ್ರಜ್ವಲನ ಮಲ್ತದ ಕಾರ್ಯಕ್ರಮನ ಉದಿಪಣ ಮಲ್ಪೆರುಳ್ಳೇರು. ಐದು ಬೊಕ್ಕ ಶ್ರೀ ಕದ್ರಿ ನವನೀತ ಶೆಟ್ರು ಅಭಿನಂದನಾ ನುಡಿ ಮಲ್ಪೆರುಳ್ಳೇರು. ಗಣ್ಯಾತಿ ಗಣ್ಯರನ್ನ ಒಟ್ಟುಗೂಡುವಿಕೆಗಡೆ ಬರೀ ಪೊರ್ಲುಡು ಕಾರ್ಯಕ್ರಮ ನಡಪೆರುಂಡು. ಅರ್ನ ಅಮೃತ ಮಹೋತ್ಸವನ ಚಂದ್ರಾಮೃತ ಪಂಪಣ ಒಂಜಿ ಸಮಿತಿದ ಒಟ್ಟುಗು KT ಸ್ವರ್ಣರ್ನ ಗೌರವಾಧ್ಯಕ್ಷೆಡು ನಮ್ಮ ಪ್ರಸಾದ್ ರೈ ಕಲಿಮಾರ್ನ ಅಧ್ಯಕ್ಷತೆಯಡು ಅಂಜನೆ ರವೀಂದ್ರ ರೈ ಮಾಸ್ಟರ್ ನಿವೃತ್ತ ಶಿಕ್ಷಕರು ನಮ್ಮ ಕೋಣಾಜಯ ಸಮಿತಿದ ಅಧ್ಯಕ್ಷರು ಅವ್ರನ್ನ ಒಂಜಿ ಮುಂದಾಲಿಕೆಡು ನಮ್ಮ ಮಾತೆರ್ನೆಲ್ಲ ಒಂಜಿ ಸಮಿತಿದ ಒಟ್ಟಿಗೆ ಬಾರಿ ಪೊರ್ಲು ನಡಪಾರ ಒಂಜಿ ಸಂಕಲ್ಪ ಮಲ್ತದ ನಿಖಲು ಮಾತೆರ್ಲ ಎಂಗ್ಲು ಆಯ್ನಾತ್ ವೈಯಕ್ತಿಕವಾದ ಆಮಂತ್ರಣ ಕೊರ್ಪ ನಿಖಲು ಮಾತೆರ್ಲ 5ನೇ ತಾರೀಕು ಆಗಸ್ಟ್ ತಿಂಗಳು ಬೈಯಗೆ 5 ಗಂಟೆಗೆ ಅಡ್ಯಾರ್ ಗಾರ್ಡನ್ ಬರ್ತದೆ. ಆ ಕಾರ್ಯಕ್ರಮಡು ಪೊರ್ಲು ಮಲ್ತದೆ ಆರೆಗೆ ಗೌರವಾರ್ಪಣೆ ಅಂಚನೆ ಅಭಿನಂದನೆ ಮಲ್ಪಡೊಂದು ಸಮಿತಿದ ಪರವಾದ ವಿನಂತಿ ಮಲ್ತೊಂದು ಇತ್ತೆ ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಮಲ್ಪೆರುಳ್ಳೇರು. ಸಮಿತಿದ ನನ್ನೂರಿ ಪ್ರಧಾನ ಕಾರ್ಯದರ್ಶಿ ರಘು ಉಚ್ಚಿಲ್. ಇಂಥ ಸಮಾಲೋಚನಾ ಸಭೆಗೆ ಬರ್ತದೆ ನಂಗೆ ಮಾರ್ಗದರ್ಶನ ಪೂಜ್ಯರಾಯನ ತಂತ್ರಲೆಗೆ ಧನ್ಯವಾದ ಅರ್ಪಣೆ ಮಂತೊಂದಿಲ್ಲ. ಅಂಜನೆ ಪ್ರಧಾನ ಸಂಚಾಲಕರಾಯನ ಚಂದ್ರಾಸ್ ಅಡ್ಡಿ ಅಂತ ಇರು, KT ಸುವರ್ಣರು, ಸೀತಾರಾಮ್ ಶೆಟ್ರು, ಹರೀಶ್ ಕುತ್ತಾರು ಬೊಕ್ಕ ಚಂದ್ರಹಾಸ ಉಳ್ಳಾಲ್ ಉಳ್ಳೇರು ಅಕ್ಲೆಗ್ಲ ಧನ್ಯವಾದ ಕೊರೊಂದು. ಅಂಚನೆ ಕದ್ರಿ ನವನೀತ್ ಶೆಟ್ರು ಉಳ್ಳೇರು ಆರೆಗ್ಲ ಧನ್ಯವಾದ ಕೊರೊಂದು. ರವೀಂದ್ರನಾಥ್ ರೈಕುಲು ವಕೀಲರು ಆರು ಉಳ್ಳೇರು ಆರೆಗ್ಲ ಧನ್ಯವಾದ ಕೊರೊಂದು. ಪ್ರಧಾನ ಕಾರ್ಯದರ್ಶಿಲಾಯನ ಚಿದಾನಂದ ಉಚ್ಚಿಲ್ ಬೊಕ್ಕಂಚನೆ ವೇದಿಕೆ ಎದುರುಡುಪ್ಪನಂಚಿನ ಪೂರ ಗಣ್ಯಾತಿ ಗಣ್ಯರಿಗೂ ಧನ್ಯವಾದ ಕೊರೊಂದು. ಸ್ಥಳಾವಕಾಶ ಮಂತು ಕೊರನ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತು ಪೂರರಿಗೆ ಧನ್ಯವಾದ ಕೋರೊಂದು. ಬೊಕ್ಕ ಮಾಧ್ಯಮ ಮಿತ್ರರಿಗೆ ಅಬ್ಬಕ್ಕ TV ಚಾನಲ್ ಬೊಕ್ಕ ಹೊಸ ಕೊರಲ್ TV ಚಾನಲ್ ಮೇಕ್ಲಿಗಳ ಧನ್ಯವಾದ ಕೊರೊಂದು. ಈ ಧನ್ಯವಾದ ಕಾರ್ಯಕ್ರಮ ಉಂಟು.